ಗುರುವನ ಶ್ರೀ ದುರ್ಗಾ ಕ್ಷೇತ್ರ ಶ್ರೀ ಮಲ್ಲಿಕಾರ್ಜುನ ದೇಗುಲ ಸಮುಚ್ಚಯ ಕಡೆಕಾರು ಜಪ್ಪಿನಮೊಗರು ಮಂಗಳೂರು ಮಹಾನಗರದ ಜಪ್ಪು ಕಡೆಕಾರು ಎಂಬಲ್ಲಿ ನೇತ್ರಾವತಿ ನದಿ ಕಿನಾರೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ದೇವರ ಮತ್ತು ಪರಮ ಪೂಜ್ಯ ಶ್ರೀ ಶ್ರೀ ನರೇಂದ್ರನಾಥ ಯೋಗೇಶ್ವರೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಮಾಜಿ ಸಚಿವರಾದ ಶ್ರೀ ಕೃಷ್ಣ ಜೆ ಪಾಲೆಮಾರ್ ಅವರ ನೇತೃತ್ವದಲ್ಲಿ ಸಾರ್ವಜನಿಕ ಸಭೆ ಸಮಾರಂಭಗಳಿಗಾಗಿ ನಿರ್ಮಾಣಗೊಂಡಿರುವ 4 ಅತ್ಯಾಧುನಿಕ ಸಭಾಭವನಗಳು ನೇತ್ರಾವತಿ ಸಭಾಭವನ, ಪಾಲೆಮಾರ್ ಫಾರ್ಮ್ಸ್, ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್, ಪಾಲೆಮಾರ್ ಗಾರ್ಡನ್ ಇವುಗಳ ಲೋಕಾರ್ಪಣೆಯು ಶನಿವಾರ 23 ಮೇ 2026ರಂದು ಜರುಗಲಿರುವುದು. ಆ ಪ್ರಯುಕ್ತ ಲೋಕಾರ್ಪಣೆಯ ಚಾಲನೆಯು ಶುಕ್ರವಾರ ಇಂದು 22 ಮೇ 2026ರಂದು ಪೂರ್ವಾಹ್ನ 10:30ಕ್ಕೆ ಗುರುವನ ಶ್ರೀ ದುರ್ಗಾ ಕ್ಷೇತ್ರ ಕಡೆಕಾರು ಜಪ್ಪಿನಮೊಗರು ಇಲ್ಲಿ ನಡೆಯಲಿರುವುದು. ಆಶೀರ್ವಾದಗಳೊಂದಿಗೆ ಚಾಲನೆ ಮಾಡಲಿರುವವರು ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿಯವರು, ಮಠಾಧಿಪತಿಗಳು ಶ್ರೀ ಗುರು ಪರಾಶಕ್ತಿ ಮಠ ಮರಕಡ. ದಿವ್ಯ ಉಪಸ್ಥಿತಿಯೊಂದಿಗೆ ಪೂಜನೀಯ ಮಾತೆ ಶ್ರೀಮತಿ ಶಕುಂತಲಾ ನರೇಂದ್ರನಾಥ ಕೋಟೆಕಾರ್. ನಿಮಗೂ ಈ ಹೊತ್ತಿನಲ್ಲಿ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತದ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವವರು ಶ್ರೀ ಉಮಾನಾಥ ಕೋಟ್ಯಾನ್, ಶಾಸಕರು, ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರ. ಸರ್ವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸಲಿರುವರು ಅಧ್ಯಕ್ಷರು ಮತ್ತು ಟ್ರಸ್ಟಿಗಳು, ಗುರುವನ ಶ್ರೀ ದುರ್ಗಾ ಟ್ರಸ್ಟ್ ರಿಜಿಸ್ಟರ್, ಶ್ರೀ ಸೋಮನಾಥೇಶ್ವರ ಪ್ರತಿಷ್ಠಾನ ರಿಜಿಸ್ಟರ್, ಪರಮ ಪೂಜ್ಯ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮಿಯವರು, ಶ್ರೀಧಾಮ ಮಾಣಿಲ ಕ್ಷೇತ್ರ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿರುವರು. ಪೂಜ್ಯರೇ, ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತದ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ನೇಸರ ಮುಂಜಾನೆಯಲ್ಲಿ ಬಾನಾಡಿಗಳ ಚಲನೆ, ಮಳೆಯು ಧಾರಾಕಾರವಾಗಿ ಸುರಿದು ಇಳೆ ತಂಪಿನಲ್ಲಿ ಚಿಲಿಪಿಲಿ ಎಂದು ಕಲರವ ಮಾಡುವ ಹಕ್ಕಿಗಳ ಗುಂಪು. ಇಂತಹ ರಮಣೀಯವಾದ ಶುಭ ಮುಂಜಾನೆಯಲ್ಲಿ ಆಗಮಿಸಿರುವ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ತಮ್ಮೆಲ್ಲರ ಅನುಮತಿಯ ಮೇರೆಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದೇವೆ. ಇದೀಗ ಸಭಾಧ್ಯಕ್ಷರು ಆಗಮಿಸಲಿದ್ದಾರೆ. ಹಾಗೆ ನಮ್ಮ ಮಾಜಿ ಸಚಿವರು ಕೃಷ್ಣ ಜೆ ಪಾಲೆಮಾರ್ ಅವರು ಕೂಡ ಆಗಮಿಸಲಿದ್ದಾರೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ಕಾಶಿ, ಗೋಕರ್ಣ, ಕೇದಾರ ಮೊದಲಾದ ಪುಣ್ಯ ತೀರ್ಥಗಳಲ್ಲಿ ಆ ದೇವರು ದೇವರಲ್ಲ. ತನ್ನ ತಾನೆರೆದು ತಿಳಿಯದಡೆ ತಾನೇ ದೇವ ನೋಡು ಕೂಡಲ ಸಂಗಮ ದೇವ ಎಂದು ಒಂದು ಅದ್ಭುತ ವಚನವನ್ನು ಸ್ಮರಣೆ ಮಾಡುತ್ತಾ, ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೇವನಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬದುಕಿಗದುವೆ ವಾಸ್ತವತೆಯ ಕನ್ನಡಿ, ಹಾಡಿಬಿಡೋಣ ಶುಭಾರಂಭದ ಶುಭ ನುಡಿ. ಇದೀಗ ಪ್ರಾರ್ಥನೆ ಕುಮಾರಿ ಮೇಘಾ ಸತೀಶ್ ಇವರಿಂದ. गणापति विघ्नहरण गजानन, गणापति विघ्नहरण गजानन, विराजत चन्द्रमा बाल, गणापति विघ्नहरण गजानन, एकदन्त चतुर्भुज आनंद कारण, और गले सोहता मोता माल, गणापति विघ्नहरण गजानन, अष्टसिद्ध नवविध मूषकवाहन, विद्यावन्त बुद्धि विशाल, गणापति विघ्नहरण गजानन.
ವೇದಿಕೆಯಲ್ಲಿ ಉಪಸ್ಥಿತರಾಗಿರತಕ್ಕಂಥ ಪರಮ ಪೂಜ್ಯ ಮಾತೆ ಶ್ರೀ ಶಕುಂತಲಾ ಅಮ್ಮನವರ ದಿವ್ಯ ಚರಣಕ್ಕೆ ಎರಗುತ್ತಾ, ಪರಮ ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ್ ಯೋಗೇಶ್ವರೇಶ್ವರ ಸ್ವಾಮಿಯವರ ಅಡಿದಾವರಿಗೆ ಎರಗುತ್ತಾ, ಮಾಣಿಲದ ಶ್ರೀಧಾಮದ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮಿಯವರ ದಿವ್ಯ ಪದವನ್ನು ನೆನೆಬರಿಕೆ ಮಾಡುತ್ತಾ, ಈ ಸಭೆಯ ಅಧ್ಯಕ್ಷತೆಯನ್ನು ಇಂದು ವಹಿಸಿರತಕ್ಕಂಥ ಶ್ರೀ ಉಮಾನಾಥ್ ಕೋಟ್ಯಾನ್ರೆ, ಹಾಗೆ ಈ ಕ್ಷೇತ್ರ ನಿರ್ಮಾಣದ ರೂವಾರಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಕೃಷ್ಣಾಜೆ ಪಾಲೆಮಾರ್ರವರೇ, ಹಾಗೆ ಬಂದಂಥ ಎಲ್ಲ ಸದ್ಭಕ್ತ ಬಂಧುಗಳೇ, ತಮಗೆಲ್ಲರಿಗೂ ವೇದ್ಯವಾಗಿರುವಂತೆ ಗುರುವನ ಶ್ರೀ ದುರ್ಗಾ ಕ್ಷೇತ್ರ ಇಲ್ಲಿನ ಸಭಾಂಗಣ, ಜೊತೆಗೆ ಇದನ್ನು ನಾವು ನೇತ್ರಾವತಿ ಸಭಾಭವನ ಅನ್ನುತ್ತೇವೆ. ಹಾಗೆ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್, ಪಾಲೆಮಾರ್ ಫಾರ್ಮ್ಸ್ ಹಾಗೂ ಪಾಲೆಮಾರ್ ಗಾರ್ಡನ್, ಈ 4 ಸಭಾಭವನದ ಸಮಾಜಮುಖಿಯಾದಂಥ ಸ್ಥಿತಿಯಲ್ಲಿರತಕ್ಕಂಥ ಈ ಸಭಾಂಗಣ ಲೋಕಮುಖಕ್ಕೆ ಅರ್ಪಣೆ ಮಾಡಬೇಕು ಅಥವಾ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಳ್ಬೇಕು ಅಂತ ಹೇಳುವಂಥ ನಿಲುವಿನಲ್ಲಿ ಚಾಲನೆ ಕೊಡುವ ಸಲುವಾಗಿ ಈ ಹೊತ್ತು ಈ ಸಭಾಂಗಣದಲ್ಲಿ ದೈವಿಕವಾದಂಥ ಮಾರ್ಗದರ್ಶನ ಹಾಗೆ ಪೂಜ್ಯರ ಉಪಸ್ಥಿತಿಯಲ್ಲಿ ಇಲ್ಲಿ 3 ಕಾಯಿ ಗಣಹೋಮ ನಡೆದಿದೆ. ಲೋಕಾರ್ಪಣೆಗೆ ಚಾಲನೆ ಈ 4 ಸಂಸ್ಥೆಯ ಅಥವಾ 4 ಸಭಾಂಗಣದ ಚಾಲನೆ ಅಥವಾ ಲೋಕಾರ್ಪಣೆಗೆ ಚಾಲನೆ ಇಲ್ಲಿ ದೊರೆಯಬೇಕು ಅಂತೇಳುವಂಥ ಸದುದ್ದೇಶ ನಮ್ಮದಾಗಿತ್ತು. ಪೂಜ್ಯ ನಮ್ಮ ಸ್ವಾಮಿಯವರು ಓಗೊಟ್ರು, ಶ್ರೀ ಪಾಲೆಮಾರ್ರವರು ಇದನ್ನು ಮೊದಲಿಂದ ನಿರೀಕ್ಷೆ ಮಾಡ್ತಿದ್ರು. ನಾವು ಸಮಾಜಕ್ಕಿನ್ನೂ ಬಿಟ್ಟು ಕೊಟ್ಟಿಲ್ಲ, ಬಿಟ್ಟು ಕೊಡಲಿಕ್ಕೆ ಮೊದಲೇ ನಮ್ಮ ಸಭಾಂಗಣದಲ್ಲಿ ಕಾರ್ಯಕ್ರಮಗಳು ಬರ್ತಾ ಇದ್ದು. ಹಾಗಿದ್ದರೆ ಸಭಾಂಗಣದಲ್ಲಿ ಲೋಕಾರ್ಪಣೆ ಆಗದೆ ಸಭಾಂಗಣಕ್ಕೆ ಹೇಗೆ ಲಗ್ಗೆ ಇಡ್ತಾರೆ ಅಂತೇಳಿ ಕೇಳುವ ಪ್ರಶ್ನೆಗೆ ಉದ್ಘೋಷ ಅಂತಲ್ಲ ಆಗಿರಲಿಲ್ಲ. ಅದನ್ನು ಉದ್ಘೋಷಕ್ಕೆ ನಾಳೆ ಅಣಿಯಾಗೇ ಇದೆ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ನ ಸಭಾಂಗಣ. ಆದರೆ ಇವತ್ತು ಅದಕ್ಕೆ ಚಾಲನೆ ದೊರಕ್ತಾ ಇದೆ. ಆತ್ಮೀಯ ಬಂಧುಗಳೇ, ಈ ಚಾಲನೆಯ ಈ ಕಾರ್ಯಕ್ರಮಕ್ಕೆ ನಮಗೆ ಅಧ್ಯಕ್ಷರಾಗಿ ಹಿಂದಿನ ದಿವಸಗಳಿಂದ ಅಂದರೆ 2011ರಿಂದ ನಮ್ಮೊಂದಿಗೆ ನಿರಂತರವಾಗಿ ನಮ್ಮೊಂದಿಗಿದ್ದಂಥ ನಮ್ಮ ಸಿಹಿ ಕಹಿಗಳನ್ನು ಹಂಚಿಕೊಂಡಂಥ ಮುಲ್ಕಿ ಮೂಡುಬಿದ್ರೆ ಶಾಸಕರಾದ ಶ್ರೀ ಉಮಾನಾಥ್ ಕೋಟ್ಯಾನ್ರು ನಮ್ಮ ವೇದಿಕೆಯಲ್ಲಿ ಇವತ್ತು ಅಧ್ಯಕ್ಷ ಸ್ಥಾನದಲ್ಲಿ ಅಲಂಕೃತರಾಗಿದ್ದಾರೆ. ಅವರ ಕಾರ್ಯಕಲಾಪಗಳು ಹೇಗಿತ್ತು ಅಂತ ಕೇಳಿದರೆ ಅದು 2011ಕ್ಕೆ ನೀವು ಪುಟ ತಿರುಗಿಸಿ ಹೋಗಬೇಕು. ಆವಾಗ ಎಷ್ಟು ಲವಲವಿಕೆಯಿಂದ ಈ ಕಾರ್ಯಕ್ರಮವನ್ನು ನಿರೂಪಿಸಿದರು. ಎಂತೆಂತಹ ಗಣ್ಯರು ಬಂದರು, ಮುಖ್ಯಮಂತ್ರಿಗಳು ಬಂದರು, ಬೇರೆಯವರು ಹಲವು ಮಂತ್ರಿಗಳು, ಹಲವು ಸ್ವಾಮಿಗಳು, ಇವರೆಲ್ಲ ಬಂದಾಗ ಅದನ್ನು ನಿಭಾಯಿಸಿದಂಥ ಒಂದು ವ್ಯಕ್ತಿ ಶ್ರೀ ಉಮಾನಾಥ್ ಕೋಟ್ಯಾನ್ರವರು. ಅವರನ್ನು ನಾವು ಪಾಲೆಮಾರರು ಹೇಳಿದ ಹಾಗೆ ನಾವೆಲ್ಲ ಒಪ್ಪಿಕೊಂಡಂತೆ ಅವರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಇವತ್ತು ಇರಬೇಕು ಅಂತ ಹೇಳುವಂಥ ಇದರಲ್ಲಿ ಕೇಳಿಕೊಂಡಾಗ ಅವರು ದಯಮಾಡಿ ಒಪ್ಪಿದ್ದಾರೆ. ನಿಮಗಿದು ಹೃತ್ಪೂರ್ವಕವಂಥ ಕೃತಜ್ಞತೆಗಳು ಅಥವಾ ಸ್ವಾಗತಗಳನ್ನು ಇವತ್ತು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಪರಮ ಪೂಜ್ಯ ಶ್ರೀ ಶ್ರೀ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿಯವರು ಈ ತಾಣಕ್ಕೆ ಯಾವ ರೀತಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅಂತ ಹೇಳಿದರೆ, ಮರಕಡದಲ್ಲಿ ಇಟ್ಟಂಥ 400ಕ್ಕೂ ಮಿಕ್ಕಿ ದಿವಸಗಳ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಎದ್ದು ತೋರಿದ್ದು ಕಡೆ ಕಾರಣ ತಾಣ. ಇಲ್ಲಿಯ ಐತಿಹಾಸಿಕ, ಇಲ್ಲಿಯ ಭೌಗೋಳಿಕ ಚಿತ್ರ ಇದನ್ನೆಲ್ಲ ಬಿಡಿಸ್ಲಿಕ್ಕೆ ಹೋದರೆ ಸಮಯ ಸಾಲದು.
ಕೇವಲ ಮಚ್ಚೇಂದ್ರನಾಥ ಹಾಗೂ ಸ್ವಾಮಿ ಹಾಗೂ ಪರಶುರಾಮ ಅಥವಾ ಭಾರ್ಗವರಾಮನ ಒಂದು ಸಂವಾದ ಇಲ್ಲಿ 48 ದಿವಸ ನಡೆಯುತ್ತಂತೆ. ಅದು ಬೇರೆ ಯಾವುದಲ್ಲ, ವಾಗ್ಯುದ್ಧ. ಅದರಲ್ಲಿ ಲೋಕ ಸಮಾಜ ಹೇಗಿರಬೇಕು, ಸಮಾಜಕ್ಕೆ ಏನು ನಾವು ಕೊಡಬೇಕು ಅಂತ ಹೇಳುವಂಥ ಸಲುವಾಗಿ ಮಾಡಿದಂಥ ತಾಣವೇ ಇದೇ ಬದಿಯಲ್ಲಿದೆ. ಮುಂದೆ ಇದು ಇಲ್ಲಿ ರೇಣುಕಾ ತೀರ್ಥ ಅಂತ ಹೇಳಿ ಬಂದು ತರ್ಪಣ ಕೇಂದ್ರ ಆಗಲಿಕ್ಕೆ ಇನ್ನು ಸ್ವಲ್ಪ ದಿವಸಗಳಲ್ಲಿ ಅಣಿಯಾಗ್ತಾ ಉಂಟು. ಈಗಾಗಲೇ ತೀರ್ಥಕೆರೆ ನಿರ್ಮಾಣ ಆಗೇ ಇದೆ. ಅದನ್ನೆಲ್ಲ ಮಾಡಲಿಕ್ಕೆ ನಮಗೆ ಎದ್ದು ನಿಂತು ನಿಮ್ಮಲ್ಲಿ ಯಾರಿದ್ದಾರೆ ಅಂತ ಕೇಳಿದಾಗ ಶ್ರೀ ಪಾಲೆಮಾರವರು ಎದುರುಗೊಂಡರು. ನೀವೇ ಎದುರು ಬರಬೇಕು, ನಮಗೆ ನಿಮ್ಮಂಥವರ ಒಬ್ಬರು ಶಕ್ತಿ ಇದ್ದರೆ ನನಗಿದು ಈ ಕ್ಷೇತ್ರ ನಾನು ಏನೂ ಮಾಡಬಲ್ಲೆ ಅಂತ ಹೇಳಿದರು. ಆತ್ಮೀಯರೇ, ಅದೊಂದು ಅಪೂರ್ವ ಅಂತ ಕ್ಷಣ ಆಗಿತ್ತು. ಪಾಲೆಮಾರರು ಸ್ವಾಮಿಯವರ ಪದತಲಕ್ಕೆ ಬಿದ್ದರು. ತಾಯಿ ಮಾಡಿಸಿದರೆ ನಾನಿದ್ದೇನೆ ಅಂತ ಹೇಳಿದರು. ತಾಯಿ ಮಾಡಿಸ್ಕೊಂಡ್ಳು. ಅವರು ಮಂತ್ರಿ ಪದವಿಯನ್ನು ಪಡ್ಕೊಂಡ್ರು. ಇಲ್ಲಿಯ ಎಲ್ಲ ಭಾಗಗಳ ಕೆಲಸಗಳನ್ನು ನಿಂತು ನಮ್ಮೊಂದಿಗೆ ಇದು ಮಾಡಿದರು. ನಾವು ಅವರೊಂದಿಗೆ ಕೈ ಜೋಡಿಸಿದ್ದೆವು. ಆದರೆ ಆ ತಾಯಿ ಸಂಚಾರಿಯಾಗಿದ್ದಾಳೆ, ಅವಳು ನಿಮಗೆ ಅನುಗ್ರಹಕಾರಕಳಾಗಿಲ್ಲ, ಅದನ್ನು ನಾನು ಮಾಡ್ತೇನೆ ಅಂತ ಹೇಳಿ ಮಾಡಿದಂತಹ ಕ್ಷೇತ್ರವೇ ಇವತ್ತು ಗುರುವನ ಶ್ರೀ ದುರ್ಗಾ ಕ್ಷೇತ್ರ. ಮಚ್ಚೇಂದ್ರನಾಥ ತಾಣವೇ ಅಲ್ಲಿ ಗುರು ಪೀಠ. ಇನ್ನು ಭಾರ್ಗವರಾಮನ ತಾಣ ಇನ್ನು ಸ್ವಲ್ಪ ಸಮಯದಲ್ಲಿ ಆಗಲಿಕ್ಕಿದೆ. ಹಾಗಾದರೆ ಈ ಕ್ಷೇತ್ರ ನಿರ್ಮಾಣ ಆಗಬೇಕಾಗಿದ್ದರೆ ಇದು ಕೇವಲ ತಾಯಿಯ ಇಚ್ಛೆ ಅಲ್ಲ, ಸ್ವಾಮಿಯವರ ಇಚ್ಛೆ ಅಲ್ಲ, ಗುರುವಿನ ಇಚ್ಛೆಯೂ ಹೌದು, ಸಮಸ್ತ ಇಲ್ಲಿಯ ತಳವೂರಿದಂತಹ ದೈವತಗಳ ಇಚ್ಛೆಯೂ ಆಗಿತ್ತು. ಈ ಹೊತ್ತು ಒಂದು ದೇವಸ್ಥಾನ ನಿರ್ಮಾಣ ಆದರೆ ಸಾಲದು, ಅದು ಮುಂದುವರಿಬೇಕು ಅಂತ ಹೇಳೋ ಸಲುವಾಗಿ ಶ್ರೀ ಕೃಷ್ಣ ಪಾಲೆಮಾರರವರು ಇಲ್ಲೊಂದು ಸಭಾಂಗಣವನ್ನು ಮಾಡಿ ಇದನ್ನು ನಾವು ಇದರಲ್ಲಿ ಬಂದ ಆದಾಯವನ್ನು ದೇವಸ್ಥಾನ ನಡೆಸುವ ಹಾಗೆ ಆಗಲಿ ಅಂತ ಹೇಳುವಂಥ ಆಶಯದೊಂದಿಗೆ ಈ ಸಭಾಂಗಣ ಆಯಿತು. 1 ವರ್ಷ ಕಳೀತು ಅಂತ ಹೇಳಿ ತಿಳ್ಕೊಳ್ಳೋಣ. ಆದರೆ ಅದಕ್ಕೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಂತೆ. ಕಾಲ ಯಾರನ್ನೂ ಕಾಯುವುದಿಲ್ಲ, ಕಾಲ ಯಾರನ್ನೂ ಕ್ಷಮಿಸುವುದೂ ಇಲ್ಲಂತೆ. ಹಾಗೆ ಕಾಲ ಬಂದಿದೆ. ಇವತ್ತು ಲೋಕಾರ್ಪಣೆಗೆ ಇವತ್ತು ಅಣಿಯಾಗಿ ನಿಂತಿದೆ ಈ ಸಭಾಂಗಣ. ಆತ್ಮೀಯ ಬಂಧುಗಳೇ, ಒಂದು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಸಭಾಂಗಣದಲ್ಲಿ ಏನೆಲ್ಲ ಕಾರ್ಯಕ್ರಮ ಇಷ್ಟುವರೆಗೆ ಆಯಿತೋ ಅದೆಲ್ಲರೂ ಸುಖಿ ಸಮೃದ್ಧಿ ದಾಂಪತ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ನಮಗೆ ಹೆಗ್ಗಳಿಕೆ ಮಾತ್ರ ಅಲ್ಲ, ತಾಯಿಯ ಅನುಗ್ರಹ ಇದೆ, ಕೃಷ್ಣ ಪಾಲೆಮಾರರವರ ಕನಸಿದೆ, ಪೂಜ್ಯ ಸ್ವಾಮಿಗಳ ಆಶೀರ್ವಾದ ಇದೆ ಅಂತ ಹೇಳಿದರೆ ಈ ಮಾತು ಅತಿಶಯದ ಮಾತು ಖಂಡಿತಕ್ಕೂ ಅಲ್ಲ. ಅಂಥ ಒಂದು ತಾಣದಲ್ಲಿ ಈ ಹೊತ್ತು ಪರಮ ಪೂಜ್ಯವರು ನಮ್ಮೊಂದಿಗೆ ಇಲ್ದಿದ್ದರು. ಅವರ ಸ್ವಾಮಿಯವರು, ಅವರ ಪುತ್ರ ಈ ಹೊತ್ತಿದ್ದಾರೆ. ಶ್ರೀ ನಿತಿನ್ ನರೇಂದ್ರನಾಥ್ ಯೋಗೇಶ್ವರೇಶ್ವರ ಸ್ವಾಮಿ ಇದ್ದಾರೆ. ಈ ವಾಹಿನಿ ಮುಂದುವರಿಯಲಿ ಅಂತ ಹೇಳಿ ಅವರು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಹಾಗೆ ಅವರನ್ನು, ಅವರು ಮರಕಳದ ಈಗಿನ ನಮ್ಮ ಸ್ವಾಮಿ, ಅವರನ್ನು ಹಾರ್ದಿಕವಾಗಿ ಈ ಹೊತ್ತು ಸ್ವಾಗತಿಸ್ತಾ ಇದ್ದೇನೆ ಈ ಕಾರ್ಯಕ್ರಮ. ಹಾಗೆ ಪೂಜ್ಯ ಮಾತೆ ಶಕುಂತಲಾ ಅಮ್ಮನವರಿದ್ದಾರೆ, ಶಕುಂತಲಾ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿಯವರು. ಹಾಗೆ ಅವರನ್ನು ಕೂಡ ಈ ವೇದಿಕೆಗೆ ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೂ ನಾವು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಮಾಣಿಲದ ಶ್ರೀಗಳು ಮೊನ್ನೆ ಉತ್ಸವದ ಸಮಯದಲ್ಲಿ ಹೀಗೆ ಹಾದು ಹೋಗ್ತಾ ಇದ್ದರು. ಯಾವ ಸೆಳೆತ ನನಗೆ ಗೊತ್ತಿಲ್ಲ, ಅವರು ಹೇಳಿದಂಥ ಮಾತುಗಳನ್ನು ಮಾತ್ರ ನಾನು ಹೇಳಬಲ್ಲೆ. ಯಾವ ಸೆಳೆತ ಅಂತ ನನಗೆ ಗೊತ್ತಿಲ್ಲ. ನನ್ನ ವಾಹನ ನೇರವಾಗಿ ಈ ಕಡೆಗೆ ಬಂತು. ಇಲ್ಲಿ ಲೈಟ್ಗಳೆಲ್ಲ ಕಾಣ್ತಾ ಇತ್ತು. ಆ ದಿವಸ ಇಲ್ಲಿ ಉತ್ಸವದ ದಿವಸ 13ನೇ ತಾರೀಕು ಸಂಜೆ ಹೊತ್ತಿಗೆ ಬಂದರು. ನಮಗಿದು ಅಚ್ಚರಿ. ಪೂಜ್ಯ ಶ್ರೀಗಳು ನಾವೆಲ್ಲ ಗಲಿಬಿಲಿಗೊಂಡು ಹೇಗೆ ಇವ್ರನ್ನ ಸ್ವಾಗತ ಮಾಡೋದು ಅಂತೇಳಿ. ಏನಿಲ್ಲ, ನಾನು ಮರಕಡ ಸ್ವಾಮಿಯವರ ಅನುಯಾಯಿ ಆಗಿದ್ದೆ ನಾನು ಹಿಂದೆ.
ಆದ್ದರಿಂದಾಗಿ ನನಗೆ ಆ ಸೆಳೆತ ಅಲ್ಲದೆ ನಾನು ಬಂದದ್ದಲ್ಲ, ನನಗೆ ನೀವು ಆಹ್ವಾನ ಕೊಟ್ಟಿದ್ದು ಇಲ್ಲ, ನನಗಿಲ್ಲಿ ಉಂಟು ಅಂತಲೂ ಗೊತ್ತಿಲ್ಲ. ಆದರೆ ಬೆಳಕು ಕಂಡಿತು. ಯಾವ ಬೆಳಕು? ವಿದ್ಯುತ್ ದೀಪದ ಬೆಳಕು ಮಾತ್ರ ಅಲ್ಲ, ಆ ಸ್ವಾಮಿಯವರ ಒಂದು ಚಳಕು ಇರಬೇಕು. ಆ ಬೆಳಕನ್ನು ನಾನು ಕಂಡು ಈ ಕಡೆಗೆ ಬಂದಿದ್ದೇನೆ ಅಂತ ಹೇಳಿದರು. ನಮ್ಮೊಂದಿಗೆ ಸುಮಾರು 1.5 ತಾಸುವರೆಗೆ ನಮ್ಮಲ್ಲಿ ಯಕ್ಷಗಾನ ತಾಳಮದ್ದಲೆ ನಡೀತಾ ಇತ್ತು. ಆ ಕಾರ್ಯಕ್ರಮವನ್ನೆಲ್ಲ ವೀಕ್ಷಿಸಿದರು. ಇಲ್ಲಿ ಯಕ್ಷಗಾನಕ್ಕೆ ಅವರು ತುಂಬ ಕೊಡುಗೆ ಕೊಡುವಂಥ ಮಾಣಿಲ ಸಂಸ್ಥೆ, ಮಾಣಿಲದಲ್ಲಿರತಕ್ಕಂಥವರು ಆ ಆಶ್ರಮದ ಆಶ್ರಯದಲ್ಲಿ ಯಕ್ಷಗಾನ ಸಂಘ ಮೇಳ ನಡೀತಾ ಉಂಟು. ಅದಕ್ಕೆ ಹೋಗೊಟ್ಟು ನಾನು ಯಕ್ಷಗಾನ ನಡೀತಿರುವಾಗ ಎದ್ದು ಹೋಗುವಲ್ಲ ಅಂತ ಹೇಳಿದರು. ಅವರ ಆ ಒಂದು ಹೃದಯ ಶ್ರೀಮಂತಿಕೆ ನಾವು ತಲೆಬಾಗಿದ್ವು. ನೀವು ನಾಡ್ದು ಕೂಡ ಬರಬೇಕು ಅಂತ ಕೇಳಿದಾಗ ಖಂಡಿತ ನಾನು ಬರ್ತೇನೆ, ಸ್ವಾಮಿಯವರು ಉಪಸ್ಥಿತಿಯಲ್ಲಿ ಜೊತೆಯಲ್ಲಿ ನಾನೂ ಕೂಡ ಭಾಗಿಯಾಗ್ತೇನೆ, ನನಗೂ ಅದು ಸಂತೋಷ ಅಂತ ಹೇಳಿದ್ರು. ನಮಗೆಂತೂ ಕೃತಜ್ಞತೆ ನಿಮಗೆ ಸಲ್ಲಿಸಬೇಕೋ ಗೊತ್ತಾಗೋದಿಲ್ಲ. ಆದರೆ ಈ ಹೊತ್ತು ಆತ್ಮೀಯವಾದಂತಹ ಸ್ವಾಗತವನ್ನು ನಿಮಗೆ ಈ ಕ್ಷಣ ನಾವೆಲ್ಲ ಈ ಹೊತ್ತು ಬಯಸ್ತಾ ಇದ್ದೇವೆ. ಹೃತ್ಪೂರ್ವಕವಂತಹ ಸ್ವಾಗತಗಳು ಮಾಣಿಲದ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮಿಯವರೇ, ಹಾಗೆ ನಮ್ಮ ಕ್ಷೇತ್ರದ ರೂವಾರಿ. ಕ್ಷೇತ್ರದ ರೂವಾರಿ ಅಂತ ಹೇಳೋದು ಮಾತ್ರ ಅಲ್ಲ, ಸಮಾಜಮುಖಿಯಾಗಿ ಅವರು ಬೇರೆ ಬೇರೆ ಕಡೆಯಲ್ಲಿ ಅವರ ಚಲನವಲನವನ್ನು ಕಂಡರೆ ಅದು ಕೃಷ್ಣ ಪಾಲೆಮಾರ ವ್ಯಕ್ತಿ ಏನು ಅಂತ ಹೇಳೋದನ್ನು ನಾಳಿನ ದಿವಸ ನಿಮಗೆ ಗುರುತಿಸ್ಲಿಕ್ಕೆ ಆದೀತು. ಅದೆಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲದ ಹಾಗೆ ಧನ ಸಹಾಯ, ಮದುವೆಗೆ ಇನ್ನು ಮುಂಜಿ ಮತ್ತೊಂದು ಇನ್ನೊಂದು ಸಮಾಜಕ್ಕೋಸ್ಕರವಾಗಿ ಯಾರು ನನಗೆ ಸ್ವಲ್ಪ ಸಹಾಯ ಮಾಡ್ತೀರಾ ಅಂತ ಕೇಳಿದಾಗ ಕೈ ಬಿಚ್ಚಿ ಕೊಟ್ಟಂಥ ವ್ಯಕ್ತಿ ಅಂತೇಳಿ ಈ ದಕ್ಷಿಣ ಕನ್ನಡದಲ್ಲಿ ಯಾರ ಒಬ್ಬ ವ್ಯಕ್ತಿ ಇದ್ದರೆ ಅಥವಾ ಈ ಕರ್ನಾಟಕದಲ್ಲಿದ್ದರೆ ಅದು ಶ್ರೀ ಕೃಷ್ಣ ಪಾಲೆಮಾರ್. ಯಾರು ಅಸಹಾಯಕರಾಗಿ ಬಂದರೋ, ನಾನು ಸೋತಿದ್ದೇನೆ ಹೇಳಿದ್ರು, ಸೋಲಿಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಎದೆ ಉಬ್ಬಿಸಿ ಅವರು ತನ್ನ ಕೈಲಾದಂಥದನ್ನು ಕೊಟ್ಟಿದ್ದಾರೆ. ಅದು ಹಲವು ಬಗೆಯಲ್ಲಿ. ಕಲಾವಿದರಿಗಂತೂ ಇನ್ನಷ್ಟು ಅವರ ಏಳಿಗೆ ಅಥವಾ ಅವರ ಏಳಿಗೆಯನ್ನು ಬಯಸಿದವರು. ಹಾಗೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಕೊಟ್ಟವರು. ಈ ಹೊತ್ತು ಸಭಾಂಗಣದಲ್ಲೂ ಕೂಡ ಅಷ್ಟೇ. ನಾಳೆ ಉದ್ಘೋಷ ಇದೆ, ಅಲ್ಲಿ ಕೂಡ ಅವರು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಸಮಾಜಕ್ಕೆ ಈ ಬಂದಂಥ ಸಂಗ್ರಹದಲ್ಲಿ ಸಮಾಜಕ್ಕೂ ಬಹುಪಾಲು ಹೋಗ್ತದೆ ಅಂತ ಹೇಳುವಂಥದ್ದು. ನಾನು ಇದ್ದೇನೋ ಇಲ್ಲೋ ಆ ಪ್ರಶ್ನೆ ಅಲ್ಲ, ಇಲ್ಲಿ ಯಾರು ಶಾಶ್ವತ ಅಲ್ಲ. ಆದರೆ ಅದು ಮುಂದುವರಿಯಬೇಕು, ಅದು ಪ್ರವಾಹದಾಗಿ ಮುಂದುವರಿಯಬೇಕು ಅಂತ ಹೇಳುವಂಥ ಮಾತನ್ನು ಕೊಟ್ಟಿದ್ದಾರೆ. ನಿಮಗಿದು ಹಾರ್ದಿಕವಾದಂಥ ಸ್ವಾಗತಗಳು ಶ್ರೀ ಕೃಷ್ಣಾಜೆ ಪಾಲೆಮಾರ್. ನಮ್ಮ ಮುಂದೆ ಅನೇಕ ಗಣ್ಯರಿದ್ದಾರೆ. ಶ್ರೀ ಸತೀಶಣ್ಣ ಬಂದಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲಾ BJP ಅಧ್ಯಕ್ಷರಾಗಿದ್ದಾರೆ, ಅವರು ಬಂದ್ದಾರೆ. ಅವರ ಜೊತೆಯಲ್ಲಿ ಹಲವು ಮಿತ್ರರು ಬಂದ್ದಾರೆ. ಬೆಳಗಾಂನಿಂದ ಕೂಡ ಬಂದಿದ್ದಾರೆ ಅಂತ ಹೇಳುವಂಥ ಸುದ್ದಿ ಇದೆ ನಮಗೆ. ಬೆಳಗಾವಿಯವರು ಬಂದರು. ಹಾಗೆ ಬೇರೆ ಬೇರೆ ಕಡೆಯಿಂದ ಕೃಷ್ಣಣ್ಣನ ಪ್ರೀತಿಗೆ, ಹಾಗೆ ನಮ್ಮೆಲ್ಲರ ಮೇಲೆ ಇಟ್ಟಂಥ ವಿಶ್ವಾಸಕ್ಕೆ ಈ ಒಂದು ಕಾರ್ಯಕ್ರಮ ಚೆಂದ ಆಗಬೇಕು ಅಂತೇಳಿ ಸಲುವಾಗಿ ಬಂದಿದ್ದೀರ. ನಿಮ್ಮನ್ನೆಲ್ಲ ವೈಯಕ್ತಿಕವಾಗಿ ಗುರುತಿಸ್ಲಿಕ್ಕಾಗಲ್ಲ. ನಮ್ಮೊಂದಿಗೆ ನಾಳಿನ ಒಬ್ಬರು ಹಿರಿಯ ವ್ಯಕ್ತಿ ಇದ್ದಾರೆ, ಅವರು ಕದಿರಿ ನವನೀಶ್ ಶೆಟ್ಟರು ಕೂಡ ನಮ್ಮೊಂದಿಗಿದ್ದಾರೆ. ನಮ್ಮೆಲ್ಲ ಟ್ರಸ್ಟಿಗಳ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಿಮಗೆಲ್ಲರಿಗೆ ಹಾರ್ದಿಕವಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಸ್ವಾಗತದೊಂದಿಗೆ ಪ್ರಸ್ತಾವನೆ ಬೇಕು ಅಂತೇಳಿ ನಾನು ಸ್ವಲ್ಪ ಹೇಳಿ ಹಾಗೇ ಇದೆ. ಪರಮ ಪೂಜ್ಯ ಶ್ರೀ ಶ್ರೀ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿಯವರ ಬಗ್ಗೆ ಮಾತಾಡುವಾಗ ಈ ಮಾತನ್ನು ಹೇಳಿದ್ದೇನೆ. ಅದೇ ರೀತಿ ಮತ್ತೆ ನಾವು ಮುಂದುವರಿಸುವುದು ಅಂತ ಹೇಳಿ ಆದರೆ, ನಾಳೆ ಪಾಲೆಮಾರ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಲಿಕ್ಕಿರುವಂಥ ಆ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ಈ ಹೊತ್ತು ಚಾಲನೆ ಇಲ್ಲಿ. ತಾಯಿಯ ಅನುಗ್ರಹ ಪೂರ್ತಿ ಸಿಗಬೇಕು. ಪಾಲೆಮಾರರ ಕುಲದೇವರು ಮಲ್ಲಿಕಾರ್ಜುನ ಸ್ವಾಮಿ, ಆರಾಧ್ಯ ದೈವತ ದುರ್ಗೆ, ಹಾಗೆ ಗುರುಗಳ ಸಮ್ಮುಖದಲ್ಲಿ ನಾನು ಇದನ್ನು ಇಲ್ಲಿಂದ ಪ್ರಾರಂಭಿಸ್ತೇನೆಂತ ಹೇಳಿದವರು ಪಾಲೆಮಾರರವರು. ಅಂತೆ
ಅಲ್ಲಿ ಕೂಡ ಆ ಕನ್ವೆನ್ಷನ್ ಹಾಲ್ನಲ್ಲಿ ಕೂಡ ಇವತ್ತು ವೈದಿಕವಾದಂಥ ಗಣಹೋಮ ನಡೆದಿದೆ. ಹಾಗೆ ಇಲ್ಲಿ ಕೂಡ ಗಣಹೋಮ ಅಂತ ಇದನ್ನು ನಾವು ಮಾಡಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬೇರೆ ವಿಶೇಷ ಹೇಳುವುದಂಥದ್ದು ಏನಿಲ್ಲ. ಈ ಕ್ಷೇತ್ರಕ್ಕೆ ನೀವು ಬಂದಿದ್ದೀರಾ, ಈ ಸಭಾಂಗಣದಲ್ಲಿ ನೀವು ಕುಳಿತಿದ್ದೀರಾ. ಈ ಸಭಾಂಗಣ ಮುಂದೆ ಈ ಲೋಕಾರ್ಪಣೆ ಆದ ಬಳಿಕ ಯಾವುದೇ ನಮ್ಮ ಆತ್ಮೀಯವಾದಂಥ ಯಾವುದೇ ವರ್ಗದವರಿಗೆ ಇದು ಅತ್ಯಂತ ಒಂದು ರೀಸನೇಬಲ್ ರೇಟ್, ಅಂದರೆ ಮಿತ ರೇಟ್ನಲ್ಲಿ ನಾವು ಈ ಸಭಾಂಗಣವನ್ನು ಡೊನೇಷನ್ ಆಗಿ ಸ್ವೀಕರಿಸ್ತಾ ಇದ್ದೇವೆ. ಅದರ ಸದುಪಯೋಗವನ್ನು ನೀವು ಪಡೆಯಬೇಕು ಅಂತ ಕೇಳ್ತಾ ಇದ್ದೀವಿ. ಇದು ಮಾತ್ರ ಇಲ್ಲಿ ಸಸ್ಯಾಹಾರಿ ಆಗಿದೆ. ವೈದಿಕವಾದಂಥ ಬ್ರಾಹ್ಮಣರು, ಕ್ಷೇತ್ರರು, ಬೇರೆ ಬೇರೆಯವರೆಲ್ಲರೂ ಈ ಹೊತ್ತು ಸಸ್ಯಾಹಾರವನ್ನು ಆ ದಿನ ಬಯಸುವವರು ಈ ಸಭಾಂಗಣವನ್ನು ಆಯ್ಕೆ ಮಾಡಿ ಅಂತ ಹೇಳುವಂಥ ಒಂದು ಮಾತಿಗೆ ನಾನು ಹೋಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಪ್ರಸ್ತಾವನೆಗೆ ನನಗೆ ಅವಕಾಶ ಕೊಟ್ಟದಕ್ಕೆ ಕ್ಷೇತ್ರದ ಅಧ್ಯಕ್ಷೀಯ ನೆಲೆಯಲ್ಲಿ ನಿಮ್ಮನ್ನೆಲ್ಲ ಆದ್ದರಿಂದ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಅದರಲ್ಲಿ ಮಾಧ್ಯಮ ಬಂಧುಗಳು ಬಂದರು, ಪತ್ರಕರ್ತರು ಬಂದರು, ಎಲ್ಲರೂ ಬಂದರು. ಎಲ್ಲರನ್ನ ಆಹ್ವಾನಿಸ್ತೇನೆ. ಹಾಗೆ ನಿಮಗಿದು ಹಾರ್ದಿಕವಂತ ಸ್ವಾಗತ. ಮತ್ತು ಹಾಗೆ ಹೃತ್ಪೂರ್ವಕವಾಗಿ ಎಲ್ಲರನ್ನು ಸ್ವಾಗತಿಸಿದ್ದೀರಾ. ತಮಗಿದು ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಫಲಪುಷ್ಪ ಸಮರ್ಪಣೆ ಶ್ರೀಯುತ ಮಾಣಿಲ ಸ್ವಾಮಿಯವರಿದ್ದಾರೆ. ಶ್ರೀ ಮೋಹನ್ದಾಸ್ ಪರಮಹಂಸ ಸ್ವಾಮಿಯವರು ಶ್ರೀಧಾಮ ಮಾಣಿಲ ಕ್ಷೇತ್ರ, ಅವರನ್ನು ಕೂಡ ಈ ಹೊತ್ತಿನಲ್ಲಿ ಫಲಪುಷ್ಪವನ್ನು ನೀಡಿ ಸ್ವಾಗತಿಸಲಿದ್ದಾರೆ ಶ್ರೀಯುತ ಕೊರಗಪ್ಪನವರು ಹಾಗೂ ಶ್ರೀಮತಿ ವಾರಿಜಾ ಕೊರಗಪ್ಪ. ಕೋಟ್ಯಾನ್ ಶಾಸಕರು, ಮೂಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರ, ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದಾರೆ ಶ್ರೀಯುತ ಕೃಷ್ಣ ಜೆ ಪಾಲೆಮಾರ್ ಅವರು. ಸಭಾಭವನ, ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್, ಪಾಲೆಮಾರ್ ಫಾರ್ಮ್ಸ್, ಪಾಲೆಮಾರ್ ಗಾರ್ಡನ್ ಇದು ನಾಳೆ ಲೋಕಾರ್ಪಣೆಗೊಳ್ಳುತ್ತದೆ. ಆ ಲೋಕಾರ್ಪಣೆಯ ಚಾಲನೆಯ ಕಾರ್ಯಕ್ರಮ ಇದೀಗ ನೇತ್ರಾವತಿ ಸಭಾಭವನದ ಹೇಮಾವತಿ ಸರಸ್ವತಿ ವೇದಿಕೆಯಲ್ಲಿ ದೀಪ ಪ್ರಜ್ವಲನದೊಂದಿಗೆ ನಡೆಯುತ್ತಾ ಇದೆ. ನೇತ್ರಾವತಿ ಸಭಾಭವನ, ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್, ಪಾಲೆಮಾರ್ ಫಾರ್ಮ್ಸ್, ಪಾಲೆಮಾರ್ ಗಾರ್ಡನ್ ಲೋಕಾರ್ಪಣೆಯ ಚಾಲನೆ. ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ್ ಯೋಗೀಶ್ವರೇಶ್ವರ ಸ್ವಾಮಿ, ಪೂಜನೀಯ ಮಾತೆ ಶ್ರೀಮತಿ ಶಕುಂತಲಾ ನರೇಂದ್ರನಾಥ್ ಕೋಟೆಕಾರ್, ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮಿ, ಶ್ರೀಧಾಮ ಮಾಣಿಲ, ಕೃಷ್ಣ ಜೆ ಪಾಲೆಮಾರ್, ಉಮಾನಾಥ್ ಕೋಟ್ಯ, ಅಧ್ಯಕ್ಷರು ಯೋಗೀಶ್ ಕುಮಾರ್ ಜಪ್ಪು, ಕಾರ್ಯದರ್ಶಿ ಕೊರಗಪ್ಪ, ಟ್ರಸ್ಟಿಗಳು ಜೆ.ಕೆ. ರಾವ್, ನವೀನ್ ಕುಮಾರ್. ಅವರ ಸನ್ನಿಧಾನಕ್ಕೆ ಪೊಡಮಟ್ಟು ನಾನು. ಇಂದಿನ ಈ ಶುಭ ಸಂದರ್ಭದಲ್ಲಿ ಅಂದರು ಲೋಕಾರ್ಪಣೆಗೆ ಸಿದ್ಧವಾಗಿದೆ ಅಂದರು. ಚಾಲನೆ ನಮ್ಮಿಂದ ಅಂದರು.
ಆದರೆ ಈ ಚಾಲನೆ ಸುಲಭದ ಕೆಲಸವಲ್ಲ. ಆದರೂ ಇದರಲ್ಲೊಂದು ದೈವಿಕ ಚಿಂತನವೇ ಅಡಗಿದೆ ಅನ್ನಬಹುದು. ಆದರೂ ಆ ಮಹಾತಾಯಿಯ ಪಾದಾರವಿಂದಗಳಿಗೆ ಪೊಡಮಟ್ಟು ನಾನು ಕೆಲವೊಂದು ಘಟನೆಗಳ ಹೇಳಲಿಚ್ಛಿಸುತ್ತಿದ್ದೇನೆ. ನಮಗೆ ಕಾಣುವುದು ಶ್ರೀ ಕೃಷ್ಣ ಪಾಲೆಮಾರ್ ರೂವಾರಿ. ಎಲ್ಲ 4 ಯಾವ ಸಭಾಭವನವನ್ನು ನಿರ್ಮಿಸಿದ್ದಾರೋ ಅದರ ರೂವಾರಿಯವರು. ಆದರೆ ಇತಿಹಾಸ ಹೇಳುತ್ತಿದೆ ಯಾಕೆ ಎಂದು. ಕೆಲವು ವರ್ಷಗಳ ಹಿಂದಿನ ಚಾಲನೆಯ ಕೆಲವೊಂದು ಘಟನೆಗಳ ನಾನು ಹೇಳಲಿಚ್ಛಿಸುತ್ತೇನೆ. ಇದು ಬಹಳ ಸುಂದರವಾದ ತಾಣ. ಆದರೂ ಆ ಹಿಂದಿನ ಒಂದು 1974ರ ಚಿಂತನದಲ್ಲಿ ನಾನು ಅನ್ನುತ್ತಿದ್ದೇನೆ. ಇಲ್ಲೊಂದು ಮಹಾ ಪ್ರಳಯವೇ ಆಗಿತ್ತು ಅನ್ನಬಹುದು. ಅದೊಂದು ಘಟನೆಗಳು ಆದಾಗ ಇಲ್ಲಿನ ಎಲ್ಲ ವಸ್ತುಗಳು ಜಲ ಸಮಾಧಿಯೇ ಆಗಿದ್ದವು, ಹರಿದು ಹೋಗಿದ್ದವು ಎಲ್ಲವೂ. ಆದರೆ ಇಲ್ಲಿರುವ ಮಲ್ಲಿಕಾರ್ಜುನನ ಯಾವುದೇ ವಸ್ತುಗಳು ಕೂಡ ಇಲ್ಲಿಂದ ಅತ್ತಿತ್ತ ಆಗಿಲ್ಲ ಅಂದರು. ಕೇಳಿ ಕೊಂಚ ದಿಗ್ಭ್ರಮೆ ಆಯಿತು. ಯಾಕಂದರೆ ಎಲ್ಲ ಹಸು ಕರುಗಳು ಎಲ್ಲರ ಮನೆಗಳು ನಾಶವಾಗಿದ್ದ ಹೊತ್ತದು. ಆದರೂ ಈ ಮಹಾ ಸನ್ನಿಧಾನ ಉಳಿದಿದೆ. ಮಾತ್ರವಲ್ಲ, ಇದರ ಎಲ್ಲ ಇಂಚಿಂಚುಗಳು ಉಳಿದಿದೆ ಅಂದರೆ ಅಚ್ಚರಿಯ ಚಿಂತನವದು. ಆದರೂ ಅಲ್ಲೊಂದು ಶಕ್ತಿ, ಮಹತ್ತರವಾದ ಶಕ್ತಿ ಇದೆ ಎಂದು ಎಲ್ಲರೂ ಅಂದುಕೊಂಡರು. ಆ ಹೊತ್ತೊಳಗೆ ನಮ್ಮಲ್ಲೂ ನಮ್ಮ ಒಂದರ್ಥದಲ್ಲಿ ನಮ್ಮ ಅಪ್ಪನ ಮನೆ ಅಂದರೆ ತಂದೆಯವರ ಮನೆತನ ಇವರು ಸಂಬಂಧಿಗಳು. ಒಂದರ್ಥದಲ್ಲಿ ನಮಗೆ ಅಣ್ಣ ಆಗಬೇಕು, ಹತ್ತಿರದ ಸಂಬಂಧಗಳು. ಆದರೆ ಇಲ್ಲೊಂದು ಚರಿತ್ರೆ ಅನ್ನುತ್ತಿತ್ತು. ಇದೆಲ್ಲವೂ ನಾಶವಾದಾಗ ಎಲ್ಲೋ ಒಂದು ಚಿಗುರಿನ ಹಂತ ಬಂತೋ ಏನೋ. 80ರ ಇಸವಿ ಆಗಿರಬಹುದು. ಆಗೊಂದು ನಮ್ಮ ಅಪ್ಪ ದೈವದ ಹತ್ತಿರ ಒಂದು ಪ್ರಾರ್ಥನೆ ಮಾಡಿಸಿದರು. ಯಾಕಂದರೆ ತನ್ನ ಮಗನಿಗೋಸ್ಕರ, ನನ್ನ ಅಣ್ಣ ಯೋಗೀಶ್ ಕುಮಾರಗೋಸ್ಕರ, ಅವನ ಅಭಿವೃದ್ಧಿಗೋಸ್ಕರ ಪ್ರಾರ್ಥನೆ ಮಾಡಿಸಿದಾಗ ದೈವ ಹೇಳಿತ್ತು, ನನಗೇನು ಕೊಡುತ್ತೀಯೇ ಎಂದು. ಇದು ಮಾಮೂಲಿ, ಎಲ್ಲ ದೈವಗಳು ಕೇಳುವುದು. ತಂದೆಯವರು ನಾನೇನ ಕೊಡುವುದು ಅಂದರು. ನೀ ಪಡಕೊಳ್ಳು ಅವನಿಂದ ಅಂದರು. ಸರಿ ಎಂದಿತು ದೈವ, ನಾನೇ ಪಡಕೊಳ್ಳುವೆ ಎಂದು. ಅಂತೆಯೇ 40 ವರ್ಷಗಳು ಬಿಟ್ಟು ಹೋದಂಥ ಒಂದು ನೇಮೋತ್ಸವ ಅವನಿಂದಲೇ ಎಂದು ಅನ್ನಲಾಗುವುದಿಲ್ಲ. ಆದರೂ ಅವನೊಂದು ಅದಕ್ಕೆ ಮುಖವಾಡಗಳ ಕೊಟ್ಟು ಆ ಸಂದರ್ಭದಲ್ಲಿ ಒಂದು ಉತ್ಸವ ಇಲ್ಲಿ ನಡೆಯಿತು. ಆ ಉತ್ಸವದ ಹೊತ್ತೊಳಗೆ ನಾ ಕಂಡ ದೃಶ್ಯ, ಇಲ್ಲಿ ಏನೂ ಇರಲಿಲ್ಲ, ಎಲ್ಲ ಗಿಡ ಮರಗಳು. ಆ ಹುಡುಗರದನ್ನು ಸರಿಪಡಿಸಿ ಇದೇ ತಾಣದಲ್ಲಿ ಎತ್ತರದ ಗುಡ್ಡೆಯಾಗಿತ್ತಿದು ನಾನು ಕಂಡದ್ದು. ದೈವಗಳ ಚಿಂತನ ಅಲ್ಲಿತ್ತು. ಆವಾಗ ಇವನು ಚಿಕ್ಕ ಮಗುವಾಗಿದ್ದ. ನಾನು ಮೇಲೆ ಬಂದು ಯಾರಿಗೂ ಉಪದ್ರವವಾಗಬಾರದೆಂದು ಅತ್ತರೆ ಅಥವಾ ಅತ್ತಿತ್ತ ಓಡಿದರೆ ಎಂದು ಮೇಲೆ ಕೂತಿದ್ದೆ ಅಮ್ಮನೊಡನೆ. ಆ ಹೊತ್ತು ನನಗೆ ದೈವಗಳ ದರ್ಶನ ನೋಡಿಯೇ ಗೊತ್ತಿಲ್ಲ. ಹತ್ತಿರದೆಲ್ಲಿಯೂ ಆದರೂ ನಮ್ಮ ಅಪ್ಪನವರು ಬಿಡುತ್ತಿರಲಿಲ್ಲ, ಹೋಗಲು ಕೂಡದು ಅನ್ನುತ್ತಿದ್ದರು. ಆ ಹೊತ್ತೊಳಗೆ ಏನೋ ಗೊತ್ತಿಲ್ಲ ಅಂತು. ಮೊದಲ ಬಾರಿ ನೋಡುವುದು ಬಹಳ ವಿಜೃಂಭಣೆಯಿಂದ ಆಗಿತ್ತು. ಆದರೆ ದೈವ ಮಧ್ಯದಲ್ಲಿ ದಾರಿ ಇತ್ತು. ಏನೋ ಒಂದು ಕಾರ್ಯಕ್ಕಾಗಿ ಮೇಲೆ ಓಡಿ ಬಂದಾಗ ನನಗೆ ಅಚ್ಚರಿ ಆಯಿತು. ಯಾಕಂದರೆ ನಾವು ಮತ್ತೆ ಇರುವುದು ಎಲ್ಲ ಗಿಡ ಮರಗಳು ಅತ್ತ, ಇಲ್ಲಿ ಗುಡ್ಡೆ, ಖಾಲಿ ಗುಡ್ಡೆ. ಆವಾಗ ಅದು ತನ್ನ ಬಟ್ಟಲನ್ನು ಹಿಡಿದು ಕೇಳಿತು ನನಗೆ. ಅದೂ ಗೊತ್ತಿಲ್ಲ, ಆದರೆ ಅದು ಯಾಂತ್ರಿಕವಾಗಿ ಕೈ
ಚಿನ್ನದ ಮೇಲೆ ಹೋಗಿ ಚಿನ್ನವ ಹಾಕಿಬಿಟ್ಟೆ. ಗೊತ್ತಿಲ್ಲ, ಏನು ಮಾಡುವುದೆಂದು ಗೊತ್ತಿಲ್ಲ, ಕೇಳುತ್ತಿದೆ ಹೀಗೆ ಹೀಗೆ ಅಂತ. ಹಾಗೆ ಕೊಟ್ಟದ್ದನ್ನು ಬಹಳ ಸಂತೋಷದಲ್ಲಿ ಕೊಂಡೋಗಿ ಹಾಕಿಕೊಂಡಿತ್ತು. ಆಮೇಲೆ ದೈವ ದರ್ಶನವಾಯಿತು. ಅಂದಿನಿಂದ ನಾ ಕಂಡೆ ಏನೋ ವಿಚಿತ್ರವಾದ ಚಿಂತನವ ಕಂಡೆ. ಮುಂದೆ ಮುಂದುವರಿ ನಿರ್ನಾಮವೇ ಆಗಿದ್ದ ಈ ಪ್ರದೇಶ ಬಹಳ ಎತ್ತರಕ್ಕೆ ಹೋಯಿತು. ಎತ್ತರಕ್ಕೆ ಹೋದ ಕ್ಷಣವೂ ಕೂಡ ನಾನನ್ನುವೆ ಇವರಿಂದಲೇ ನಮ್ಮ ಪಾಲೆಮಾರಿ. ಯಾಕಂದರೆ ಆ ಹೆಸರೇ ಹಾಗೆ ಇದೆಯೋ ಏನೋ, ಅದಕ್ಕೆ ದೈವಿಕ ಶಕ್ತಿಯ ಚಿಂತನ ಅವರೊಳಗೆ ತಾಯಿ ಕೊಟ್ಟಿದ್ದಾಳೋ ಏನೋ ಅನ್ನಿಸುವಿಕೆ. ಯಾಕಂದರೆ ಇಂತು ಮೇಲೆ ಕೊಂಡೊಯ್ಯಲಾಗುವುದಿಲ್ಲ. ಯಾಕೆ ಇದನ್ನು ಹೇಳುತ್ತಿದ್ದೇನೆ ಅಂದರೆ, ಇಂದು ಎಲ್ಲ ದೊಡ್ಡ ದೊಡ್ಡ ಕನ್ವೆನ್ಷನ್ ಸೆಂಟರು, ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಹೇಳ್ತಿದ್ದೀರಿ, ಗಾರ್ಡನ್ ಹೇಳ್ತಿದ್ದೀರಿ, ಪಾಲೆಮಾರ್ ಗಾರ್ಡನ್, ಇನ್ನೊಂದು ಫಾರ್ಮ್ಸ್ ಎಲ್ಲವೂ ಹೇಳುತ್ತಿದ್ದೀರಾ. ಇದಕ್ಕೆಲ್ಲದಕ್ಕೆ ಚಾಲನೆ ಎಲ್ಲಿ ಕೊಡುತ್ತಿದ್ದಾರೆ ಎಂದು. ಏನಿದರ ಅರ್ಥ? ಚಾಲನೆ ಅದಕ್ಕೂ ಈ ಮಲ್ಲಿಕಾರ್ಜುನನೇ ಕಾರಣ ಆಗುತ್ತಿದ್ದಾನೋ ಏನು. ಯಾಕಂದರೆ ನಾನೇ ಅವನಿಂದ ಹೇಳಿಸಿದರು, ಅವರಿಂದ ಅಂತೂ ಇದನ್ನು ಇಲ್ಲಿಯೇ ಕೊಡಿಸಿದ್ದರು. ಬಹಳ ಸಂತೋಷ. ಯಾಕಂದರೆ ಇದು ಮೂಲ ಮನೆ ಇರುವಂಥ ಚಿಂತನವೇ ಅವರದು. ಇಲ್ಲಿ ಕುಟುಂಬವೇ ಇತ್ತು. ಅಂತಹ ಸ್ಥಳದಿಂದಲೇ ನೀನು ಕೊಡು ಅಂದರೋ ಏನೋ ಅವರಿಗೆ ಪ್ರೇರಣೆ. ಅದು ಬಹಳ ಸಂತೋಷ. ಯಾಕಂದರೆ ಈ ಹೊತ್ತೊಳಗೆ ನಮಗೆಲ್ಲರಿಗೂ ಇಷ್ಟೆಲ್ಲವನ್ನು ಸಾಧಿಸಿದ ವ್ಯಕ್ತಿತ್ವ ಏನಿರಬಹುದು, ಹೇಗಿರಬಹುದು ಅನ್ನುವ ಚಿಂತನ. ಏನೂ ಇಲ್ಲದವರು ಅಂದು ಹೇಳಿಲ್ಲ, ಇರಬಹುದು ಬೇಕಾದಷ್ಟು. ಆದರೆ ಇದ್ದವರು ಎಲ್ಲರೂ ಕೊಡುವರು ಅಥವಾ ಇದ್ದವರೆಲ್ಲರೂ ಇಂಥದ್ದು ಕಟ್ಟಿಸುವರು ಎಂದು ಹೇಳಲಾಗುವುದಿಲ್ಲ. ಇದು ಕಟ್ಟಡ ಆಗಿರಬಹುದು, ಬರೆಯ ಕಟ್ಟಡವೇ ಅಂದು ಕೇಳಿದರೆ ಇಲ್ಲ, ಒಂದು ಶುಭ ಕಾರ್ಯಗಳು ಆಗುವಂಥ ಒಂದು ತಾಣವ ಕೊಟ್ಟಿದ್ದಾರೆ ಅಂದರೆ ಅದಕ್ಕಿಂತ ಮಿಗಿಲಾದ ಚಿಂತನೆ ಬೇರಿಲ್ಲ ಅನ್ನುವುದಿಲ್ಲ. ಯಾಕಂದರೆ ಎಲ್ಲ ಕಡೆಯಲ್ಲೂ ಬಹಳ ದೊಡ್ಡ ವಿಶೇಷ ಚಿಂತನೆ ಇದು. ಶುಭ ಕಾರ್ಯಗಳು ಪ್ರತಿಯೊಬ್ಬನ ಮನುಷ್ಯನ ಜೀವನದಲ್ಲಿ ಮದುವೆ ಎಂಬುದು ಬಹಳಷ್ಟು ದೊಡ್ಡ ಚಿಂತನೆ. ಅದನ್ನೇ ಇಲ್ಲೇ ನಡೆಸಿರಿ ಅನ್ನುವ ಒಂದು ಆಹ್ವಾನ ಇಲ್ಲಿದೆ ಪ್ರತಿಯೋರ್ವರಿಗೂ. ಮುಂದಿನ ಪೀಳಿಗೆಗೂ ಇರಬಹುದು ಅಥವಾ ಅಲ್ಲಿಯ ಇನ್ನೂ ಆಗುವಂಥ ಚಾಲನೆ ಆಗುವಂಥ ಆ ಸಭಾಭವನದಲ್ಲೂ ಇರಬಹುದು ಅನ್ನುತ್ತಿದೆ. ಅದಕ್ಕಾಗಿ ಇಲ್ಲಿಂದಲೇ ಆ ಮಹಾಸ್ವಾಮಿಯವರ ಪ್ರೇರಣೆಯೂ ಇರಬಹುದು ಅವರಿಗೆ. ಯಾಕಂದರೆ ಮೊದಲು ಅವರು ಬಹಳ ಹತ್ತಿರದಲ್ಲಿ ಇದ್ದವರೇ. ನಾನಾದರೂ ದೂರ ಇರ್ಬೋದೋ ಏನೋ, ಅವರೆಲ್ಲರೂ ಒಂದೇ ಇದರಲ್ಲಿ ಇದ್ದು ಬೆಳೆದವರು. ಆದ್ದರಿಂದ ಅವರ ಬಗ್ಗೆಯೂ ಅವರಿಗೆ ತುಂಬ ಕಾಳಜಿ ಇತ್ತು. ಆ ಪ್ರೇರಣೆಯೂ ಕೂಡ ಆಗಿರಬಹುದು. ಅಂತೂ ಈ ಮಲ್ಲಿಕಾರ್ಜುನ ಪ್ರೇರಣೆಯು ಈ ಮಹಾ ತಾಯಿ ಬಂದ ಬಳಿಕ ಇದೆಲ್ಲವನ್ನು ಸಾಧಿಸಿ ತೋರಿಸಿದಳು ಅನ್ನಬಹುದು. ಯಾರೇ ಆಗಲಿ, ನಾನು ಹೆಸರು ಹೇಳುವುದಿಲ್ಲ, ಎಲ್ಲರನ್ನೂ ಆ ತಾಯಿ ಅನ್ನುವ ಚಿಂತನದಲ್ಲಿ ಕರೆಯುತ್ತಿದ್ದೆ. ಗುರುವನದ ದುರ್ಗೆ ಎಂದು ಕರೆಯುವುದು. ಆದರೆ ಇಟ್ಟದ್ದು ಕಡೆಗೆ ಸ್ವಾಮಿಯವರು ಅದನ್ನು ಬೇರೆ ಚಿಂತನದಲ್ಲಿ ಮುಂದುವರಿಸಿದರು, ಮೂಲ ದುರ್ಗೆ ಎಂದು. ಆ ಮೂಲ ದುರ್ಗೆಯ ಚಿಂತನ ಕೊಟ್ಟಾಗಲೇ ಇಲ್ಲಿ ಎಲ್ಲ ಚಿಂತನಕ್ಕೂ ಒತ್ತು ಕೊಟ್ಟು, ಹಾಗಾಗಿ ಈ 4 ಸಭಾಭವನಗಳಿಗೂ ಕೂಡ ಒಂದು ಗಾರ್ಡನ್ ಅಂದರು, ಆ 2 ಸಭಾಭವನ, ಅದರಲ್ಲೂ ಕೂಡ ಒಂದು ಬಹಳ ಎತ್ತರದ್ದು, ಅಲ್ಲಿಯೇ ಮಾಡಬಹುದಿತ್ತು ಅನ್ನಿಸುತ್ತಿದೆ. ಯಾಕೆ ಮಾಡಿಲ್ಲ ಪಾಲೆಮಾರ್ ಅಂತೂ ಮನಸ್ಸಿಗೆ ಬಂದಿತ್ತು ನನಗೆ. ಅಲ್ಲಿ ಅಷ್ಟು ದೊಡ್ಡದಿರುವಾಗ ಇಲ್ಲಿ ಯಾಕೆ ಈ ಸಣ್ಣ ಇದರಲ್ಲಿ ಚಾಲನೆ ಕೊಟ್ಟರು. ಆದರೆ ದೇಗುಲದ ಚಿಂತನದಲ್ಲಿ ಕೊಟ್ಟಿರಬಹುದು ಏನೋ ಅಲ್ಲ. ಇದು ಬರೇ ದೇಗುಲದ ಚಿಂತನದಲ್ಲಿ ಅಲ್ಲ, ಇದು ಅವರ ಹಿರಿಯರೇ ಅಥವಾ ಆ ಮಹಾಸ್ವಾಮಿ ಪ್ರೇರಣೆ ಕೊಟ್ಟು ಅವರಿಂದಲೇ ಇದನ್ನು ಆಗಿಸಿ ಮುಂದಿನ ಪೀಳಿಗೆಗೂ ಇದನ್ನು ಉಳಿಸಿಕೊಳ್ಳುವಂಥ ಚಿಂತನವ ಕೊಟ್ಟಿರಬಹುದು ಅನ್ನುತ್ತಿದ್ದೇನೆ. ಇದು ಬಹಳ ಶ್ರೇಷ್ಠ. ಎಲ್ಲರಿಗಾಗಿ, ಇದು ಸಮಸ್ತ ಜನರಿಗಾಗಿ ಅವರು ಕೊಟ್ಟ ಕೊಡುಗೆ ಅನ್ನಬಹುದು
ಅದನ್ನು ಉಪಯೋಗಿಸಿಕೊಳ್ಳುವುದು ನಮ್ಮ ಎಲ್ಲರಿಗೂ ಬಿಟ್ಟಂಥ ಕೆಲಸ. ಯಾಕಂದರೆ ಇಲ್ಲೇ ಆಗಲಿ ಇದು ಸಣ್ಣದಿರಬಹುದು, ಆದರೆ ಇದರ ಶಕ್ತಿಯುತವಾದ ಚಿಂತನ ಬೇರೆ ಇರಬಹುದು. ಅಲ್ಲಿ ದೊಡ್ಡದಿರಬಹುದು, ಬೇಕಾದಷ್ಟು ದೊಡ್ಡದು, ಅಲ್ಲೂ ಕೂಡ ಎಲ್ಲರಿಗೂ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಯಾಕಂದರೆ ನಾನು ಹೋಗಿದ್ದೇನೆ, ನೋಡಿದ್ದೇನೆ, ಮೊದಲ ಬಾರಿ ಕರೆದಿದ್ದರು, ಹೋಗಿದ್ದೆ, ಬಹಳ ಸುಂದರವಾಗಿದೆ. ಅಂತಹದನ್ನು ಈ ನಮ್ಮ ಮಂಗಳೂರಿನಲ್ಲಂತೂ ಕಂಡೇ ಇಲ್ಲ, ಹೊರಗೆ ನಾನು ತಿರುಗಾಡಿಲ್ಲ. ಆದರೂ ನಾನನ್ನುವೆ ಬಹಳ ಒಳ್ಳೆಯ ಎಲ್ಲ ಕೊಠಡಿಗಳಾಗಲಿ, ಎಲ್ಲ ಸಭಾಂಗಣಗಳಾಗಲಿ, ಎಲ್ಲ ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟಾಗಿ ಬಂದಿದೆ ಅನ್ನಬಹುದು. ಇದು ಉದ್ಘಾಟನೆಯ ಚಿಂತನದಲ್ಲಿ ನಾಳೆ ಇದ್ದಾರೆ. ಬಹಳ ಶ್ರೇಷ್ಠವಾದ, ಯಾರು ಏನು ಅಂದರೂ ಕೂಡ ನಮಗನ್ನಿಸಿದ್ದನ್ನು ನಾನು ಹೇಳುತ್ತಿದ್ದೀನಿ, ಬಹಳ ಶ್ರೇಷ್ಠವಾದ ಸೇವಾ ಕಾರ್ಯ ಇದು ಅನ್ನಬಹುದು. ಎಲ್ಲರಿಗೂ ಒದಗಿ ಬರುವುದಿಲ್ಲ, ಕಟ್ಟುವೆನೆಂದರೂ ಕಟ್ಟಲಾಗುವುದಿಲ್ಲ, ಕಟ್ಟಬೇಕೆಂದು ಆಸೆ ಇದ್ದರೂ ಕೂಡ ಆ ಹೊತ್ತಲ್ಲಿ ಕಟ್ಟಲಾಗುವುದಿಲ್ಲ. ಏನು ಒಂದು ಚಿಕ್ಕ ಮನೆಯನ್ನು ಕಟ್ಟಬೇಕೆಂದರೂ ಕಟ್ಟಲಾಗುವುದಿಲ್ಲ. ಆ ಹೊತ್ತು ಬರಬೇಕು, ಅವರಿಂದಲೇ ಆಗಬೇಕು ಅನ್ನುವ ದೈವಿ ಸಂಕಲ್ಪ ಇರಬೇಕು ಅನ್ನುತ್ತಿದ್ದೇನೆ. ಅದರಿಂದ ಈ ಚಾಲನೆ, ಇದು ಲೋಕಾರ್ಪಣೆಗೆ ಚಾಲನೆಯ ಕೊಡುತ್ತಿದ್ದಾರೆ. ಅದು ಒಳ್ಳೆಯ ರೀತಿಯಿಂದ ಆಗಲೆಂದು ನಾನು ಆಶಿಸುತ್ತಿದ್ದೇನೆ. ಮತ್ತು ಆ ಮಹಾಸ್ವಾಮಿಯವರು ಕೂಡ ಇದನ್ನೇ, ಅವರ ಪೂರ್ಣ ಅನುಗ್ರಹ ಅವರಿಗೆ ಇರಲಿ, ಅಥವಾ ಸಮಸ್ತ ಜನರಿಗೂ ಇರಲಿ. ಇಲ್ಲಿ ಮಾತ್ರವಲ್ಲ, ನಾನು ವಿಶ್ವವ್ಯಾಪಿಯಾಗಿ ಅನ್ನುತ್ತಿದ್ದೇನೆ, ಎಲ್ಲರಿಗೂ ಒಳ್ಳೆಯದೇ ಆಗಲೆಂಬ ಚಿಂತನ ನಿತ್ಯವೂ ಅನ್ನುತ್ತಿದ್ದೇನೆ. ಅದೇ ಮಾತುಗಳ ಇಂದು ಇಲ್ಲಿ ಕುಳಿತ ಎಲ್ಲ ಮಹಾನ್ ಗಣ್ಯರಿಗೆಲ್ಲರಿಗೂ ಅನ್ನುತ್ತಿದ್ದೇನೆ, ಸ್ವಾಮಿಗಳಿಗೂ ಕೂಡ. ಇಂತಹ ಒಂದು ಮಹತ್ಕರವಾದ ಕಾರ್ಯದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ನೀವು ಭಾಗಿಗಳಾಗಿದ್ದೀರಾ, ನೋಡುತ್ತಿದ್ದೀರಾ. ಆದರೆ ಇದರ ವೈಭವೀಕರಣ ಮುಂದೊಂದು ದಿನ ಮತ್ತಷ್ಟು ಎತ್ತರಕ್ಕೆ ಹೋಗಬಹುದು ಅನ್ನುತ್ತಿದ್ದೇನೆ. ಯಾಕಂದರೆ ಮೂಲ ದುರ್ಗೆ ಮತ್ತು ಈ ಮಲ್ಲಿಕಾರ್ಜುನ ಸ್ವಾಮಿಯವರ ಪೂರ್ಣಾನುಗ್ರಹದಿಂದ ಅದು ಮೇಲೇಳಬಹುದು. ಅಂತೆಯೇ ಮಹಾಸ್ವಾಮಿಯವರು ಇದನ್ನು ಕಟ್ಟಿಕೊಟ್ಟಿದ್ದಾರೆ. ಆವತ್ತು ಕಟ್ಟಿದವರು ಇವರಾಗಿರಬಹುದು, ಆದರೆ ಕಟ್ಟಲೇಬೇಕೆಂದು ಹಠ ಮಾಡಿದವರು ಮಹಾಸ್ವಾಮಿಯವರು. ನೀನಿದನ್ನು ಆಗಿಸು, ಮುಂದೆ ಆಗುತ್ತದೆ ಅಂದರವರೊಡನೆ. ಇಲ್ಲವಾದರೆ ಕಾಡು, ಯಾರೂ ಮುಟ್ಟಲಾಗದ ಜಾಗ ಆಗಿತ್ತು ಇದು. ಆದರೆ ಅವರು ಅದನ್ನು, ಆ ಜಾಗವನ್ನು ಸರಿಪಡಿಸಿ ನೀ ಮುಂದೊತ್ತು ಅಂದರು ಆ ಪಾಲೆಮಾರರು. ಅವರದನ್ನು ಮುಂದುವರಿಸಿದರು. ಇದು ಜಗಜ್ಜಾಹೀರವಾಗಲಿ ಅನ್ನುತ್ತಿದ್ದೇನೆ. ಎಲ್ಲರೂ ಇದರ ಸದುಪಯೋಗ ಪಡಿಸಲಿ. ಯಾಕಂದರೆ ವಿವಾಹ ಅಥವಾ ಯಾವುದೇ ಸಮಾರಂಭಗಳಿಗೂ ಇದನ್ನು ನೀವೆಲ್ಲರೂ ಉಪಯೋಗಿಸಿಕೊಳ್ಳಿ ಅನ್ನುತ್ತಿದ್ದೆ. ಇಷ್ಟಂದು ನಾನು ಆ ಮಹಾಸ್ವಾಮಿಯವರು, ಆ ಮಹಾತಾಯಿಯು ನಿಮಗೆಲ್ಲರಿಗೂ ಅನುಗ್ರಹ ಕೊಡಲೆಂದೇ ಅನ್ನುತ್ತಿದ್ದೇನೆ. ಅನುಗ್ರಹಿಸಲಿ ಎಂಬ ಆಶೆಯೊಂದಿಗೆ ನಾನು ಅಂತೆ ಅನ್ನುತ್ತಿದ್ದೇನೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಪೂಜನೀಯ ಕಡೇಕಾರಲ್ಲಿ ಜಪ್ಪಿನ ಮೊಗರು ಕಡೇಕಾರ್. ಇದು ಕೃಷ್ಣ ಜೆ ಪಾಲೆಮಾರ್ ಅವರ ಹುಟ್ಟೂರು. ಎಲ್ಲ ವರ್ಗದವರಿಗೂ ಅನುಕೂಲವಾಗುವಂತಹ, ವಿಶೇಷವಾಗಿ ಕೆಳಸ್ತರದ ಪರಿಸರದ ಎಲ್ಲರಿಗೂ ಅನುಕೂಲವಾಗಬೇಕು ಎನ್ನುವಂತಹ ಉದ್ದೇಶದ ನೇತ್ರಾವತಿ ಸಭಾಭವನ. ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್, ಲ್ಯಾಂಡ್ಲಿಂಗ್ಸ್ ಟೌನ್ಶಿಪ್ ಎನ್ನುವುದು ನಮ್ಮ ಕರಾವಳಿ ಕರ್ನಾಟಕದ ಇತಿಹಾಸದಲ್ಲಿ ನಾವೆಲ್ಲ ಚರಿತ್ರೆ ಓದುವಾಗ ಕಾಡು ಕಡಿದು ನಾಡು ಕಟ್ಟಿದರು ಎನ್ನುವಂತಹ ಚರಿತ್ರೆಯ ಮಹಾತ್ಮರ ಕಥೆಯನ್ನು ಕೇಳುತ್ತೇವೆ. ಕೃಷ್ಣಣ್ಣ 1500ಕ್ಕೂ ಹೆಚ್ಚು ಮನೆಗಳನ್ನು, ಕಾಡು ಗುಡ್ಡದ ರೀತಿ ಇದ್ದಂತಹ ಆ ಪ್ರದೇಶವನ್ನು ಲ್ಯಾಂಡ್ಲಿಂಗ್ಸ್ ಟೌನ್ಶಿಪ್ ಆಗಿ ಪರಿವರ್ತನೆಗೊಳಿಸಿದ ಸಂದರ್ಭ. ಆ ಸಂದರ್ಭದಲ್ಲಿ ಅದರ ಒಂದು ತುದಿ, ಅದು ಎತ್ತರ ತಗ್ಗುಗಳಿಂದ ಕೂಡಿದ, ಜನವಸತಿ ಅಸಾಧ್ಯ ಎನ್ನುವ ಸ್ಥಿತಿಯಲ್ಲಿದ್ದ, ನರಿನಾಯಿಗಳ ಆವಾಸ ಸ್ಥಾನವಾಗಿದ್ದ ಆ ಪ್ರದೇಶದಲ್ಲಿ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಈಗ ತಲೆ ಎತ್ತಿ ನಿಂತಿದೆ. ಇದು ನಮ್ಮ ಮಂಗಳೂರಿನ ಒಂದು ಲ್ಯಾಂಡ್ ಮಾರ್ಕ್ ಆಗಿ, ಮಂಗಳೂರು ನಗರ ವಿಸ್ತಾರವಾಗುವುದಕ್ಕೆ
ಒಂದು ಪೂರ್ವಭಾವಿ ಹೆಜ್ಜೆಯ ರೀತಿಯಲ್ಲಿ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಅತ್ಯದ್ಭುತ ಸೌಕರ್ಯಗಳೊಂದಿಗೆ, ಹವಾನಿಯಂತ್ರಿತ ಸಭಾಂಗಣದೊಂದಿಗೆ, ವಿಶೇಷವಾಗಿ ಯಾವುದೇ ಗಣ್ಯಾತಿಗಣ್ಯರ ಬಹುದೊಡ್ಡ ಕಾರ್ಯಕ್ರಮಗಳನ್ನು, ಕೇವಲ ಮದುವೆ ಮಾತ್ರ ಅಲ್ಲ, ಸಾಂಸ್ಕೃತಿಕ ಸೇವಾ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಪೂರಕವಾದ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್. ಇನ್ನು ಪಾಲೆಮಾರ್ ಫಾರ್ಮ್ಸ್, ಅದು ಸುರತ್ಕಲ್ನಲ್ಲಿ. ಕೃಷ್ಣ ಜೆ ಪಾಲೆಮಾರ್ ಅವರು ಮೂಲತಃ ಕೃಷಿ ಕುಟುಂಬಿಕರು, ಕೃಷಿಯ ಬಗ್ಗೆ ಆಸಕ್ತಿ ಉಳ್ಳವರು. ಆ ಕಾರಣದಿಂದಲೇ ತನ್ನ ಆಸಕ್ತಿಗಾಗಿ ಒಂದು ಸಣ್ಣ ತೋಟವನ್ನು ಬೆಳೆಸಿ, ಆ ತೋಟ ಮನೆ ಮಂದಿಗೆ ಮಾತ್ರವಲ್ಲ ಸಾರ್ವಜನಿಕರಿಗೂ ಉಪಯೋಗಕ್ಕೆ ಬರಬೇಕು ಎನ್ನುವ ಹಿನ್ನೆಲೆಯಲ್ಲಿ ಪಾಲೆಮಾರ್ ಫಾರ್ಮ್ಸ್, ಪಾಲೆಮಾರ್ ಗಾರ್ಡನ್, ಜೆಪ್ಪು ಮೋರ್ಗನ್ಸ್ ಗೇಟ್, ಆ ಪ್ರದೇಶದಲ್ಲಿದ್ದ ಕಾರ್ಖಾನೆ, ಇನ್ನು ಮೊಗದಲ್ಲಿ ಮೀಸೆ ಚಿಗುರೊಡೆಯದ ಸ್ಥಿತಿಯಲ್ಲಿ ದಿನಕೂಲಿಯನ್ನು ಮಾಡಿ ಆ ಕಾರ್ಖಾನೆಯಲ್ಲಿ ಸಂಬಳಕ್ಕಾಗಿ ಸಾಲು ನಿಂತ ಆ ದಿನಗಳನ್ನು ನೆನಪಿಸುತ್ತಾ ಅದೇ ಸ್ಥಳದ ಮಾಲಕರಾಗಿ ಪಾಲೆಮಾರ್ ಗಾರ್ಡನನ್ನು ಕಟ್ಟುವ ಮೂಲಕ ತನ್ನ ಕನಸನ್ನು ನನಸಾಗಿ ಇತರರಿಗೆ ಸ್ಫೂರ್ತಿಯಾಗಿ ನೀಡಿದವರು ಪಾಲೆಮಾರ್. ಪಾಲೆಮಾರ್ ಗಾರ್ಡನ್ನಲ್ಲೂ ಸಭಾಂಗಣ ಇದೆ, ಅಲ್ಲಿಯೂ ಮಂಗಳ ಕಾರ್ಯಕ್ರಮಗಳು ನಡೆಯುತ್ತವೆ. ಹೀಗೆ 4 ಸಭಾ ವ್ಯವಸ್ಥೆಯಲ್ಲಿ ನೇತ್ರಾವತಿ ಸಭಾಭವನ, ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್, ಪಾಲೆಮಾರ್ ಫಾರ್ಮ್ಸ್, ಪಾಲೆಮಾರ್ ಗಾರ್ಡನ್ ಇದು ನಾಳೆ ಲೋಕಾರ್ಪಣೆಗೊಳ್ಳಲಿದೆ. ಅದರ ಚಾಲನೆಯನ್ನು ಇದೀಗ ಪೂಜನೀಯ ಮಾತೆಯವರು ಮಾಡಿ ಆಶೀರ್ವಾದವನ್ನು ನೀಡಿದ್ದಾರೆ. ಮುಂದೆ ಮಾಯಾತೀತತೆಯ, ಮಾಯೆಯ ಅತೀತತೆಯ ಸೊಬಗಂದ ಧರೆಗೆ ತಂದವನೋರ್ವಗ ಅವನ ಪೊಡಮೊಟ್ಟುನ ಅಂದರವರು ಆಶೀರ್ವಚನವ ಆಗಿಸಿ ಚಾಲನೆಯ ಕೊಡಿ ಅಂದರು. ಇಲ್ಲಿ ಆಶೀರ್ವಚನ ಅನ್ನುವ ಚಿಂತನವೇ ಇತಿಹಾಸದ ಪುಟಗಳ ಎಬ್ಬಿಸುವ ಚಿಂತನವಿದು. ವಚನವು, ಆಶೀರ್ವಾದವು ಇಲ್ಲಿ ಬಂದಂಥ ದೇವ ಸಾನ್ನಿಧ್ಯಗಳ ವಾಕ್ ಪ್ರಧಾನವೇ ಆದಂಥ ದೇವ ಸಾನ್ನಿಧ್ಯಗಳ ಉಪಾಧಿ ನಾನಾಗಿ ಕೊಂಚ ದೇವತತ್ವಗಳ ವಚನ ಅನ್ನಿರಿ ಅಥವಾ ಇತಿಹಾಸ ಅನ್ನಿರಿ ಅಥವಾ ಇದ ಪುರಾಣದ ಸ್ಪರ್ಶತೆಯ ಆಗಿಸುವ ಚಿಂತನ ಅನ್ನಿರಿ. ಕಥೆಯೊಂದ ಅನ್ನಲಿದ್ದೇನೆ ನಾ. ಕಾರಣ ಈ ಕ್ಷೇತ್ರ ಸಾಮಾನ್ಯ ಕ್ಷೇತ್ರವಲ್ಲ. ಈ ಕ್ಷೇತ್ರದ ಇತಿಹಾಸ ಬರೇ ಇತಿಹಾಸದ ವರ್ತುಲದೊಳಗಿಲ್ಲ. ಇದು ಬರೇ ಇತಿಹಾಸದ ವರ್ತುಲದೊಳಗಿಲ್ಲ. ಈ ಕ್ಷೇತ್ರದ ದೇವತತ್ವದ ಇತಿಹಾಸ ಇತಿಹಾಸದ ಭಾವದಲ್ಲೂ ಇಲ್ಲ, ಪುರಾಣಗಳ ಭಾವದಲ್ಲೂ ಇಲ್ಲ. ಸೃಷ್ಟಿಯ ಆದಿಯಿಂದ ಆದಿಯ ಚಿಂತನದೊಳಗ ಸ್ಪರ್ಶಿಸುತ್ತಿದೆ ಅಂದೆ ನಾ. ಸೃಷ್ಟಿಯ ಆದಿಯ ಚಿಂತನದಿಂದ ಸ್ಪರ್ಶಿಸುತ್ತಿದೆ. ಇದರ ಕತೆ ಸೃಷ್ಟಿಯ ಕತೆ. ಅದಕ್ಕೆ ಇಲ್ಲಿ ಪಾಲೆಮಾರವರು ಸಭಾಂಗಣವಾಗಿಸಿದರಂದಾಗ ಇದು ಬರೇ ಸಭಾಂಗಣವಲ್ಲ,
ಇತಿಹಾಸದ ಪುಟಗಳ ಎಬ್ಬಿಸುವ ಬರೀ ಆಧ್ಯಾತ್ಮ ಕೇಂದ್ರ ಮಾತ್ರವಲ್ಲ, ದೇವಿ ಸಂಕಲ್ಪಗಳ ಅಥವಾ ದೈವಿಕ ಸಂಕಲ್ಪಗಳ ಎಬ್ಬಿಸುವ ಆಧ್ಯಾತ್ಮ ಕೇಂದ್ರ ಮಾತ್ರವಲ್ಲ, ಅದಕ್ಕಿಂತಲೂ ಕೊಂಚ ಸೃಷ್ಟಿಯನ್ನೇ ಉಳಿಸುವ ಕೇಂದ್ರದ ಸಂಕೇತವಿದು. ಕಾರಣ ಇಲ್ಲಿರುವ ದೇವತತ್ವಗಳ ಇತಿಹಾಸದ ಮೆಲುಕ ಕೊಂಚ ಅನ್ನಬೇಕೆಂದು ಅನಿಸುತ್ತಿದೆ ನನಗ. ಈ ಅವಕಾಶ, ಈ ಲೋಕಾರ್ಪಣೆಯ ಈ ಹೊತ್ತೊಳಗ ಇದ ಕೊಡದೇ ಹೋದರೆ ದೇವತತ್ವಗಳಿಗೆ ಕೊಡುವ ನ್ಯಾಯವಲ್ಲವೆಂದೇ ಈ ಭಾವದಲ್ಲಿ ನಿಂತನ ಅನ್ನಬೇಕಾದ ಅನಿವಾರ್ಯತೆ ಎನ್ನದು. ಕಾರಣ ಕತೆ ಇಲ್ಲಿ ಅದು ಬೃಹತ್ತಾಗಿದೆ. ಅಂದು ಪರಶುರಾಮ ಎಲ್ಲವ ಆಗಿಸಿ ಆ ಜಮದಾಗ್ನಿಯ ಆಶ್ರಮದ ಚಿಂತನ ಅಲ್ಲಾದ ಒಂದು ಅರ್ಥದೊಳಗೆ ದುರಿತವಾಯಿತಲ್ಲಿ. ಈ ರೇಣುಕೆ ಎಂಬ ಚಿಂತನದೊಳಗ ಆ ದಾಕ್ಷಾಯಿಣಿಯ ಭಾವ ಅಥವಾ ದಾಕ್ಷಾಯಿಣಿ ಅಂದಾಗ ಪರಿಪೂರ್ಣವಾದ ಈ ಮಾಯೆಯ ಚಿತ್ರಣ ಒಂದು ಸೃಷ್ಟಿಯ ಆದಿಯೊಳಗ ಕೊಂಚ ಅತ್ತಿತ್ತಾದ ಭಾವ ಮುಂದೆ ರೇಣುಕೆಯ ಛಾಯೆಯಾಗಿ ಮುಂದುವರಿದು ಒಂದರ್ಥದೊಳಗ ಜಗತ್ತಿನ ಎಲ್ಲ ಸ್ಥಿತಿಗತಿಗಳಿಗೆ ಅಥವಾ ಒಂದರ್ಥದೊಳಗ ಸತ್ಯುಗದಿಂದ ಅಂದಿನ ಅಸತ್ಯುಗದಿಂದ ಈ ಯುಗಗಳ ಪಯಣಕ್ಕೆ ಏನೋ ಒಂದು ದುರಿತ ಕಾರಣವಾಯಿತಲ್ಲಿ. ಪರಶುರಾಮ ತನ್ನದೇ ಆದ ತಾಯಿಯ ಶಿರಚ್ಛೇದನ ಮಾಡಿದಾಗ ಮಾತೃಶಾಪವು ಅವಾಗ ದೊರಕಿತನ್ನುತ್ತಿದ್ದೇನೆ. ಅಲ್ಲಿ ಅಂದಿರಬಹುದು ಜಮದಾಗ್ನಿ ತಂದೆಯ ಭಾವದಲ್ಲಿ, ಅಲ್ಲಿ ಪಿತೃವಾಕ್ಯ ಪರಿಪಾಲನೆಯೂ ಇತ್ತು. ಸಂದಿಗ್ಧ ಪರಿಸ್ಥಿತಿ ಪರಶುರಾಮಗೆ. ಅಲ್ಲಾದ ಚಿಂತನದ ಅಥವಾ ಅಲ್ಲಾದ ಭಾವಗಳ ಸಂಘರ್ಷ ಮುಂದೆ ಜಗಕ್ಕ ಮಾರಕವಾಯಿತು ಅನ್ನುತ್ತಿದ್ದೇನೆ ನಾ. ಸಂಘರ್ಷವಾಯಿತಲ್ಲಿ. ಪರಕ್ರಿಯೆಗಳ ಸಂಘರ್ಷವಾಯಿತಲ್ಲಿ. ಜ್ಞಾನಗಳ ವಾಗ್ ಯುದ್ಧವಾಯಿತಲ್ಲಿ. ಯಾವುದು ಸರಿ? ಪಿತೃವಾಕ್ಯ ಪರಿಪಾಲನೆ ಅಥವಾ ಮಾತೃಹತ್ಯ ಅನ್ನಬಹುದೇ? ಅದರೊಂದು ಮಾತು, ಪರಶುರಾಮನ ಪರಿವಾರ ಎಲ್ಲ ಅಂದು ದೇವಾಂಶ ಸಂಭೂತರವರು. ಲೋಕದ ಕಲ್ಯಾಣಾರ್ಥಾಯ ತಮ್ಮನ್ನೇತ ಆ ರೇಣುಕೆ ತನ್ನನ್ನೇತ ತ್ಯಾಗ ಆಗಿಸಿದ ಚಿಂತನ ಇಲ್ಲಿದೆ. ಅಂದಿನ ಹೊತ್ತೊಳಗೂ ಲೋಕದ ಉದ್ಧಾರಕ್ಕಾಗಿ ದಾಕ್ಷಾಯಿಣಿಯ ಮತ್ತೊಂದು ಸ್ವರೂಪವ ಪಡಕೊಂಡವಳೋರ್ವಳು ತ್ಯಾಗಿಯೇ ಆದಳು. ಉಳಿದವರಾರಿಗೂ ಆ ನೋವು ಅರ್ಥವಾಗಿರಲಿಲ್ಲ. ಪರಶುರಾಮನಿಗೆ ಅನಿವಾರ್ಯ ಸಿದ್ಧಾಂತವಾಗಿತ್ತಂದು. ಅಲ್ಲಿ ಪರಶುರಾಮನ ಅಣ್ಣನಾದವನೋರ್ವ ಒಂದರ್ಥದೊಳಗೆ ಅವಾಗ ನೋವಾಯಿತು. ಪರಶುರಾಮಗೆ ಒಂದು ಶಾಪವ ಕೊಟ್ಟ. ನಿನ್ನ ಆತ್ಮವ ಕಳಚಿಕೊಳ್ಳೋ,
ಶರೀರವಲ್ಲ, ಈ ಆತ್ಮ ನಿನಗ ದೊರಕದಿರಲೆನ್ನುವ ಸಿದ್ಧಾಂತ ಅಲ್ಲಿ ಅದ ಕೊಟ್ಟ. ಮುಂದೆ ಈ ಎಲ್ಲ ಶಾಪಗಳು ಇಂದಿನ ಜಗತ್ತಿನ ಈ ಸ್ಥಿತಿಗೆ, ಈ ಯುಗದ, ಈ ಕಲಿಯುಗದ, ಈ ಅಂತ್ಯದ ಈ ಸ್ಥಿತಿಗೆ ಕಾರಣವಾಯಿತು ಅನ್ನುತ್ತಿದ್ದೇನೆ ನಾನು. ಅಲ್ಲಿ ಗ್ಲಾಣಿ ಆಯಿತಲ್ಲಿ ಶರೀರದಲ್ಲ, ಆತ್ಮಚಿಂತನಗಳ ಗ್ಲಾಣಿ. ಮುಂದೆ ಬಂದ ಗುರುಗಳೆಲ್ಲರ ಗುರುವೋರ್ವ ಮಚ್ಚೇಂದ್ರನಾಥ, ಯೋಗೇಶ್ವರೇಶ್ವರನಾಥ, ಯೋಗಿ ಆತ, ಒಂದರ್ಥದೊಳಗೆ ಆದಿಯೋಗಿ. ಅಪರಕ್ರಿಯೆಯ ರೂವಾರಿ ಆತ, ಪರಕ್ರಿಯೆ ಅವನೊಳಗೆ ಇತ್ತು. ಆ ಅಪರಕ್ರಿಯೆಯ ತನ್ನ ಶಿಷ್ಯಂದರಿಗೆ ಕೊಟ್ಟ ತಾಣವಿದು. ಅಲ್ಲೂ ದುರಿತವಾಯಿತು ಅನ್ನುತ್ತಿದ್ದೇನೆ ನಾ. ಕಾರಣ ಆ ಅಪರಕ್ರಿಯೆಯ ಪಡಕೊಂಡು ಏನೇನೋ ಆಗಿಸಿದರು ಶಿಷ್ಯರುಗಳು, ಪಂಥಗಳ ಸೃಷ್ಟಿಸಿದರು. ಇಂದಿನ ಚಾಲನೆಯ ಹೊತ್ತೊಳಗ ನೀವು ಅನ್ನಬಹುದು, ಈ ದುರಿತದ ಕಥೆಯ ಆಕನ್ನುವೆನಾ? ಪ್ರಶ್ನೆ ಒಂದಿದೆ ಅನ್ನೋದು. ಎಲ್ಲಿ ದುರಿತ ಆಯಿತೋ, ಎಲ್ಲಿ ಕಾಡಂದಿರೋ, ಅಲ್ಲಿಂದ ನಾಡ ಕಟ್ಟುವ ಕ್ರಿಯೆ ಇದು ಅನ್ನುವೆನಾ? ಮುಂದಿನ ಜನಾಂಗಕ್ಕ ಇಲ್ಲಿಂದ ಪ್ರಾರಂಭವಾಗಬೇಕು ಅನ್ನುವ ಚಿಂತನ. ಅಂದಾದ ದೋಷಗಳ ಸರಿಪಡಿಸಲೇಬೇಕು. ಸರಿಪಡಿಸದೇ ಹೋದರೆ ಮುಂದೆ ಅದು ಜಗಕ್ಕ ಮಾರಕವಾಗಬೇಕು. ಬಹುದೇನೋ ಶಕ್ತಿ ವ್ಯಕ್ತಿಗಳ ತತ್ವವಿದು ಅನ್ನುವೆನಾ? ಇಲ್ಲಿ ಮೇಳೈಸಿದೆ ವ್ಯಕ್ತಿ ಶಕ್ತಿಗಳ ತತ್ವವಿದು, ಮೇಳೈಸಿದೆ ಇಲ್ಲಿ ಅಂಥ ತಾಣವಿದು. ಅಂತಾದರೆ ಮುಂದಿನ ಹಂತದಲ್ಲಿ ಪರಶುರಾಮಗ ಮಚ್ಚೇಂದ್ರನಾಥ ಗುರು ಒಂದರ್ಥದೊಳಗ ಶಾಪವಲ್ಲ, ಒಂದು ಮಾತಂದ ಅಂದು, ಧರ್ಮ ಯಾವುದಯ್ಯ ನಿನ್ನಯ ಕುಲಧರ್ಮ ಯಾವುದಯ್ಯ? ನೀ ತಪಸ್ಸ ಆಗಿಸಿದ್ಯಾ, ನೀ ತ್ರಿಲೋಕ ಸಂಚಾರಿಯಾಗಿದ್ಯಾ, ಇಂದು ಕೇಳುತ್ತಿಹೇನ ಪರವಿದ್ಯೆಯ ರೂವಾರಿನ, ನಿನಗ ಕೇಳುತ್ತಿದ್ದೇನೆ, ನಿನ್ನಯ ಧರ್ಮ ಯಾವುದು? ನಿನ್ನಯ ಚಿಂತನ ಯಾವುದು? ಕೊಡಲಿಯ ಪಡಕೊಂಡು ಅಂತೇ ನಿಲ್ಲುವೆಯಾ, ಅಥವಾ ನಿನ್ನ ಆತ್ಮಧರ್ಮವ ಆಗಿಸುವೆಯಾ? ಮಚ್ಚೇಂದ್ರನಾಥ ಗುರು ತೋರಿಸಿದ ನಾಥ, ನಿನ್ನ ಆತ್ಮ, ಈ ಆತ್ಮ ಧರ್ಮವ ಮಾಡು. ಅಲ್ಲಿ 19 ವರ್ಷ ವಾಗ್ಯುದ್ಧವಾಯಿತು. ಅಪರಕ್ರಿಯೆಯ ಮತ್ತು ಪರಕ್ರಿಯೆಯ, ಅಪರಕ್ರಿಯೆ ಅನ್ನೋದು ನೀವು ಅನ್ನುವ ಈ ತಾಂತ್ರಿಕ ವಿಧಾನಗಳು ಅಥವಾ ಈ ದೇವ ಶಕ್ತಿಗಳ ಅಥವಾ ಪ್ರಕೃತಿಯೊಳಗಿರುವಂಥ ಶಕ್ತಿಗಳ ಉಪಯೋಗಿಸಿಕೊಂಡು ಆಗಿಸುವ ಕ್ರಿಯೆಗೆ ಅಪರಕ್ರಿಯೆ ಅನ್ನುವುದು. ಪರಕ್ರಿಯೆ ಅನ್ನೋದು ಆತ್ಮಜ್ಞಾನ, ಆತ್ಮಿಕ ಭಾವಗಳಲ್ಲಿ ಆದಂಥ ಪೈಪೋಟಿ ಇದು. ಪರಶುರಾಮ ಅಪರಕ್ರಿಯೆ, ಅವಾಗ ಅನುಭವ ಇತ್ತು, ಅಪರಕ್ರಿಯೆಯ ಅನುಭವ. ಇಲ್ಲಿ ಮಚ್ಚೇಂದ್ರನಾಥನಿಗೆ, ಆ ಗುರುವಾದವನಿಗೆ, ಅವ ಪರಾತತ್ವನ ಅಪರಾತತ್ವದ ರೂವಾರಿ ಆತ. ಇದರೊಳಗೆ ಜ್ಞಾನ ಹೊರಹೊಮ್ಮಿತನ್ನುತ್ತಿದ್ದೇನೆ. ಒಂದರ್ಥದೊಳಗೆ ಮಂದಾರ ಪರ್ವತದ ಅಡಿಯೊಳಗೆ ಆದಂಥ ದೇವ ಭಾವಗಳಲ್ಲಿ, 2 ದೇವ ತತ್ವಗಳಲ್ಲಿ ಸಂಘರ್ಷವಾಯಿತು. ಅಲ್ಲಿ ಅಮೃತವೇ ಇಂದು ಕಾಣುತ್ತಿದ್ದೇವೆ ನಾವು. ವಿಭಿನ್ನವಾದ ಕತೆ. ಒಂದರ್ಥದೊಳಗೆ ಪರಶುರಾಮ ಕ್ಷೇತ್ರ ನೀವೆಂದು ಅನ್ನುವ ಈ ಕರಾವಳಿಯ ಈ ಇತಿಹಾಸದ ಭಾವಕ್ಕೊಂದು ಅರ್ಥ ಕೊಟ್ಟ ಕ್ಷೇತ್ರ ಮಾತ್ರವಲ್ಲ, ಅದರ ಮೂಲ ಸೃಷ್ಟಿಯೇ ಆದಂಥ ಕ್ಷೇತ್ರವಿದು.
ಇದು ಕ್ಷೇತ್ರ ಅನ್ನುವೆನ. ಇಲ್ಲಿ ಮಲ್ಲಿಕಾರ್ಜುನನಿರುವ ದುರ್ಗಾ ಅಂದಿರ, ಗುರುವನ ಅಂದಿರ ಅಂತಾದರೆ ಗುರು ತನ್ನ ಶಿಷ್ಯರಿಗೆ ಲೋಕದ ಕಥೆಯ, ಲೋಕದ ವಾಸ್ತವವ ಅಂದ ತಾಣವಿತು. ಹಾಗೂ ಮೂಲ ದುರ್ಗೆ ಅಂದಿರ, ನಾ ಮೂಲ ದುರ್ಗೆ ಅನ್ನುತ್ತಿಲ್ಲ, ಅಮ್ಮ ಅಂದರು ಮೂಲ ದುರ್ಗೆ ಅಂದು, ನಾ ಅನ್ನುತ್ತಿಲ್ಲ ಅವಳ ಪರಾತ್ಪರೆಯ ಭಾವವದು, ಒಂದು ಮಚ್ಚೇಂದ್ರನಾಥನ ಮನೋನ್ಮಯೇ ಆದಂಥ ತಾಯಿ. ಇದೆಲ್ಲವ ಕಂಡು ಮಹಾಸ್ವಾಮಿಯವರು ಇತಿಹಾಸದಲ್ಲಿ ಆದಂಥ ಚಿಂತನಗಳಿಗೆ ಒಂದರ್ಥದೊಳಗೆ ನ್ಯಾಯ ಕೊಡಬೇಕೆಂದೇ, ಅದು ನ್ಯಾಯ ಕೊಟ್ಟಾಗ ಮುಂದಿನ ಯುಗಕ್ಕೆ ನಾವು ದಾಪುಗಾಲು ಇಡಲೇಬೇಕೆಂದೇ. ಕಾರಣ ಎಲ್ಲಾದರೂ ಒಂದು ಕಡೆ ಆಗಬೇಕಿತ್ತಿದ್ದು ಕ್ರಿಯೆ, ಜಗದ ಯಾವುದೋ ಒಂದು ಮೂಲೆಯಲ್ಲಿ ಅದು ಇಲ್ಲ ಆಗಿದೆ. ಯುಗ ಪರಿವರ್ತನೆ ಅಂತೆ ಆಗದು. ಅದಕ್ಕೆ ಹಿಂದಾದ ದುರಿತಗಳ ಕಳಚಿಕೊಳ್ಳುವ ಚಿಂತನ ಬೇಕು. ಅಂತೆ ನಾ ಯುಗ ಪರಿವರ್ತನೆ ಮಾಡುವೆ ಅಂದಾಗ ಅಂತೆ ಆಗದು. ಶ್ರಮ ಬೇಕು, ಪುಣ್ಯಗಳ ಧಾರೆ ಬೇಕಿಲ್ಲಿ. ಅದ 27 ವರ್ಷಗಳು ಅಲ್ಲಿ ಮರಕಡದಲ್ಲೂ ಅಂದಿದ್ದರವರು. ಇದು ಮೂರು ಕೇಂದ್ರಗಳು, ಮೂಲ ಸನಾತನತೆಯ ಮೂಲ ಕೇಂದ್ರಗಳಂದಿದ್ದರು. ಕಾರಣ ಇಲ್ಲಿಯ ಇತಿಹಾಸ ಸಾಕ್ಷಿ. ಮುಂದಾಯಿತು ಇತಿಹಾಸದ ಭಾವದಲ್ಲಿ ಮುಂದಾಯಿತು ಶಾಂತಯ್ಯ ಅಜ್ಜನ ಆ ಚಿಂತನ. ಶಾಂತಯ್ಯ, ನಾವು ಶಾಂತಯ್ಯ ಅಜ್ಜ ಎಂದು ಕರೆದೇವವರ. ಆದರೆ ಅಲ್ಲಿ ಕೊನೆಯ ಪರಕೀಯರ ದಾಳಿ ಆದಾಗ ಆ ಶಾಂತಯ್ಯ ಅಜ್ಜ ಅನ್ನುವ ಆ ಚೈತನ್ಯ ಒಂದು ಅರ್ಥದೊಳಗೆ ಈ ಕರಾವಳಿ ಪ್ರದೇಶವ ಸಂರಕ್ಷಿಸಿದ ಬೃಹದಾದ ಇತಿಹಾಸ ಇದೆ. 600-700 ವರ್ಷಗಳ ಹಿಂದೆ ಇದೆಲ್ಲವೂ ಒಂದು ಅರ್ಥದೊಳಗೆ ಒಂದು ಜಾಡಿನಲ್ಲಿ ಹೆಣೆದಿದೆ ಅನ್ನುತ್ತಿದ್ದೇನೆ ನಾನು. ಅದಕ್ಕೆ ಪಾಲೆಮಾರರಿಗೊಂದು ಮಾತೊಂದು ಅಂದೆ ನಾ, ಎಲ್ಲೂ ಗೆದ್ದರು ಇಲ್ಲಿ ಗೆಲ್ಲಲೇಬೇಕು, ಇದು ಮೂಲ. ಇಲ್ಲಿ ಗೆದ್ದರೆ ಎಲ್ಲೂ ಗೆಲ್ಲಬಹುದನ್ನುವ ಈ ಚಿಂತನವು ಅನ್ನುತ್ತಿದ್ದೇನೆ ನಾ. ಬಹುಶಃ ಅದಕ್ಕಾಗಿ ಆ ಪ್ರಜ್ಞೆಯ ಕೊಟ್ಟರೇನೋ ಸ್ವಾಮಿಯವರು. ಈ ಕ್ಷೇತ್ರದಿಂದಲೇ ಒಂದರ್ಥದೊಳಗೆ ಸಮಾಜಮುಖಿ ಅಂದೇನಾ. ಸಮಾಜಮುಖಿ ಆಗಬೇಕಾದರೆ ಬರೇ ಅಂದಾಗ ಸಮಾಜಮುಖಿ ಆಗುವುದಿಲ್ಲ. ಅಲ್ಲಿರುವ ತತ್ವದ ಭಾವಗಳು ಪ್ರತಿಯೊಂದು ವ್ಯಕ್ತಿ ಭಾವದಲ್ಲಿ ಪಸರಿಸಬೇಕನ್ನುವ ಬೃಹದಾದ ಚಿಂತನ ಒಂದಿದೆ. ಅದು ಅನ್ನಲೇಬೇಕಿತ್ತು ನಾ. ಬರೀ ಮಾನುಷಿಕ ಚಿಂತನವಲ್ಲ. ಈ ಕ್ಷೇತ್ರದಿಂದ ಒಂದರ್ಥದೊಳಗ ತುಂಗುದಾಣ ಅಂದೇನಾ, ಸಂಸ್ಕೃತಿಯ ತುಂಗುದಾಣ ಅಂದೇನಾ. ಅಲ್ಲೊಂದು ಉಡುಪಿಯ ಆ ಕ್ಷೇತ್ರದೊಳಗೆ ಅಂದಿದ್ದೇನಾ, ಇದು ಸಂಸ್ಕೃತಿಯ ತುಂಗುದಾಣವೋ ಅಥವಾ ತಂಗುದಾಣವೋ. ಇಲ್ಲೂ ಅಂತೆ ಅನ್ನುತ್ತಿದ್ದೇನೆ ನಾ. ಕ್ಷೇತ್ರದ ಇತಿಹಾಸ ಜಗತ್ತಿನ ಸಂಸ್ಕೃತಿಯ ತುಂಗುದಾಣ. ಇದು ಜಗತ್ತಿನ ಸಂಸ್ಕಾರಗಳ ತುಂಬುದಾಣವಿದು. ಬರೇ ಮಾತಿದು ಮಾತಲ್ಲ. ಸ್ವಾಮಿಯವರು ಬಂದು ಇಂತು ಮಾತಂದರು, ಅಂತೆ ಹೋದರನ್ನುವ, ಮರಕಡಕ್ಕೆ ಹೋದರನ್ನುವ ಚಿಂತನ ಇದಲ್ಲ. ಇಲ್ಲಿ ನಿಂತು ಆಗಿಸಿದ ಚಿಂತನವಿದೆ. ಮುಂದೆ ಕಾಣಲಿರುವಿರಾ ನೀವು ಅನ್ನುತ್ತಿದ್ದೇನೆ ನಾ. ಈ ಕ್ಷೇತ್ರದ ಇತಿಹಾಸದ ಪುಟಗಳು ಹೊರಗ ಬಂದಾಗ ಈ ಹೆಜ್ಜೆ, ಇಂದಿನ ಈ ಹೆಜ್ಜೆ ಪಾಲೆಮಾರವರನ್ನು ಉಪಾಧಿಯಾಗಿಸಿಕೊಂಡು ಆ ಮಹಾತಾಯಿ ಸಂಸ್ಕೃತಿಯ ಎತ್ತುವ ಕೇಂದ್ರವೊಂದ ನಿರ್ಮಿಸಿದ್ದಾಳೆ. ಅಲ್ಲೂ ಅಂತೆ, ಅಲ್ಲೂ ಹೋಗಿದ್ದೆವು ನಾವು. ಅಮ್ಮ ಅಂದಂತೆ ಕನ್ವೆನ್ಷನ್ ಸೆಂಟರ್ ಅಂದಿದೆ ನಾ ಅವರಿಗೆ.
ಮಂಗಳೂರಿನಲ್ಲಿ ಕಾಣದ ಒಂದು, ಈವರೆಗೊಂದು ಕಾಣದ ಕನ್ವೆನ್ಷನ್ ಸೆಂಟರೋ ಅಥವಾ ಒಂದರ್ಥದೊಳಗ ಸಮಾಜ ಭಾವದಲ್ಲಿ ಅನ್ನುತ್ತಿದ್ದೇನೆ. ಪ್ರತಿಯೊಂದು ಸಮಾಜವು, ಸಮಾಜದಲ್ಲಿರುವ ವ್ಯಕ್ತಿ ವಿಶೇಷಣಗಳು, ಅವರಿಗೆಲ್ಲರಿಗೂ ಒಂದು ವಿಚಾರ ವಿನಿಮಯದ ತಾಣ ಬೇಕಾಗಿದೆ. ಅದ ಕಟ್ಟಿಕೊಟ್ಟವರು ಪಾಲೆಮಾರು. ಉಪಾಧಿ ಅಂದಿದ್ದೇನಾ ಅವರಿಗೆ. ಒಂದರ್ಥದೊಳಗ ಈ ನಾಡಿನ ಭಾವದಲ್ಲಿ ಬೃಹದಾದ ಕಟ್ಟಡವ ನಿರ್ಮಿಸಿದ್ದಾರೆ. ಲೋಕಾರ್ಪಣೆ ಬರೀ ಕಟ್ಟಡದ ಲೋಕಾರ್ಪಣೆ ಅಲ್ಲ, ಈ ವಿಚಾರಧಾರೆಯ ಲೋಕಾರ್ಪಣೆಯೂ ಅಹುದನ್ನುತ್ತಾನ. ವಿಚಾರಧಾರೆಗಳು ಲೋಕಕ್ಕೆ ಸಿಗಬೇಕು, ಲೋಕ ಸಮೃದ್ಧಿಯತ್ತ ಹೋಗಬೇಕು. ಅದಕ್ಕೆ ಹಿಂದಿದ್ದ ಎಲ್ಲ ದುರಿತಗಳ ಕಳಚಿ ಶುಭ್ರರು ನಾವಾಗಬೇಕನ್ನುವ ನಾವಾಗುವ ಶುಭ್ರತೆಯೊಳಗ ಸಮಾಜಮುಖಿಯಾದ ಈ ಕಟ್ಟಡ ಒಂದರ್ಥದೊಳಗೆ ರೂವಾರಿ ಆಗಬೇಕೆಂದು ಆಶಿಸುತ್ತಾನ. ಅಂದರು ಲೋಕಾರ್ಪಣೆಗೆ ಚಾಲನೆಯ ಕೊಡಿ ಅಂದರು. ಸ್ವಾಮಿಯಾದವರು ಏನನ್ನು ಲೋಕಾರ್ಪಣೆ ಮಾಡಲಾದೀತು? ವಿಚಾರಧಾರೆ ಅಲ್ಲದೆ. ಆ ವಿಚಾರಧಾರೆ ಮುಂದಿನ ಜನಾಂಗಕ್ಕೆ ಬೇಕು ಅನ್ನುತ್ತಾ, ಅದಕ್ಕೆ ಆ ತಾಯಿ ಅವರಿಗೆ ಸಂಪೂರ್ಣ ಅನುಗ್ರಹವ ಕೊಡಲನ್ನುತ್ತಾ ಆಶಿಸುತ್ತಾನ. ಉಳಿದ ನಿಮಗೆಲ್ಲರಿಗೂ ಈ ಒಂದು ಕ್ಷೇತ್ರದ ಕೊಂಚ ಸಮಯ ಪಡಕೊಂಡೆನ ಕ್ಷೇತ್ರದ ಇತಿಹಾಸದ ಚಿಂತನವ ಅನ್ನಲೆಂದೇ. ಕಾರಣ ಈ ಇತಿಹಾಸವ ಪಡಕೊಂಡು ನೀವೆಲ್ಲರೂ ಮುಂದೋದಾಗ ಆ ತಾಯಿಯ ಸಂಪೂರ್ಣ ಅನುಗ್ರಹ, ರೇಣುಕೆಯ ಅನುಗ್ರಹವು, ಪರಾಶಕ್ತಿ ಆದವಳಾಕೆ ಅವಳ ಅನುಗ್ರಹವು, ಆ ಪರಶುರಾಮನ ಆ ಭಾವವು, ಸಾಂತ್ವನಗೊಂಡ ಕೊಡಲಿಯ ಕೆಳಗಿಟ್ಟ ಆ ಪರಶುರಾಮನ ಅನುಗ್ರಹವು, ಆ ಮಚ್ಚೇಂದ್ರನಾಥ ಗುರುವೆಲ್ಲರ ಗುರು ಆದವನವರನ ಅನುಗ್ರಹವು, ಅಂತೆ ಇದೆಲ್ಲವ ಆಗಿಸಿದ ಆ ಮಹಾ ಸ್ವಾಮಿಯವರ ಚಿಂತನವು ನಿಮಗೆಲ್ಲರಿಗೂ ಅನುಗ್ರಹ ಕೊಡಲೆಂದೇ, ನಿಮ್ಮೆಲ್ಲರ ಕಾಯಲೆಂದೇ. ಸ್ವಾಮಿಯಾದಾಗ ಕಾಯುವವ ಸ್ವಾಮಿಯಂತೆ ಅಂತೂ ಆಗಲೆಂದೇ ಆಶಿಸುತ್ತಾ ನಿಮ್ಮ ಹೃದಯಂಗಳದೊಳಗ ಈ ಆತ್ಮಚಿಂತನವೆಂಬ ಈ ಪರ ಮತ್ತು ಅಪರವಿದ್ಯೆಯ ನಾಂದಿಯ ಬುನಾದಿ ಅಂದ ಕ್ಷೇತ್ರದಿಂದ ಚಾಲನೆಗೊಳ್ಳಲೆಂದೇ ಈ ವಿಚಾರಧಾರೆ ಎಂದು ಆಶಿಸುತ್ತಾನ ಕೊಂಚ ಎನ್ನ ಮಾತುಗಳ ವಿರಮಿಸುತ್ತಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು ಅನ್ನುವುದು ಬರೀ ಮಾತಲ್ಲ, ಕ್ರಿಯಾಭಾವಕ್ಕೆ ಬರಲಿ ಅನ್ನುತ್ತಾನ. ಅಂತೂ ಆಶಿಸುತ್ತಾ ಮಾತುಗಳಿಗೆ ವಿರಾಮವ, ಇಂದಿನ ಈ ಮಾತುಗಳಿಗೆ ವಿರಾಮವ ಬೆಳಕು ಚೆಲ್ಲಿದ್ರು. ರೇಣುಕಾದೇವಿ, ಪರಶುರಾಮ, ಶಾಂತಯ್ಯಜ್ಜ ಇರ್ತದೆ, ಗೂಢಾರ್ಥವೂ ಇರ್ತದೆ. ಇದು ಕೇವಲ 4 ಯೋಜನೆಗಳಿಗೆ ಚಾಲನೆಯಲ್ಲ, ಅದನ್ನು ಮೀರಿದಂತಹ ಇನ್ನೂ ಕೂಡ ಕೃಷ್ಣ ಜೆ ಪಾಲೆಮಾರ್ ಅವರಿಂದ ನಿರೀಕ್ಷೆ ಮಾಡಿಕೊಂಡೇ ಅವರು ಈ ಇತಿಹಾಸದ ಚಿಂತನೆಯ ಮೆಲುಕನ್ನು ಹಾಕಿದರು. ಶಾಂತಯ್ಯಜ್ಜ, ಕೋಟೆಯವರು ಎನ್ನುವ ಒಂದು ಹೆಸರು ನಮ್ಮ ತುಳುನಾಡಿನಲ್ಲಿ ಕೋಟೆ ರಕ್ಷಣೆ ಮಾಡುವ ಹೊಣೆಗಾರಿಕೆ ಇದ್ದ ಸಮುದಾಯಕ್ಕಿದ್ದ ಹೆಸರು. ಮೊದಲೊಂದು ಹೊಸ ಕೋಟೆ ಅಂತ ಇತ್ತು ಮುಂದಿನ ಕಾಲದಲ್ಲಿ. ಆ ಕೋಟೆಯ ಪರಿಸರ, ಈ ಜಪ್ಪು ಇಲ್ಲಿಂದ ಹಿಡಿದು ಬೋಳಾರದ ತನಕದ ಆ ಒಂದು ವ್ಯವಸ್ಥೆ. ಈ ರಾಷ್ಟ್ರೀಯ ಹೆದ್ದಾರಿ ಬರುವ ಪೂರ್ವದಲ್ಲಿ ಈ 2 ವಿಭಾಗಗಳಿರಲಿಲ್ಲ. ಇಲ್ಲಿಂದ ಬೋಳಾರದ ತನಕ ಅದು ಒಂದೇ ಊರಿನ ಸ್ವರೂಪದಲ್ಲಿ ಇದ್ದದ್ದು. ಗುಜ್ಜರ ಕೆರೆ, ಅದು ಗುರುಜನರ ಕೆರೆ ಎನ್ನುವ ಒಂದು ಚಾರಿತ್ರಿಕ ಸತ್ಯವನ್ನು ಅನಾವರಣಗೊಳಿಸಿದವರು ಪೂಜ್ಯ ನರೇಂದ್ರನಾಥ ಸ್ವಾಮೀಜಿಯವರು. ಕದ್ರಿ ಕ್ಷೇತ್ರ,
ಆ ಕದ್ರಿ ಕ್ಷೇತ್ರದಿಂದ ಗುರುಗಳಾದಂತಹ ಮತ್ಸ್ಯೇಂದ್ರನಾಥ, ಗೋರಕ್ಷನಾಥ, ಚೌರಂಗಿನಾಥ ಇವರೆಲ್ಲರ ಪರಿಶ್ರಮದಿಂದ ಒಂದು ತೀರ್ಥಕ್ಷೇತ್ರವಾಗಿ ಅದು ಬೆಳೆದು ಬಂದ ಆ ದಾರಿ ಬೋಳಾರ ಮಾರಿಯಮ್ಮ ಕ್ಷೇತ್ರದ ಅವಭೃತದ ಕೆರೆಯೂ ಈ ಗುಜರ ಕೆರೆ, ಗುರುಜನರ ಕೆರೆ ಆಗಬೇಕು ಎನ್ನುವ ಆ ಸೂಚನೆಯನ್ನು ಅದೆಷ್ಟೋ ವರ್ಷಗಳ ಪೂರ್ವದಲ್ಲಿ ಕೊಟ್ಟವರು ನರೇಂದ್ರನಾಥ ಸ್ವಾಮಿಯವರು. ಪೂಜ್ಯ ಸ್ವಾಮೀಜಿಯವರು ಹೇಳಿದ ರೇಣುಕಾಂಬೆ, ಆ ರೇಣುಕಾಂಬೆಯ ಆರಾಧನೆ ಈಗಲೂ ಕೂಡ ಬೋಳಾರ ಮಾರಿಗುಡಿಯಲ್ಲಿ ಯಲ್ಲಮ್ಮನ ಸಾನ್ನಿಧ್ಯ, ಅಲ್ಲಿ ಭಂಡಾರ ಮನೆ ಇದೆ. ಆ ಭಂಡಾರ ಮನೆಯ ನಿರ್ವಹಣೆಯನ್ನು ಮಾಡುತ್ತಿದ್ದವರು ಕೋಟೆಯವರೇ. ಅಲ್ಲಿ ದರ್ಶನ ಸೇವೆ ಇತ್ತು. ಮಾರಿಯಮ್ಮ, ಮಾತಂಗಿ, ಮಾರಿಯಮ್ಮನ ದರ್ಶನ ಪಾತ್ರಿಗಳು ಕೂಡ ಇದೇ ಸಮುದಾಯದವರಾಗಿದ್ದು ಆ ಕ್ಷೇತ್ರಕ್ಕೂ ಈ ಗುರುವನ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೂ ಇದ್ದ ಆ ಸಂಬಂಧದ ಇತಿಹಾಸದ ಚಿಂತನೆಯನ್ನು ಪೂಜ್ಯ ಸ್ವಾಮೀಜಿಯವರು ಲೋಕಾರ್ಪಣೆಯ ಚಾಲನೆಯ ಹೊತ್ತಲ್ಲೇ ಮಾಡಿದ್ದಾರೆ. ಧನ್ಯವಾದಗಳು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮಯ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀಗುರುದೇವಂ ಓಂ ನಮೋ ನಿತ್ಯಾನಂದಂ. ಸತ್ಯಂ ವದ ಧರ್ಮಂ ಚರ. ಕ್ಷೇತ್ರದ ಅಧಿದೇವತೆ ಆದಂಥ ಮೂಲದುರ್ಗೆಯನ್ನು, ಮಹಾಗಣಪತಿಯನ್ನು ಸ್ಮರಿಸಿಕೊಂಡು ಮರಕಡದ ವೈಷ್ಣವಿ ದೇವಿ ಲಕ್ಷ್ಮೀನಾರಾಯಣನನ್ನು, ಆಂಜನೇಯನನ್ನು ಸ್ಮರಿಸಿ ನಮಗೆಲ್ಲರಿಗೂ ಪೂಜ್ಯರು ಆದರಣೀಯರಾಗಿರತಕ್ಕಂಥ ಇಡೀ ಸಮಾಜಕ್ಕೆ ಆಧ್ಯಾತ್ಮಿಕವಾಗಿ, ಆದಿಭೌತಿಕವಾಗಿ, ಪಾರಮಾರ್ಥಿಕವಾಗಿ ಭಕ್ತ ದೀನಳಾಗಿರತಕ್ಕಂಥ ಮಾತಾಯಿಯ ಕೃಪಾಕಟಾಕ್ಷವನ್ನು ಎಲ್ಲರ ಭಕ್ತರ ಅಂತರಾಳದಲ್ಲಿ ಒದಗಿರತಕ್ಕಂಥ ಮಾಚೇತನ ಬ್ರಹ್ಮೈಕ್ಯರಾದಂಥ ಪರಮಪೂಜ್ಯ ಯೋಗೀಶ್ವರ ನರೇಂದ್ರನಾಥ ಸ್ವಾಮೀಜಿಯವರಿಗೆ ಶರಣಾರ್ಥಿಯನ್ನು ಸಮರ್ಪಿಸಿಕೊಂಡು ನಾವೆಲ್ಲರೂ ಮರ ಕಟ್ಟಕ್ಕೆ ಹೋದಾಗ ಸ್ವಾಮೀಜಿಯವರ ಧರ್ಮಪತ್ನಿ ಆಗಿರತಕ್ಕಂಥ ಶಕುಂತಳಮ್ಮನವರು ಆ ಕಾಲದಲ್ಲಿ ಹಿಂದೂ ಸಮಾಜಕ್ಕೆ ಮತ್ತು ಎಲ್ಲ ತಾಯಂದರಿಗೆ, ಎಲ್ಲ ಸಮುದಾಯದ, ಎಲ್ಲ ಸಮಾಜದ ವರ್ಗಗಳಿಗೆ ಭಾಳ ಪ್ರೀತಿಯನ್ನು ಕೊಟ್ಟು ತನ್ನ ಜೀವಿತದಲ್ಲಿ ಆದಂಥ ಕಷ್ಟ ನಷ್ಟ ದುಃಖ ದುಮ್ಮಾನದಲ್ಲಿ ಕಾಲದಲ್ಲಿ ಅಂಥ ಸನ್ನಿವೇಶವನ್ನು ತನ್ನ ಜೀವನದಲ್ಲಿ ಅನುಭವಿಸಿಕೊಂಡು ಅಂಥ ಪರಿಸ್ಥಿತಿ ಸಮುದಾಯದಲ್ಲಿ ಸಮಾಜದಲ್ಲಿ ಯಾರಿಗೂ ಆಗಬಾರದು, ಆ ತಾಯಿಯ ಕೃಪೆಗಿಂತ ದೊಡ್ಡದು ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಮಾತಾಯಿ ಭಾಳ ಚೆನ್ನಾಗಿ ತೋರಿಸಿಕೊಟ್ರು. ಆ ಮೂಲಕ ಎಷ್ಟೋ ಭಕ್ತಾದಿಗಳನ್ನು ಉದ್ಧಾರ ಮಾಡಿದಂಥ ಪುಣ್ಯಕ್ಷೇತ್ರ ಅದು. ಇವತ್ತು ಆ ತಾಯಿಯ ಚರಣಾಂಬುದಿಗೆ ಶರಣಾರ್ಥಿಯನ್ನು ಸಮರ್ಪಿಸಿಕೊಂಡು ಪೂಜ್ಯರು ಇವತ್ತು ನಮ್ಮ ಜೊತೆಯಲ್ಲಿಲ್ಲದಿದ್ದರೆ ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವರ ಆದರ್ಶ, ಅವರ ಜೀವನ ಪದ್ಧತಿ, ಅವರು ಇಡೀ ಹಿಂದೂ ಸಮಾಜಕ್ಕೆ ಕೊಟ್ಟಂಥ ಶಕ್ತಿ ಕೇಂದ್ರಗಳು. ನಾನು ಹೇಳ್ತಾ ಇದ್ದೇನೆ, ಇವತ್ತು ನರೇಂದ್ರನಾಥ ಸ್ವಾಮೀಜಿಯವರು ಯಾವ ಯಾವ ಕ್ಷೇತ್ರದಲ್ಲಿ, ಯಾವ ಯಾವ ಪರಿಸರದಲ್ಲಿ ಏನೇನು ಪುನರುತ್ಥಾನ ಕಾರ್ಯ ಮಾಡಿದಾರ ಅದೆಲ್ಲವೂ ಐತಿಹಾಸಿಕವಾದಂಥ ಚಾರಿತ್ರ್ಯ ಇರತಕ್ಕಂಥ, ಹಿನ್ನೆಲೆ ಇರತಕ್ಕಂಥ ಮಂದಿರಗಳು, ದೇವಸ್ಥಾನಗಳು, ಮಠಗಳನ್ನು ಅವರು ನಿರ್ಮಾಣ ಮಾಡಿದರು. ಇವತ್ತು ಈ ಕ್ಷೇತ್ರದ ಇತಿಹಾಸ ಕೂಡ ಅಷ್ಟೇ ಪವಿತ್ರವಾದ್ದು. ನಮ್ಮ ಹಿಂದೂಗಳಲ್ಲಿ ಒಂದು ಸಮಸ್ಯೆ ಇದೆ, ಭಾಳ ಬೇಸರದಲ್ಲಿ ಹೇಳ್ತಾ ಇದ್ದೇನೆ. ನಾವು ಹೇಳ್ತೇವೆ ಅಲ್ಲಿ ಅನ್ಯಮತಿಯರ ಪಳ್ಳಿ ಆಯಿತು, ಇಲ್ಲಿ ಅನ್ಯಮತಿಯರ ಚರ್ಚ್ ಆಯಿತು, ಭಾಳ ದೊಡ್ಡದಾಗ್ತಾ ಇದೆ ಅಂತ ಹೇಳಿ. ಆದರೆ
ನಮ್ಮದು ಅದಕ್ಕಿಂತ ಎತ್ತರದಲ್ಲಿ ಇದೆ. ನಾವು ಅದನ್ನು ಗಮನ ಕೊಡ್ತೇವಾ? ಇಲ್ಲಿ ಇತಿಹಾಸ ಎಷ್ಟು ಪವಿತ್ರವಾದ್ದು, ಇಲ್ಲಿ ಸಾನ್ನಿಧ್ಯ ಎಷ್ಟು ಪವಿತ್ರವಾದ್ದು, ಇಲ್ಲಿ ಇತಿಹಾಸದ ಸಾನ್ನಿಧ್ಯದಲ್ಲಿ ಎಷ್ಟೆಲ್ಲ ಶಕ್ತಿ ಇದೆ. ಇದನ್ನು ನಾವು ಅನುಭವಿಸಬೇಕು ಅಂತಾದರೆ ಪೂಜ್ಯರು ಅದನ್ನು ಮಾಡಿಟ್ಟು ಹೋಗಿದ್ದಾರೆ. ಇನ್ನೂ ಆಗ್ತಾನೇ ಇರ್ತದೆ. ಮರಕಡದಿಂದ ಇನ್ನೂ ಆಗ್ತಾನೇ ಇರ್ತದೆ. ಇದು ನಿಲ್ಲೋದಿಲ್ಲ. ಇದು ನಿಂತ ನೀರಲ್ಲ, ಸದಾ ಹರಿಯುವ ನೀರು. ಎಲ್ಲ ಸಮಾಜವನ್ನು ಪ್ರೀತಿ ಮಾಡಿದವರು ಗುರುಗಳು. ನಾನು ಸ್ವತಃ ಅನುಭವಿಸಿದವ. ನಾನು ಇವತ್ತು ಇಲ್ಲಿ ಕುತ್ಕೊಂಡಿದ್ದೇನೆ ಅಂತ ಇದ್ದರೆ, ಈ ಸ್ಥಿತಿಗೆ ಬಂದಿದೆ ಅಂತಂದರೆ ಪೂಜ್ಯ ಶ್ರೀಗಳು ಮತ್ತು ಕೃಷ್ಣ ಜೆ ಪಾಲೆಮಾರು. ಈ ಎರಡು ಸಂಬಂಧ ನಮಗೆ ಭಾಳ ವರ್ಷದ್ದು. ಕೃಷ್ಣ ಜೆ ಪಾಲೆಮಾರರು ಮತ್ತು ನಾವು ಭಾಳ ಪ್ರೀತಿಯಲ್ಲಿದ್ದವರು. ಅವ್ರು ಹೇಗಿದ್ದರು, ಅವರ ಜೊತೆಯಲ್ಲಿ ನಾವೇ ಹೇಗಿದ್ದೆವು, ಪೂಜ್ಯ ಶ್ರೀಗಳು ಹೇಗಿದ್ದರು, ಎಲ್ಲ ನಾವು ಭಾಳ ಹತ್ತಿರದಲ್ಲಿ ನೋಡಿದೆವು. ಈ ಸಂಬಂಧ ಬರೀ ದುಡ್ಡಿಗೋಸ್ಕರ ಅಲ್ಲ, ಪ್ರೀತಿಗೋಸ್ಕರ, ಭಾವನೆಗೋಸ್ಕರ, ಕರ್ಮಶುದ್ಧಿಗೋಸ್ಕರ. ಇವತ್ತು ಕೃಷ್ಣ ಜೆ ಪಾಲೆಮಾರರು ಮತ್ತು ಅವರ ಸಹಧರ್ಮಿಣಿ ಕೂಡ ವೇದಿಕೆಯಲ್ಲಿದ್ದಾರೆ. ನಾನು ತುಂಬ ಸಲ ಅವರ ಮನೆಗೆ ಹೋಗಿದ್ದೇನೆ. ಅವ್ರು ತೋರಿಸುವಂಥ ಪ್ರೀತಿ, ಅವ್ರು ತೋರಿಸುವಂಥ ಹೃದಯ ಶ್ರೀಮಂತಿಗೆ ಇವತ್ತಿಗೂ ಅವರು ಆವತ್ತೇಗಿದ್ದರು, ಅವರ ಧರ್ಮಪತ್ನಿ ಇವತ್ತಿಗೂ ಹಾಗೇ ಇದ್ದಾರೆ. ಅದೇ ಗುಣ ಇದೆ, ಏನು ವ್ಯತ್ಯಾಸ ಆಗಲಿಲ್ಲ. ಇದು ಮನುಷ್ಯನಿಗೆ ಬೇಕಾದಂಥ ಹೃದಯ ಶ್ರೀಮಂತಿಕೆ. ಪಾಲೆಮಾರರು ಕೂಡ ಅಷ್ಟೇ, ಆವತ್ತು ಹೇಗೆ ಇದ್ದಾರೆ ಇವತ್ತಿಗೂ ಹಾಗೇ ಇದ್ದಾರೆ. ನಮ್ಮ ಒಡನಾಟದಲ್ಲಿ ಯಾರ ಹತ್ರನೂ ಅವ್ರ ಹತ್ರ ಎಷ್ಟು ಐಶ್ವರ್ಯ ಬಂದಿದೆ, ಸಂಪತ್ತು ಬಂದಿದೆ ಏನಿಲ್ಲ. ಆವತ್ತಿನ ಕೃಷ್ಣ ಜೆ ಪಾಲೆಮಾರು ಇವತ್ತಿಗೂ ಹಾಗೇ ಇದ್ದಾರೆ. ಇದು ಅವರ ಹೃದಯ ಶ್ರೀಮಂತಿಕೆ. ಇದು ಎಲ್ಲಿಂದ ಬಂತು? ಪೂಜ್ಯ ಗುರುಗಳಿಂದ. ಅಂಥ ಗುರುಗಳನ್ನು ಪಡ್ಕೊಂಡವರು. ಆ ಗುರುಗಳ ಹೃದಯ ಶ್ರೀಮಂತಿಕೆಯಿಂದ ಗುರುಗಳು ಅರಸಿದ್ರು ಅವರಿಗೆ. ಅವರಿಗೇನು ಕಡಿಮೆ ಆಗಲಿಲ್ಲ. ಅವರ ಕೀರ್ತಿಗೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಎಲ್ಲ ಕ್ಷೇತ್ರದಲ್ಲಿ ಕೈ ಆಡಿಸಿದ್ದಾರೆ. ಎಲ್ಲಿಯೂ ತಪ್ಪಿಯೂ ಅವರು ನಾನು ಮಾಡಿದೆ ಅಂತ ಎಲ್ಲಿಯೂ ಹೇಳಲಿಲ್ಲ. ಏನೋ ಗುರುಗಳು ಮಾಡಿಸಿದ್ರು, ತಾಯಿ ಮಾಡಿಸಿದ್ದು, ಇಷ್ಟು ಬಿಟ್ಟರೆ ಅವ್ರಿಗೆ ವಿಷಯ ಗೊತ್ತಿಲ್ಲ. ಅವರೇನಾದರೂ ದಾನ ಮಾಡಿದರೆ ಅವರಿಗೆ ನೆನಪೇ ಇರೋದಿಲ್ಲ. ಮತ್ತೆ ಯಾರಾದರೂ ಹೇಳಬೇಕು, ನೀವು ನಮಗೆ ಇಷ್ಟು ಕೊಟ್ಟಿದ್ದೀರಿ ಅಂತ, ಅದು ಸಹ ಅವ್ರ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಏನೋ ತಾಯಿ ಕೊಟ್ಟಿದ್ದಾಳೆ ಮಾಡಿದೆ ಅಂತ. ಈ ದಾನಿಗಳು ಇವತ್ತಿನ ಸಮಾಜಕ್ಕೆ ಭಾಳಷ್ಟು ಅವಶ್ಯಕತೆ. ಸ್ವಾಮೀಜಿಯವರು ಮರಕಡೆಗೆ ನಾನು ಹೋದಾಗ 4 ದಿವಸ ಅಲ್ಲಿ ಇರ್ತಿದ್ದೆ, ಸೇವೆಯಲ್ಲಿ ಭಾಗವಹಿಸ್ತಿದ್ದೆ. ಅವರು ತೋರಿಸುವಂಥ ಪ್ರೀತಿ, ಅವರು ತೋರಿಸುವಂಥ ಹೃದಯ ವಿಶಾಲತೆ, ಯಾವತ್ತೂ ಅವರು ಯಾರತ್ರ ಎಂಥ, ಅದು ಕಷ್ಟದಲ್ಲಿ, ನಷ್ಟದಲ್ಲಿ, ದುಃಖದಲ್ಲಿ, ಕಣ್ಣೀರಲ್ಲಿ ಇಟ್ಟು ಬಂದವರ ಪರಿಸ್ಥಿತಿಯನ್ನು ಅವರು ಅವಲೋಕನ ಮಾಡುವ ಪರಿಸ್ಥಿತಿ, ಗಂಟೆಗಟ್ಟಲೆ ಅವರ ಹತ್ರ ಕೂತ್ಕೊಂಡು ಮಾತಾಡ್ತಾಯಿದ್ರು. ಅಂಥ ಒಂದು ಚಿಂತನ ಮನೋಭಾವ ಅವರಲ್ಲಿ, ಕಲ್ಪನೆ ಅವರಲ್ಲಿತ್ತು. ಅಷ್ಟು ತಾಳ್ಮೆಯಲ್ಲಿ, ಅಷ್ಟು ಏನೋ ಒಂದು ದೊಡ್ಡ ಶಕ್ತಿ ಅವರಲ್ಲಿ, ಆ ಶಕ್ತಿಯನ್ನು ಕೊಟ್ಟು ನಡೆಸ್ತಾ ಇತ್ತು. ಅದೇ ತಾಯಿ. ಅಂಥ ಒಂದು ದಿವ್ಯ ಶಕ್ತಿ, ದಿವ್ಯ ಜ್ಞಾನ ಪೂಜ್ಯ ಶ್ರೀಗಳಲ್ಲಿ ನಾನು ಭಾಳ ಹತ್ತಿರದಲ್ಲಿ ಕಂಡಿದ್ದವ. ಇವತ್ತು ಪಾಲೆಮಾರು ನೇತ್ರಾವತಿ ಸಭಾಭವನ, ಪಾಲೆಮಾರು ಕನ್ವೆನ್ಷನ್ ಸೆಂಟರ್, ಪಾಲೆಮಾರು ಫಾರ್ಮ್ಸ್, ಪಾಲೆಮಾರು ಗಾರ್ಡನ್, ಇದು ಇಡೀ ಮಂಗಳೂರಿಗೆ ಕೀರ್ತಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರು. ಇಡೀ ಮಂಗಳೂರಿಗೆ ಕೀರ್ತಿ ತರುವಂಥ ವ್ಯವಸ್ಥೆ. ಇಂಥ ಒಂದು ಸ್ಮಾರ್ಟ್ ಸಿಟಿಯಲ್ಲಿ ಅವರು ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅವರೇ ಎಷ್ಟೋ ಜನರಿಗೆ ಆವತ್ತು ಕಷ್ಟ, ನಷ್ಟ, ದುಃಖದಲ್ಲಿರುವವರಿಗೆ ಮನೆ ಮಾಡುವಂಥ ಧೈರ್ಯ ಹೇಳ್ತಾಯಿದ್ರು. ಮನೆ ಮಾಡಿ ಅಂತ ಅವ್ರು ಹೇಳ್ತಾ ಇರೋದಾಗೆ, ಮನೆ ಮಾಡಿ ಅಂತ. ಮನೆ ಇಲ್ಲದವರಿಗೆ ಮನೆ ಮಾಡಿ ಅಂತ. ಮನೆ ಮಾಡಲಿಕ್ಕೆ ಧೈರ್ಯ ಇಲ್ಲ, ದುಡ್ಡಿಲ್ಲ, ಧೈರ್ಯ ಇಲ್ಲ, ದುಡ್ಡಿದ್ರೂ ಮಾಡುವ ಪ್ರಯತ್ನ ಇಲ್ಲ. ಅಂಥವರ ಬೆನ್ನಾವಲಾಗಿದ್ದು ನೀವು ಮಾಡಿ ಮನೆ ಆಗ್ತದೆ ಅಂತ ಹೇಳ್ತಾರೆ. ಇದನ್ನು ನಾನು ಭಾಳ ಹತ್ತಿರದಲ್ಲಿ ಗಮನಿಸಿದವ. ಏನೂ ಸಾಧ್ಯ ಇಲ್ಲದವರಿಗೆ ಮನೆ ಮಾಡಿ ಅಂತ ಹೇಳ್ತಾ ಇದ್ದರೆ, ಪಾಲೆಮಾರರು ಹೇಗಾದರೂ ಅವರಿಗೆ ಮನೆ ದುಡ್ಡು ಕೊಟ್ಟೆ ಮನೆ ಮಾಡ್ತಾಯಿದ್ರು. ಅವರು ಸಹ ಸಾಕಾರ ಕೊಡ್ತಾಯಿದ್ರು, ಅದು ಬೇರೆ ರೀತಿಯಲ್ಲಿ. ಇದು ಭಾಳ ಹತ್ತಿರದಲ್ಲಿ ನಾನು ಗಮನಿಸಿದ್ದವ. ಹಾಗಾದರೆ ಅವರ ಹಿಂದೆ ಗುರುಗಳು ಮತ್ತು ತಾಯಿಯ ಕೃಪೆ ಎಷ್ಟಿದೆ ಅಂತ ಅನ್ನೋದಕ್ಕೆ ಎಷ್ಟೋ ಸಮಾಜದಲ್ಲಿ ದುರ್ಬಲರ, ಆರ್ತರ, ದುಃಖಿಗಳ ಸೇವೆಯನ್ನು ಭಾಳಷ್ಟು ನಾನು ಭಾಳ ಹತ್ತಿರದಲ್ಲಿ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಆದ್ದರಿಂದ ಅವರ ಕುಟುಂಬಕ್ಕೆ, ಮಕ್ಕಳಿಗೆ, ತಾಯಿಗೆ, ಅವರ ಸೊಸೆಯಂದರಿಗೆ, ಮೊಮ್ಮಕ್ಕಳಿಗೆ ಎಲ್ಲರೂ ಒಳ್ಳೆಯದಾಗಿದ್ದಾರೆ. ಎಲ್ಲರೂ ಹಾಗೆ, ಅವರ ಇಡೀ ಕುಟುಂಬವೇ ಹಾಗೆ. ಮನೆಗೆ ಹೋದರೆ ಅಷ್ಟು ಪ್ರೀತಿ, ಅಷ್ಟು ಔದಾರ್ಯದಲ್ಲಿ, ಹೃದಯ ಶ್ರೀಮಂತಿಕೆಯಲ್ಲಿ ನೋಡುವವರು.
ಇದು ಅವರ ದೊಡ್ಡ ಗುಣ. ಬಹುಶಃ ಅವರ ಗುರುಗಳ ಅನುಗ್ರಹದಿಂದ ಅದೆಲ್ಲ ಪ್ರಾಪ್ತಿಯಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದು ನಿಜವಾದಂಥ ಭಾವಶುದ್ಧಿ, ಮನಶುದ್ಧಿ, ಕರ್ಮಶುದ್ಧಿ, ಇದು 3 ಶುದ್ಧಿಯಲ್ಲಿರುವಂಥ ಕುಟುಂಬ ಆಗುವುದರಿಂದ ಇವತ್ತು ಭಾಳಷ್ಟು ಒಳ್ಳೆಯ ಕಾರ್ಯ ಇಲ್ಲಿ ನಡೆದಿದೆ. ನೇತ್ರಾವತಿ ತಟ ಸಭಾಭವನದ ಉದ್ಘಾಟನೆ ಆಗಿದೆ. ನಾನು ಹೇಳೋದು ಇಷ್ಟೇ, ನೀವು ಭಾಳ ಜನ ಬಂದಿದ್ದೀರಿ. ಇವತ್ತು ಮಡ್ಯಾರ್ ಕ್ಷೇತ್ರ ಇದೆ, ಮರಕಡ ಇದೆ, ಪೂಜ್ಯ ಶ್ರೀಗಳು ಮಾಡಿದ್ದು ಇಲ್ಲಿ ಇದೆ. ನೀವೆಲ್ಲ ಹಿಂದೂಗಳಾದವರು ಎಲ್ಲರೂ, ಯಾರೇ ಇರಲಿ, ಎಲ್ಲರೂ ಇಂಥ ಕ್ಷೇತ್ರದ ದರ್ಶನ ನಿಮ್ಮ ಮಕ್ಕಳನ್ನು ಮಾಡಿಸಿ, ಮಕ್ಕಳನ್ನು ಕರ್ಕೊಂಡು ಬನ್ನಿ. ಮಕ್ಕಳಿಗೆ ಇತಿಹಾಸದ ಪುಟದಲ್ಲಿ ಸ್ವಾಮೀಜಿಯವರ ಏನೆಲ್ಲ ಸಾಧನೆ ಮಾಡಿ ಈ ಕ್ಷೇತ್ರವನ್ನು ಲೋಕಾರ್ಪಣೆ ಮಾಡಿದ್ದಾರೆ ಅದರ ಇತಿಹಾಸವನ್ನು ಹೇಳಿ. ಆಗ ಪರಶುರಾಮನ, ಮಚೇಂದ್ರನಾಥನ ಎಲ್ಲ ಕಥೆಗಳು ಮಕ್ಕಳಿಗೆ ಮನಮುಟ್ಟುವಂತೆ, ಮನ ತಟ್ಟುವಂತೆ ಆಗುವಂಥ ಪ್ರಯತ್ನ ಆಗುವಂಥದ್ದು ಭಾಳಷ್ಟು ಇವತ್ತಿನ ದಿವಸದಲ್ಲಿ ಅವಶ್ಯಕತೆ ಇದೆ. ಆದ್ದರಿಂದ ಇವತ್ತು ಮಡ್ಯಾರು ಕ್ಷೇತ್ರ ಕೂಡ ಭಾಳ ಪವಿತ್ರವಾದ್ದು, ಭಾಳಷ್ಟು ಮಹಿಮೆ ಇದೆ ಅಲ್ಲಿ, ಭಾಳಷ್ಟು ಸಾನ್ನಿಧ್ಯ ಇದೆ, ಭಾಳಷ್ಟು ಶಕ್ತಿ ಇದೆ ಅಲ್ಲಿ. ಇದನ್ನು ಪ್ರಾರಂಭದ ದಿವಸದಿಂದ ನಾನು ನೋಡ್ಕೊಂಡು ಬಂದವ. ಆ ಸತ್ಯತೆಯನ್ನು ನಿಮಗೆ ಹೇಳ್ತಾ ಇದ್ದೇನೆ. ಅಭಿಮಾನದಲ್ಲಿ ನೀವೆಲ್ಲರೂ ಈ ಸಭಾಭವನ ಇವತ್ತು ಲೋಕಾರ್ಪಣೆ ಆಗಿದೆ. ಪೂಜ್ಯ ಗುರುಗಳು ಒಂದು ಆದೇಶ ಕೊಟ್ಟರು ಪಾಲೆಮಾರರಿಗೆ, ಇದು ಇದರಲ್ಲಿ ಗೆಲ್ಲಬೇಕು ಅಂತ. ಗೆಲ್ಲೋದು ಯಾರು? ಪಾಲೆಮಾರರಲ್ಲ, ನಾವೆಲ್ಲರೂ ಗೆಲ್ಲಬೇಕು ಅಂತ ಅದರ ಅರ್ಥ. ಈ ಸಭಾಭವನ ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಆಗಬೇಕು. ದೇವಸ್ಥಾನದ ಎಲ್ಲ ಚಟುವಟಿಕೆಗೂ ಅದು ಶಕ್ತಿಯಾಗಿ ನಡೆಸ್ಕೊಡ್ಬೇಕು ಅನ್ನುವಂಥ ಪ್ರಯತ್ನ ನಾವೆಲ್ಲರೂ ಮಾಡುವಂಥದ್ದು ಅವಶ್ಯಕತೆ ಇದೆ. ಅಂಥ ಶಕ್ತಿಯನ್ನು ಪರಮಾತ್ಮ ಎಲ್ಲರಿಗೂ ಕೊಡಲಿ. ಈ ಕ್ಷೇತ್ರ ಇನ್ನಷ್ಟು ಬೆಳೆದು ಬೆಳಲಿ. ಪೂಜ್ಯ ಶ್ರೀಗಳ ಎಲ್ಲ ಭಕ್ತರಿಗೆ ಇನ್ನಷ್ಟು ಅಭ್ಯುದಯ ಮತ್ತು ಅಭಿವೃದ್ಧಿಯ ಶಕ್ತಿಯನ್ನು ಭಗವಂತ ಪರಮಾತ್ಮ ಅನುಗ್ರಹಿಸಲಿ. ಮುಂದೆ ಭವಿಷ್ಯತ್ತಿನಲ್ಲಿ ಈ ಕ್ಷೇತ್ರ ಸೂರ್ಯಚಂದ್ರರು ಕಾಲಘಟ್ಟ ತನಕ ಬೆಳಗಿ ಬರಲಿ. ಇಡೀ ಶಕ್ತಿಯ ಕೇಂದ್ರವಾಗಿ ಈ ಸಾನ್ನಿಧ್ಯ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ 2 ಮಾತುಗಳನ್ನು ಗುರುಚರಣಿಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ತ. ಅದರ ಮೊದಲು ನಮ್ಮ ಉಮಾನಾಥ್ ಕೋಟ್ಯಾನರಿದ್ದಾರೆ. ಇವತ್ತು ನಮ್ಮ ಕಟೀಲು ಕ್ಷೇತ್ರ ಮತ್ತು ನಮ್ಮ ಶಿಷ್ಯನ ಕ್ಷೇತ್ರದ ಕಟೀಲಿನ ಎಲ್ಲ ಬ್ರಹ್ಮಕಲಶದಲ್ಲಿ ಕೂಡ ಎಲ್ಲ ಆ ಪರಿಸರದ ಅಭಿವೃದ್ಧಿಗೆ ಸ್ಥಳಾವಕಾಶ ಕಡಿಮೆ ಇದ್ದಾಗ ಆ ಸ್ಥಳಾವಕಾಶವನ್ನು ಸದುಪಯೋಗ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದವರು. ಅವರು ಮೂಡಬಿದ್ರೆಯಲ್ಲಿ ಕೂಡ ಭಾಳಷ್ಟು ಕಾರ್ಯವನ್ನು ಮಾಡಿದ್ದಾರೆ. ನಮ್ಮ ಶಿಷ್ಯನ ಕ್ಷೇತ್ರಕ್ಕೂ ಭಾಳಷ್ಟು, ಕಟೀಲಲ್ಲಿ ಈಗ ಒಂದು ದೊಡ್ಡ ಯೋಜನೆ ಬ್ರಿಡ್ಜ್ ಆಗ್ತಾ ಇದೆ. ಅದು ಸಹ ಭಾಳ ವರ್ಷದ ಒಂದು ಕಲ್ಪನೆ. ಎಷ್ಟು ಪ್ರಯತ್ನ ಮಾಡಿದರೆ ಆಗಲಿಲ್ಲ, ಈಗ ಅದು ಆಗ್ತಾ ಇದೆ. ಅವರಿಗೂ ದೇವರು ಶಕ್ತಿಯನ್ನು ಕೊಡಲಿ. ಇನ್ನು ಯೋಗೀಶಣ್ಣ ಇದ್ದಾರೆ. ಇವತ್ತು ಯಕ್ಷಗಾನದ ಎಲ್ಲ ಪ್ರೌಢಿಮೆಯನ್ನು ಎಲ್ಲ ಆಯಾಮದಲ್ಲಿ ಎಲ್ಲ ಭಾಗದಲ್ಲಿ ಮನ ತಟ್ಟುವಂತೆ, ಮನ ಮುಟ್ಟುವಂತೆ ಮಾಡಿ ಪಾಂಡೇಶ್ವರದ ಮಾಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ ಅವರು ತಾಳ ಮಾಡಲು ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆದಿತ್ಯವಾರ ನಾನು ಪೂರ್ವಾಶ್ರಮದಲ್ಲಿ ಸ್ವಾಮೀಜಿ ಆಗೋ ಮೊದಲು ಆಗಾಗ ಹೋಗ್ತಾ ಇದ್ದೆ. ಇವತ್ತು ಅವರಿಗೂ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಸಾಂಸ್ಕೃತಿಕ ಕಾರ್ಯಕ್ರಮದ ವೈಭವ ಮಾಡಲಿಕ್ಕೆ ಯೋಗೀಶಣ್ಣ ಗಟ್ಟಿಯಾಗಿದ್ದಾರೆ. ಪಾಲೆಮಾರರೊಟ್ಟಿಗೆ ನವನೀಶ್ ಶೆಟ್ಟಿ ಇದ್ದಾರೆ. ಇಂಥವರ ಸಮರ್ಥರನ್ನು ಸದುಪಯೋಗ ಮಾಡುವಂಥ ಪ್ರಯತ್ನದಲ್ಲಿ ಈ ಕಾರ್ಯ ಇನ್ನಷ್ಟು ಆಗಲಿ. ಸಾಂಸ್ಕೃತಿಕ ವೈಭವಗಳು, ಬರೀ ಕಲೆ, ಸಾಹಿತ್ಯ, ಸಂಗೀತಗಳು ಈ ಕ್ಷೇತ್ರದ ಮೂಲಕ ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಅವಕಾಶವನ್ನು ಎಲ್ಲರಿಗೂ ಕೊಡಲಿ. ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ 2 ಮಾತುಗಳನ್ನು ಗುರುಚರಣೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್. ಅವಧೂತ್ ಚಿಂತನ್. ನಡೆಯುತ್ತಿದ್ದ ಮೈದಾನ ಅದು ಯಕ್ಷಗಾನಕ್ಕೆ ಮೀಸಲಾಗಿಡಬೇಕು ಎನ್ನುವ ಕಾರಣಕ್ಕೆ ಕೃಷ್ಣ ಜೆ ಪಾಲೆಮಾರ್ ದೇವೇಂದ್ರನ ಪಾತ್ರ ನಿರ್ವಹಣೆ ಮಾಡಿದರು. ಕುಂಬಳೆ ಸುಂದರರಾಯರ ವಿಷ್ಣುವಿನ ಪಾತ್ರ, ದೇವದಾಸ್ ಕಾಪಿಕಾಡ್ ಮತ್ತು ಅವರ ಇಡೀ ತಂಡದವರು ವೇಷ ಹಾಕಿದರು. ಯೋಗೀಶಣ್ಣ, JK ರಾವ್ ಇವರೆಲ್ಲ ಇದ್ದರು. ಜೆ ರವೀಂದ್ರರು ಆ ದಿವಸದ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಆ ಕಾರ್ಯಕ್ರಮದ ಫೋಟೋ ಈಗಲೂ ಕೂಡ ನಮ್ಮಲ್ಲಿ ಇದೆ. ಕೃಷ್ಣಣ್ಣ ಮೊದಲ ಬಾರಿಗೆ ಚುನಾವಣೆಗೆ ನಿಂತಾಗ ಆ ಚಿತ್ರ ಪ್ರಮುಖ ಸಂಜೆ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಪ್ರಕಟ ಆಗಿತ್ತು. ಈ ವ್ಯಕ್ತಿ ಚುನಾವಣೆಗೆ ನಿಂತಿದ್ದಾರೆ ಅಂತ. ಯಾರಿಗೂ ನಂಬಲಿಕ್ಕೆ ಆಗಲಿಲ್ಲ ಕೃಷ್ಣ ಜೆ ಪಾಲೆಮಾರ್ ಯಕ್ಷಗಾನ ವೇಷದಲ್ಲಿದ್ದಾರೆ ಅಂತ. ಅವರಿಗೆ ಯಕ್ಷಗಾನದ ಮೇಲಿನ ಆಸಕ್ತಿ ಎಷ್ಟಿದೆ ಅಂತ ಹೇಳಿದರೆ, ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ನ ಉದ್ಘಾಟನೆ ನಾಳೆ, ಲೋಕಾರ್ಪಣೆ. ಅಲ್ಲಿ ಎಲ್ಲ ಕಾರ್ಯಕ್ರಮಗಳು ನಿಗದಿಯಾಗಿತ್ತು. ನಿನ್ನೆ ಅವರು ಹೇಳಿದರು, ನಾನು ಈ ವೇದಿಕೆ, ಈ ಸಭಾಂಗಣ, ಅಲ್ಲಿ ಹಿಂದೆ ಕಡೆ ಇರುವಂಥ ಗ್ರೀನ್ ರೂಮ್ ಇದರೆಲ್ಲ ವ್ಯವಸ್ಥೆ ಯಾಕೆ ಮಾಡಿದ್ದು ಅಂತ ಹೇಳಿದರೆ, ಇದು ಯಕ್ಷಗಾನಕ್ಕೂ ಕೂಡ ಆಗಬೇಕು ಅಂತ. ಆದ್ದರಿಂದ ಲೋಕಾರ್ಪಣೆಯ ದಿವಸ ಯಕ್ಷಗಾನ ಆಗಬೇಕು ಅಂತ ಹೇಳಿ ನಿನ್ನೆ ಸೆಟ್ ಮಾಡಿ ನಾಳಿನ ಕಾರ್ಯಕ್ರಮದಲ್ಲಿ ಪಟ್ಲ ಸತೀಶ್ ಶೆಟ್ಟಿಯವರ ನೇತೃತ್ವದಲ್ಲಿ 1.5 ಗಂಟೆಯ ಯಕ್ಷಗಾನ
ಬಯಲಾಟದ ವ್ಯವಸ್ಥೆಯನ್ನು ಕೃಷ್ಣಣ್ಣ ನಾಳೆ ಮಾಡಿದ್ದಾರೆ. ಅವರ ಯಕ್ಷಗಾನದ ಪ್ರೀತಿ. ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಆ ಲೋಕಾರ್ಪಣೆಯ ಕಾರ್ಯಕ್ರಮ ಆರಂಭ ಆದರೆ ಮಧ್ಯಾಹ್ನ 1 ಗಂಟೆಯಿಂದ 2:30 ಗಂಟೆಯ ತನಕ ಯಕ್ಷಗಾನ ಬಯಲಾಟ ಆ ವೇದಿಕೆಯಲ್ಲಿ ಅನಾವರಣಗೊಳ್ಳಿಕ್ಕಿದೆ. ಅಲ್ಲಿನ ಪ್ರಸಂಗ ಶ್ರೀಕೃಷ್ಣ ಲೀಲಾಮೃತ ಅಂತ. ಅದು ಪುರಾಣದ ಕೃಷ್ಣನ ಕಥೆ. ಆದರೆ ನಮಗೆ ಇಲ್ಲಿ ಕೃಷ್ಣ ಲೀಲಾಮೃತವನ್ನು ನಾವೆಲ್ಲ ಇಲ್ಲಿ ಕಂಡು ಅನುಭವಿಸಿದವರು. ಸ್ವಾಮೀಜಿಯವರು ಮಾರ್ಮಿಕವಾಗಿ ಹೇಳಿದರು, ನಿಮ್ಮ ಮೂಲವನ್ನು ಮರೆಯಬೇಡಿ ಅಂತ. ಜೆ ಕೃಷ್ಣ ಪಾಲೆಮಾರ್, ಕೃಷ್ಣ ಜೆ ಪಾಲೆಮಾರ್, ಜಪ್ಪು. ಆ ಜಪ್ಪು ಅದನ್ನು ಬಿಟ್ಟಿಲ್ಲ, ಪಾಲೆಮಾರ್ ಅದನ್ನು ಹೊರತುಪಡಿಸಿ ಕೃಷ್ಣಣ್ಣ ಇಲ್ಲ. ಆದ್ದರಿಂದ ಅವರ ಮೂಲದ ಈ ಸ್ಥಳದ ಪ್ರೀತಿ. ಮತ್ತು ಯಾವಾಗಲೂ ಹೇಳ್ತಾರೆ ನಮ್ಮದೊಂದು ಪುಟ್ಟ ಸಮುದಾಯ ಅಂತ. ಈ ಸಭಾಭವನದಲ್ಲಿ ಅತಿ ಹೆಚ್ಚು ಮಂದಿ ಜೆ ಕೃಷ್ಣ ಪಾಲೆಮಾರ್ ಅವರನ್ನು ಏಕವಚನದಲ್ಲಿ ಕರೆಯುವವರಿದ್ದಾರೆ. ಕೃಷ್ಣಣ್ಣನವರನ್ನು ಏಕವಚನದಲ್ಲಿ ಕರೆಯುವಂಥ ಒಂದು ಗುಂಪು ಇದ್ದರೆ ಅದು ಈ ಸಭಾಂಗಣದಲ್ಲಿ ಅಥವಾ ಈ ಪರಿಸರದಲ್ಲಿ. ಅಂದರೆ ಇದೆಲ್ಲ ನಿಮ್ಮ ಆತ್ಮೀಯರ ಬಳಗ. ಪ್ರಾಯದಲ್ಲಿ ನಿಮ್ಮ ಹಿರಿಯರು ಅಥವಾ ನಿಮ್ಮ ಸಮಪ್ರಾಯಿಗರೆಲ್ಲ ನಿಮ್ಮನ್ನು ಏಕವಚನದಲ್ಲೇ ಆ ಬಾಲ್ಯಾವಸ್ಥೆಯಲ್ಲಿ ಕರೆಯುವ ರೂಢಿ. ಅಂತಹ ಆ ಒಡನಾಟ ಇಟ್ಟುಕೊಂಡವರು. ಮತ್ತು ಕೃಷ್ಣಣ್ಣನ ಒಂದು ಟೀಮ್, ಅದು 40 ವರ್ಷದ ಮೊದಲು ಯಾರೆಲ್ಲ ಇದ್ದರು. ಜೆ ರವೀಂದ್ರರು ಈಗ ನಮ್ಮೊಂದಿಗಿಲ್ಲ. ಹಿರಿಯ ರಂಗನಟ ಕಲಾವಲ್ಲಭ ಜೆ ರವೀಂದ್ರ ಮತ್ತು ಕೊರಗಪಣ್ಣ ಎಡಬಲಗಳಲ್ಲಿ ಕೃಷ್ಣಣ್ಣ ಅವರಿಗೆ ಮಾರ್ಗದರ್ಶನ ಮಾಡುತ್ತಿದ್ದ ಹಿರಿಯರು. ಆ ಒಂದು ಪರಿವಾರದ ನೆನಪನ್ನು ಮಾಡಿಕೊಳ್ಳುತ್ತಾ ಇಂದು ಲೋಕಾರ್ಪಣೆಯ ಚಾಲನೆಯ ಈ ಹೊತ್ತಿನಲ್ಲಿ ಕೃಷ್ಣಣ್ಣನ ಬಂಧುಗಳು, ಅಭಿಮಾನಿಗಳು ಕೃಷ್ಣಣ್ಣ ಅವರಿಗೊಂದು ಗೌರವವನ್ನು ಸಾಂಕೇತಿಕವಾಗಿ ಪೂಜ್ಯ ಮೋಹನ್ ದಾಸ ಸ್ವಾಮೀಜಿಯವರ ಮೂಲಕ ಒಂದು ಶಾಲು ಹೊದಿಸುವುದರ ಮೂಲಕ ನಡೆಸ್ತಾರೆ. ಅದೇ ಸ್ವರೂಪದಲ್ಲಿ ಕಾಣುತ್ತಾರೆ. ಮದುವೆ ಆಯಿತು, ಮಕ್ಕಳಾದರು, ಮಕ್ಕಳು ದೊಡ್ಡವರಾದರು, ಮಗನಿಗೆ ಮದುವೆ ಆಯಿತು, ಮೊಮ್ಮಕ್ಕಳಾದರು. ಈಗ ಮೊಮ್ಮಕ್ಕಳ ಜೊತೆ ಇರುವಂತಹ ಅಜ್ಜ, ತಂದೆ, ಪತಿ, ಮಾವ, ತಂದೆ. ಪ್ರಸನ್ನ ಎದುರು ಬನ್ನಿ, ಪಕ್ಕದಲ್ಲಿ ನಿಂತುಕೊಳ್ಳಿ. ಹಿಂದ್ಗಡೆ ಇದ್ದೀರಿ, ಎದುರು ಸಾಲಿಗೆ ಬನ್ನಿ. ಆ ಕಡೆ ಸೇರಿಕೊಳ್ಳಿ. ಪ್ರಸನ್ನ ಆ ಕಡೆ ಬನ್ನಿ, ಬಲ ಬನ್ನಿ. ಕೊರಗಪ್ಪಣ್ಣ ಇಲ್ಲದಿದ್ರೆ ಈ ಗ್ರೂಪ್ ಫೋಟೋ ಅಪೂರ್ಣ. ಈಗ ಚಪ್ಪಾಳೆ ತಟ್ಟಬಹುದು. ಜೆ ಕೆ ರಾವ್, ಆಗು ಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ, ಕಾಯಕದ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ ನಮ್ಮ ನಿಮ್ಮೆಲ್ಲರ ಹಿಂದಿನ ಶಕ್ತಿಯಾಗಿರುವ ನಮ್ಮ ಸಭಾಂಗಣದ ರೂವಾರಿ ನಿರ್ಮಾತೃಕರು ಶ್ರೀ ಕೃಷ್ಣ ಜೆ ಪಾಲೆಮಾರ್ ಇವರ ಅನುಭವದ ಮಾತುಗಳಿಗೆ ಈಗ ಕಿವಿಯಾಗೋಣ. ಗುರುವನ ಶ್ರೀ ದುರ್ಗಾ ಕ್ಷೇತ್ರದಲ್ಲಿ ಲೋಕಾರ್ಪಣೆಗೆ ಚಾಲನೆ ನೀಡುವಂಥ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾದಂಥ ಪೂಜ್ಯ ಅಮ್ಮನವರನ್ನು ಅಲ್ಲದೆ ಸ್ವಾಮಿದ್ವಯರನ್ನು ವಂದಿಸುತ್ತಾ
ವೇದಿಕೆಯಲ್ಲಿ ಸಮಾರಂಭದ ಅಧ್ಯಕ್ಷರು ನನ್ನ ಆತ್ಮೀಯರಂಥ ಉಮಾನಾಥ್ ಕೋಟ್ಯಾನ್ರವರೇ, ಹಾಗೂ ವೇದಿಕೆಯಲ್ಲಿ ನನ್ನ ಮತ್ತೊಬ್ಬರು ಆತ್ಮೀಯ ಮಿತ್ರ, ಗೆಳೆಯ, ಹತ್ತಿರದ ಸಂಬಂಧಿಯಾದಂಥ ಯೋಗೀಶ್ ಅಣ್ಣನವರೇ, ಹಾಗೂ ಸೇರಿದಂಥ ಎಲ್ಲ ಆತ್ಮೀಯ ಸದ್ಭಕ್ತ ಬಾಂಧವರೇ, ಇವತ್ತು ವಿಶೇಷವಾಗಿ ಮಂಗಳೂರು ನಗರದಲ್ಲಿ 4 ಸಭಾಂಗಣ ಮತ್ತು ಸಭಾಭವನವನ್ನು ಇವತ್ತು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಡಲಿಕ್ಕೆ ಇವತ್ತು ನಮ್ಮ ನೇತ್ರಾವತಿ ಸಭಾಭವನದಲ್ಲಿ ಹಾಗೂ ನನ್ನ ಕುಲದೇವರಾದ ಮಲ್ಲಿಕಾರ್ಜುನ ಮತ್ತು ಇಷ್ಟ ದೇವತೆ ಅಂದ ಆ ತಾಯಿಯ ಸಾನ್ನಿಧ್ಯದಲ್ಲಿ ಇವತ್ತು ನಡೀಲಿಕ್ಕೆ ಭಾಳಷ್ಟು ಸಮಯದ ಒಂದು ಆಸೆ ಇತ್ತು. ಎಲ್ಲರೂ ಪಾಲೆಮಾರು ಕನ್ವೆನ್ಷನ್ ಸೆಂಟರ್, ಪಾಲೆಮಾರು ಗಾರ್ಡನ್, ಪಾಲೆಮಾರು ಫಾರ್ಮು, ನೇತ್ರಾವತಿ ಸಭಾಭವನ. ಇದರ ಬಗ್ಗೆ ನೇತ್ರಾವತಿ ಅಂದರೆ ಯಾಕಂತ ಹೇಳಿದರೆ ನೇತ್ರಾವತಿ ತಟದಲ್ಲಿ ಇದ್ದಾಳೆ, ತಟದಲ್ಲೇ ಇಲ್ಲಿ ಇವತ್ತು ಈ ಸಭಾಭವನ ನಿರ್ಮಾಣ ಆಗಿದೆ. ಆದರೆ ಪಾಲೆಮಾರ್ ಅಂತ ಹೇಳುವಂಥದ್ದು ಕೆಲವರ ತಲೆಯಲ್ಲಿ ನನ್ನ ಹೆಸರು ಅಂತ ಇದೆ. ನನ್ನ ಹೆಸರು ಪಾಲೆಮಾರ್ ಅಲ್ಲ, ಯಾವಾಗಲೂ ತಿಳ್ಕೊಳ್ಬೇಕೆಲ್ಲರೂ. ಪಾಲೆಮಾರ್ ಅಂತ ಹೇಳಿದರೆ ಒಂದು ಮರಕ್ಕೆ ಹೆಸರು. ಪಾಲೆ ಮರ ಅಂದರೆ ತುಳು ಸಂಸ್ಕೃತಿಯಲ್ಲಿ, ತುಳುನಾಡಿನಲ್ಲಿ ಹಾಲಿನ ಮರಕ್ಕೆ ಹಾಲೆ ಮರ ಅಂತ ಹೇಳುವಂಥದ್ದು ನಾವು ಕನ್ನಡದಲ್ಲಿ, ತುಳುನಲ್ಲಿ ಪಾಲೆ ಮರ ಅಂತ. ಪಾಲೆದ ಮರ ಉಪ್ಪಿನ ಮೂಲೆ. ಈ ಕ್ಷೇತ್ರದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಪಾಲೆ ಮರ ಇದೆ. ಆ ಪಾಲೆ ಮರ ಅಂತ ಹೇಳುವಂಥದ್ದು ನಾವು ಚಿಕ್ಕದಿರುವಾಗ ಒಂದು 10-15 ಮರ ಇತ್ತಲ್ಲಿ, ಪಾಲೆದ್ದು ಮರ. ಆ ಮರದ ಮಧ್ಯದಲ್ಲಿ ನಮ್ಮ ಮನೆ. ಆ ಮನೆಯಲ್ಲಿ ಎಲ್ಲರೂ ಆ ಮನೆ ಕಟ್ಟಬೇಕಾದ್ರೆ ನನ್ನ ತಂದೆಯವರಿಗೆ ಭಾಳ ಹೆದರಿಸಿದರು. ನೀನು ಸಾಯ್ತೀಯ, ಆ ಮಕ್ಕಳನ್ನ ಹಿಡ್ಕೊಂಡೋಗಿ ಆ ಬನದಲ್ಲಿ ಮನೆ ಕಟ್ತೀಯಾ ಅಂತ. ಅದಕ್ಕೆ ನನ್ನ ತಂದೆಯವರು ಅದಕ್ಕೆ ಯಾವುದಕ್ಕೆ ಲೆಕ್ಕಿಸದೆ ನಾನು ಸಾಯುವುದು ಹೇಗೆ, ಅಲ್ಲಿ ಅವಳಿದ್ದಾಳೆ, ಇಲ್ಲಿ ನನ್ನ ನೋಡ್ಕೊಳ್ಳೋರಿದ್ದಾರೆ, ನಾವು ಸಾಯ್ಲಿಕ್ಕೇನಿಲ್ಲ, ಅದರಲ್ಲಿ ನಾವು ಮನೆ ಕಟ್ಟೋದು ಏನಾಗೋದಿಲ್ಲ ಅಂಥೇಳಿ ಅಲ್ಲೇ ಸಣ್ಣದೊಂದು ಗುಡಿಚಲು ಹಾಕ್ಕೊಂಡು ಮನೆ ನಿರ್ಮಾಣ ಆಯಿತು. ಹಾಗೆ ಆಗ್ತಾ ವ್ಯಾಪಾರಕ್ಕೆ ನಾನು ದೊಡ್ಡದಾದ ನಂತರ ವ್ಯಾಪಾರಕ್ಕೆ ಆದಾಗ ಪಾಲೆಮಾರ್ ಅಂತ ಈ ಕೊರಗಪ್ಪನವರು, ನಿಮಗೆ ಯಾಕಂದರೆ ಕತೆ ಗೊತ್ತಿರಬೇಕಿಲ್ಲಿ. ಪಾಲೆಮಾರ್ ಅಂತ ಹೇಳಿದರೆ ಈಗ ಭಾಳ ರಾರಾಜಿಸ್ತಿದೆ. ನಾನು ಯಾವತ್ತೂ ನನ್ನ ಹೆಸರನ್ನು ಇಟ್ಟುಕೊಂಡು ನನ್ನ ಹೆಸರಿಗಾಗಿ, ನನಗಾಗಿ, ನನ್ನ ಸ್ವಂತಕ್ಕಾಗಿ ನಾನು ಉಪಯೋಗ ಮಾಡುವಂಥ ಆಸೆ ಪಡುವವನೇ ಅಲ್ಲ. ಇವತ್ತು ಪಾಲೆಮಾರ್ ಅಂತೇಳಿ ಎಲ್ಲರೂ ಹೇಳ್ಬೋದು, ನಾನು ಎಲ್ಲ ಕಡೆಯಲ್ಲಿ ಹೇಳಿದ್ದೇನೆ, ನಾನು ಯಾವ ಆಸೆ ಮಾಡಿದ್ದು ಪಾಲೆಮಾರ್ ಅಂತ ಯಾಕಿಟ್ರು ಅಂತ. ಆ ಪಾಲೆ ಮರವನ್ನು ನಾವು ಮರೀಲಿಕ್ಕಾಗೋದಿಲ್ಲ. ನಾವು ಕಷ್ಟದ ಸಂದರ್ಭದಲ್ಲಿ ಇದ್ದಂಥ ಮರಗಳ ಮಧ್ಯದಲ್ಲೇ ನಾವು ಜೀವನ ಮಾಡಿದವರು. ಅದಲ್ಲದೆ ಈಗ ಎಲ್ಲಿಗೆ ನಾನು ಯಾವುದೇ ಕಡೆಯಲ್ಲಿ ಭೂ ವ್ಯವಹಾರ ಮಾಡಲಿ, ಭೂಮಿಯನ್ನು ಖರೀದಿ ಮಾಡುವಾಗ ಒಂದು ಪಾಲೆದ್ದು ಮರ ಸಿಕ್ಕೇ ಸಿಗ್ತದಲ್ಲಿ, ಒಂದು ಮರ ಇರ್ತದೆ. ನಾನು ಸ್ವಾಮೀಜಿಯವರಲ್ಲಿ, ಹಿರಿಯ ಸ್ವಾಮೀಜಿಯವರಲ್ಲಿ ನಾನು ಆಗ ಯಾವಾಗಲೂ ಭಾಳ ಹತ್ತಿರದವ. ನಾನು ಪೂರ್ವಾಶ್ರಮದಲ್ಲಿ ನಾವೆಲ್ಲ ಒಟ್ಟಿಗಿದ್ದವರು. ನಮ್ಮ ಮೋಹನ್ ದಾಸ್ ಸ್ವಾಮಿಯವರಿರಲಿ, ನಮ್ಮ ಸ್ವಾಮೀಜಿಯವರು, ನಾವೆಲ್ಲ ಭಾಳ ಹತ್ತಿರದಲ್ಲಿದ್ದವರು. ಆಗ ಯಾವಾಗಲೂ ಹೇಳಲಿಕ್ಕಿತ್ತು, ನನಗೆ ಈ ಜಾಗ ತಗೊಳ್ಳುವಾಗ ಹಾಲೆದ್ದು ಮರ ಯಾಕೆ ಸಿಗ್ತದೆ ಸ್ವಾಮೀಜಿಯವರು ಹೇಳುವಾಗ ಅವ್ರು ಹೇಳಿದ್ದು, ಅದರಲ್ಲೂ ಒಂದು ವಿಶೇಷತೆ ಇರಬೇಕೇನೋ. ಇದು ಬಹುಶಃ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡದಾಗಿ ಬೆಳೆಯುವ ಸಾಧ್ಯತೆ ಇದೆ. ಈ ಮರ ಹೇಗೆ ಬೆಳೀತದ ಅದೇ ರೀತಿಯಾಗಿ ಈ ಹೆಸರು ಕೂಡ ಕೀರ್ತಿಯನ್ನು ಪಡೆಯುವಂಥ ಸಂದರ್ಭ ಇದೆ ಅಂತ ಹೇಳುವಂಥದ್ದು ಆ ಸಂದರ್ಭದಲ್ಲಿ ಹೇಳಿದರು. ಅದು ನನಗೆ ಈಗಲೂ ನೆನಪಾಗ್ತದೆ. ಯಾಕಂತ ಹೇಳಿದರೆ ನಾನು ಅಪೇಕ್ಷೆ ಪಟ್ಟು ಇವತ್ತು ಪಾಲೆಮಾರ್ ಗಾರ್ಡನ್, ಪಾಲೆಮಾರ್ ಫಾರ್ಮ, ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಇಟ್ಟದಲ್ಲ. ಯಾವುದೋ ಸಂದರ್ಭದಲ್ಲಿ ಬಂತು ಪಾಲೆಮಾರ್ ಅಂತ ಇಡುವ ಅಂಥೇಳಿ ಪಾಲೆಮರ. ಆದರೆ ನನ್ನ ಸ್ವಂತ ಹೆಸರಲ್ಲ, ನಂದು ಹೆಸರು ಖಾಲಿ ಕೃಷ್ಣ ಮಾತ್ರ, ಜೆ ಕೃಷ್ಣ ಮಾತ್ರ ಇರೋದು. ಪಾಲೆಮರ ಅಂತ ಹೇಳಿದರೆ ಆ ಮನೆಗೆ ಹೆಸರು, ಮನೆಯ ಜಾಗಕ್ಕೆ ಹೆಸರು. ಮನೆಗೂ ಅಲ್ಲ, ನಮ್ಮ ಮನೆ ಅಲ್ಲ, ಆ ಜಾಗಕ್ಕೆ. ನೀವೆಲ್ಲ ತುಳುವಿನಲ್ಲಿ ಕೇಳು, ಬಾಕಿ ಮಾರು ಕಂಡ ಬೊಕ್ಕ ಎಂಚಿನ ಬೇತೆ ಮಾರು ಕಂಡೋಲು ಮಾತು ಬರ್ಕೊಂಡು ತುಳುವಿನಲ್ಲಿ ಹೇಳುದು ಪಾಲೆಮಾರ್ ಅಂತ. ಹಾಗೆ ಪಾಲೆಮರಕ್ಕೆ ಈ ಹೆಸರು ಬಂತು. ಆ ಹೆಸರನ್ನು ಇವತ್ತು ನಾವು ಗಾರ್ಡನಿಗಿರಲಿ,
ಅಥವಾ ಫಾರ್ಮಿಗಿರಲಿ, ಇದೆಲ್ಲದಕ್ಕೆ ಇಟ್ಟದ್ದು ನಾವು. ಆ ಮನೆಯದ್ದು ಹೆಸರು, ಆ ಮರದ ಹೆಸರು, ಆ ಮರ ಈಗಲೂ ಇದೆ ನಮ್ಮ ಪಾಲೆಮಾರ್ ಕನ್ವೆನ್ಷನ್ ಸೆಂಟ್ರಲ್ಲಿ. ಅದನ್ನು ಅಳಿಲಿಕ್ಕೆ ಬಿಡಲಿಲ್ಲ, ಭಾಳ ಚಂದವಾಗಿ ಸುರಕ್ಷಿತವಾಗಿ ಅದನ್ನು ಬೆಳೆಸ್ತಾ ಇದ್ದೇವೆ. ಇಲ್ಲಿ ನಮ್ಮ ಮನೆಯದ್ದು ಮಾತ್ರ ಎಲ್ಲ ಅಳೆದು ಹೋಗಿದೆ, ಅಂದರೆ ವಿಪರೀತ ತೋರ ಬೆಳೆದು ಏನೋ ಒಂದು 4 ಫೀಟ್ 6 ಫೀಟ್ ಇತ್ತು ಅಗಲ, ಅಂಥದ್ದೆಲ್ಲ ಮತ್ತೆ ಅಳೆದು ಹೋಯ್ತು, ಹಾಗೆ ಹೋಗಿತ್ತು, ಹಾಗೆ ಮುಗೀತು. ಈಗ ಪಾಲೆಮರ ಇವತ್ತು ಪ್ರಚಲಿತಕ್ಕೆ ಬಂದಿದೆ. ಆದರೆ ಪಾಲೆಮಾರ್ ಗಾರ್ಡನ್ ಆಗಲಿ ಇನ್ನೊಂದು ಇರಲಿ, ಇದು ಯಾವುದೂ ಇರಲಿ, ನಾವು ಮಾಡಿದ ಉದ್ದೇಶ ಏನು ಅಂತ ಹೇಳಿದರೆ, ಇವತ್ತು ನಮ್ಮ ಪೂಜ್ಯ ಸ್ವಾಮೀಜಿಯವರು ಹಾಕಿಕೊಟ್ಟಂಥ ದಾರಿ. ನನ್ನ ಆತ್ಮೀಯರು, ನನ್ನ ಸಂಬಂಧಿ ಇರ್ಬೋದು, ನನ್ನ ಧಾರ್ಮಿಕ ನಂಬಿಕೆ ಈ ಸಂದರ್ಭದಲ್ಲಿ ಇದ್ದರೂ ಕೂಡ ಆ ಪೂಜ್ಯ ಸ್ವಾಮೀಜಿಯವರು ಆ ದಿನ ಯಾವಾಗಲೂ ಹೇಳಲಿಕ್ಕಿತ್ತು, ನಾವು ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಮುಂದೆ ಬರಬೇಕು. ಧಾರ್ಮಿಕವಾಗಿ ಇಲ್ಲದೇ ಇದ್ದರೆ, ಯಾಕಂದರೆ ನಮ್ಮ ಸಮಾಜ ಉಳಿದು ಭಾಳ ಅವಿದ್ಯಾವಂತರಾಗಿ ಹಿಂದೆ ಬಡತನದಿಂದ ಬೆಳೆದು ಬಂದಂಥ ಸಮಾಜ ಇವತ್ತು ನಮಗೆ ಕೊರತೆ ಏನಿದೆ ಅಂತ ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಾವು ಮೇಲೆ ಬರಬೇಕು. ಇದಕ್ಕೆ ನಾವು ಎಲ್ಲ ಕಡೆಯಲ್ಲಿ ಅನುವು ಮಾಡಬೇಕು ಅಂತ. ಹಾಗೆ ಪೂಜ್ಯ ಸ್ವಾಮೀಜಿಯವರ ಮುಂದಾಳುತ್ತಂದರೆ 100-200ಕ್ಕೂ ದೇವಸ್ಥಾನಗಳು ನಮ್ಮ ಸ್ವಾಮೀಜಿಯವರು ಉಲ್ಲೇಖ ಮಾಡಿದರು. 200ಕ್ಕೂ ದೇವಸ್ಥಾನಗಳು ಹೆಚ್ಚು ಇವತ್ತು ದೇವಸ್ಥಾನಗಳ ಅಭಿವೃದ್ಧಿ ಆಗಿದೆ ಸ್ವಾಮೀಜಿಯವರು ಇರುವ ಕಾಲದಲ್ಲಿ. ಇಲ್ಲಿ ಕೂಡ ಅವರ ಆಶೀರ್ವಾದದೊಂದಿಗೆ ಇಲ್ಲಿ ದೇವಸ್ಥಾನ ಆದದ್ದು ಅಥವಾ ಈ ಬೇರೆ ದೇವ ಸಾನ್ನಿಧ್ಯಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಂಥ ಸ್ವಾಮೀಜಿಯಿಂದಾಗಿ ಧಾರ್ಮಿಕವಾಗಿ ನಾವು ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡಿತು. ಸಾಂಸ್ಕೃತಿಕವಾಗಿ ಮುಂದೆ ಬರಬೇಕಾದ್ರೆ ಇಂಥ ಸಭಾಭವನಗಳ ಮುಖಾಂತರ ನಾವು ಮುಂದೆ ಬರಬೇಕು. ಇವತ್ತು ನಾನು ಯೋಗೇಶ್ವರ ಹತ್ರ ಹೇಳ್ತಿದ್ದೆ, ನವನೀಶ್ ಶೆಟ್ಟರು ಹೇಳಿದರು ನಾವೊಂದು ಯಕ್ಷಗಾನ ಮಾಡಬೇಕು ಅಂತ. ನಾನು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಒಂದು ತಿಂಗಳಿಗೊಮ್ಮೆ ಆದರೂ ಯಕ್ಷಗಾನ ಬಯಲಾಟ ಇರಲಿ, ನಾಟಕೋತ್ಸವ ಇರಲಿ, ಎಲ್ಲದಕ್ಕೂ ಸಾಂಸ್ಕೃತಿಕ ನಾವು ಹೆಚ್ಚು ಪ್ರೋತ್ಸಾಹ ಕೊಟ್ಟು ಅದನ್ನು ಮೇಲೆ ತರಬೇಕು. ಸಾಂಸ್ಕೃತಿಕವಾಗಿ ನಾವು ಮುಂದೆ ಬಂದರೆ ಇವತ್ತು ದೇಶ ಉದ್ಧಾರ ಆಗೋದಕ್ಕೆ, ದೇಶ ಅಭಿವೃದ್ಧಿ ಆಗೋದಕ್ಕೆ ತೊಂದರೆ ಇಲ್ಲ ಅಂತ ಹೇಳುವಂಥದ್ದು. ಇದು ನಮಗೆ ಸ್ವಾಮೀಜಿಯವರು ಹಾಕಿಕೊಟ್ಟಂಥ ಒಂದು ದಾರಿ. ಹಾಗೆ ಇವತ್ತು ಪೂಜ್ಯ ಸ್ವಾಮೀಜಿಯವರು ಹೇಳಿದರು, ಇಲ್ಲಿ ಗೆದ್ದರೆ ಎಲ್ಲವೂ ಗೆಲ್ತೇವೆ ನಾವು, ಇದು ಗೆಲ್ಲಬೇಕು ಅಂತ. ನಿಜವಾಗಿ ಹೇಳಬೇಕಿದ್ರೆ ಇಲ್ಲಿಯೇ ಗೆದ್ದದ್ದು ನಾವು, ಇಲ್ಲಿಯೇ ಗೆದ್ದದ್ದು. ಈ ಜಾಗ ಎಲ್ಲ ಇವತ್ತು ದೇವಸ್ಥಾನಗಳು, ಈ ಸಭಾಂಗಣ ಇರಲಿ, ಇದಕ್ಕೆಲ್ಲ ಓನರ್ ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ದನಿ ಯಾರು? ಒಡೆಯರು ಶಶಿಕಲಮ್ಮನವರು ಮಾತ್ರ. ಶಶಿಕಲನ ಹೆಸರಲ್ಲೇ ಇದೆ ಈಗಲೂ. ಆದರೆ ನಾವು ಅದನ್ನು ಟ್ರಸ್ಟಿಗೆ ಕೊಟ್ಟಿದ್ದೇವೆ, ನಮ್ಮ ಹತ್ರ ಇಲ್ಲ. ಅದು 1-2 ಎಕರೆ ಜಾಗ ಇವತ್ತು ಇಲ್ಲಿ ನಮ್ಮದಿದೆ. ನಾನೇ ಪರ್ಚೇಸ್ ಮಾಡಿದ್ದು, ನಾನೇ ಹಣ ಕೊಟ್ಟು ಪರ್ಚೇಸ್ ಮಾಡಿದಂಥ ಜಾಗ. ಇದನ್ನೆಲ್ಲ ನಾವು ಇಲ್ಲಿ ಗೆದ್ದದಂತ ಹೇಳೋದಂದರೆ, ಇಲ್ಲಿಂದಲೇ ಏನಾದರೂ ಸಂಪಾದನೆ ಮಾಡಿದೆ ಇಲ್ಲಿಗೆ ಕೊಟ್ಟಿದ್ದೇವೆ. ನಾವು ಬೇರೆ ಕಡೆಯಲ್ಲೂ ಹಾಗೆ ಏನಾದರೂ ಸಂಪಾದನೆ ಮಾಡ್ತೇವೆ, ಸಮಾಜಕ್ಕೆ ಕೊಡ್ತೇವೆ. ಕೆರೆಯ ನೀರು ಕೆರೆಗೆ ಚೆಲ್ಲು ಅಂತ ಹೇಳಿದಾಗೆ ಕೆರೆಯ ನೀರು ಕೆರೆಯಲ್ಲೇ ಚೆಲ್ಲಿದ್ದು ಇವತ್ತು ಏನಾದರೂ ಸಿಕ್ಕಿದ್ರೆ, ಏನಾದರೂ ಇವತ್ತು ಆ ಟ್ರಸ್ಟ್ ನಾವು ಇವತ್ತು ಕನ್ವೆನ್ಷನ್ ಸೆಂಟರಿಂದ ಏನಾದರೂ ನಮಗೆ ಸಿಗಲಿ, ಮತ್ತೊಂದು ಕಡೆಯಲ್ಲಿ ಸಿಗಲಿ, ಏನಿದ್ರು ಅದು ಸಮಾಜಕ್ಕೆ. ಇವತ್ತು ಈಗಾಗಲೇ ವರ್ಷಕ್ಕೆ 2-3 ಕೋಟಿ ರೂಪಾಯಿಯನ್ನು ಇವತ್ತು ನಾವು ಸಮಾಜಕ್ಕೆ, ಅವಿದ್ಯಾವಂತರಿಗೆ ಅಥವಾ ಮೆಡಿಕಲ್ ಬೆನಿಫಿಟ್ ಪ್ರತಿಯೊಂದು ರೀತಿಯಲ್ಲಿ ಅವರಿಗೆ ನಾವು ದಾನ ಕೊಡ್ತಾ ಇದ್ದೇವೆ. ಅದು ಇನ್ನೂ ಕೂಡ ಹೆಚ್ಚು ದಾನ ಕೊಡಬೇಕು. ಹೆಚ್ಚು ಇದು ಸಾಮಾನ್ಯ ದೀನ ದಲಿತರ ಉದ್ಧಾರಕ್ಕಾಗಿ ಮೀಸಲಿಡುವಂಥದ್ದು ಆಗಬೇಕು. ಈ ನೇತ್ರಾವತಿ ಸಭಾಭವನ ಇವತ್ತು ನಾವು ಕೊಟ್ಟಾಗಿದೆ, ಜಾಗ ನಮ್ಮ ಹತ್ರ ಇಲ್ಲ. ಹೆಸರು ಶಶಿಕಲಂದು ಇದ್ದರೂ ಕೂಡ ಅದು ಎಂಥ ಟ್ರಸ್ಟ್, ಸೋಮನಾಥೇಶ್ವರಿ ಪ್ರತಿಷ್ಠಾನ ಅಂತ ಹೇಳುವಂಥ ಟ್ರಸ್ಟ್ನ ಹೆಸರಿಗೆ ನಾವು ಕೊಟ್ಟಿದ್ದೇವೆ. ಗುರುವನ ಶ್ರೀ ದುರ್ಗಾ ಕ್ಷೇತ್ರಕ್ಕೆ ಕೊಟ್ಟಿದ್ದೇವೆ. ಎಲ್ಲವೂ ದಾನವಾಗಿ ಕೊಟ್ಟಾಗಿದೆ. ಆದರೂ ಈ ಜಾಗದಿಂದ ಏನಾದರೂ ಉತ್ಪತ್ತಿ ಆಗಬೇಕು ಹೇಳೋ ನಿಟ್ಟಿನಲ್ಲಿ ಇವತ್ತು ನೇತ್ರಾವತಿ ಸಭಾಭವನವನ್ನು ನಾವಿವತ್ತು ಮಾಡಿದ್ದೇವೆ. ಮಾಡಲಿಕ್ಕೆ ನಾನು ಮಾಡಿದಂತ ಹೇಳೋದಿಲ್ಲ, ನಾವು ಮಾಡಿದ್ದೇವೆ. ಇದು ಸಮಾಜಕ್ಕೆ ಇದರ ಅರ್ಪಣೆ ಆಗಬೇಕು. ಇದರಲ್ಲಿ ಸದಾ ಸಾಂಸ್ಕೃತಿಕ ಧಾರ್ಮಿಕವಾಗಿ ನಮ್ಮ ಸ್ವಾಮೀಜಿಯವರು ಹೇಳಿದಾಗೆ, ಸ್ವಾಮೀಜಿಯರ ಅಂಬೋಣದಂತೆ ನಾವೆಲ್ಲರೂ ನಡಿಬೇಕಿದ್ರೆ, ನೀವೆಲ್ಲರೂ ಇವತ್ತು ಭಕ್ತಾದಿಗಳು, ಸ್ವಾಮಿಯವರ ಅನುಯಾಯಿಗಳು ಇರ್ಬೋದು, ನಮ್ಮ ಎಲ್ಲರೂ ಇಲ್ಲೆಲ್ಲ ಸೇರಿದ್ದೇವೆ ನಾವು. ಇದು ನಿಜವಾಗಿ ಇದರಿಂದ ಒಳ್ಳೆಯ ಕೆಲಸಗಳು ಇನ್ನೂ ಆಗಬೇಕು. ದೇವಸ್ಥಾನಗಳು ಧಾರ್ಮಿಕವಾಗಿ ನಾವು 2 ಕಡೆ ದೇವಸ್ಥಾನ, ಮಲ್ಲಿಕಾರ್ಜುನ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ದೇವಸ್ಥಾನ ಇಲ್ಲ, ನೀವು ನೋಡಿದರೆ ನಮ್ಮ ದೇವಸ್ಥಾನ ಇಲ್ಲ, ಇನ್ನೂ ಬರಬೇಕಷ್ಟೇ, ಮಾಡ್ತಾ ಇದ್ದೇವೆ.
ಈಚೆಯಿಂದ ಶ್ರೀ ದುರ್ಗಾ ಕ್ಷೇತ್ರ, ಆ ಬದಿಯಲ್ಲಿ ನೇತ್ರಾವತಿ, ರೇಣುಕಾ ತೀರ್ಥ ಇವತ್ತಾಗಲಿಕ್ಕಿದೆ, ಮಾಡ್ತಾ ಇದ್ದೇವೆ. ಹಾಗೆ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರ ಇವತ್ತು ಧರ್ಮವನ್ನು ಬೆಳೆಸಬೇಕು. ಧರ್ಮವನ್ನು ಬೆಳೆಸಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಕೂಡ ಬೇಕು. ಇವತ್ತು ನಾನು ಯಾಕೆ ನಮ್ಮ ಕಥೆಯನ್ನು ಹೇಳಿದರೆ, ನಮ್ಮ ಕಷ್ಟದ ಕಾಲ, ಆ ಕಷ್ಟವನ್ನು ನಾನು ಹೇಳಲಿಕ್ಕೆ ತಯಾರಿಲ್ಲ. ಒಬ್ಬ ಕಾರ್ಮಿಕನಾಗಿ ಇವತ್ತು ಆ ಇಡೀ ಒಂದು 7 ಎಕರೆ ಇರುವಂಥ ಜಾಗವನ್ನು ನಾವು ಖರೀದಿ ಮಾಡುವಂಥ ಯೋಗ ನಮಗೆ ದೇವರು ಕರುಣಿಸಿದ್ರೆ ಈ ಕಾರಣದಿಂದ ಏನಾದರೂ ನಾವು ಕೊಡಬೇಕು ಸಮಾಜಕ್ಕೆ ಅಂತ ಹೇಳಿದರು. ಇವತ್ತು ನಾವು PSLC ಅಂತ PL ಎಲ್ರಿಗೂ ಗೊತ್ತಿದೆ, ಅಮ್ಮನಿಗೆ ಗೊತ್ತಿದೆ. PL ಅಲ್ಲಿ ಕೆಲಸ ಮಾಡ್ತಿದ್ದೆ ನಾನು, ಇಂಡಿಯಾ ಲಿಮಿಟೆಡ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಗೇರು ಬೀಜ ಹೆರಿಸುವ ಕೆಲಸ, ಪೇರೆಸುವ ಕೆಲಸ, ತುಳುವಿನಲ್ಲಿ ಹೇಳುದು, ಸಿಪ್ಪೆ ತೆಗೆಯುವುದು, ಇಂಥ ಕೆಲಸ. ನಾವು ಶಾಲೆ ಬಿಟ್ಟ ಕೂಡಲೇ ಬರೋದು, ಅಲ್ಲಿ ಏನಾದರೂ ದುಡ್ಡು ಸಿಗ್ತದೆ ಅಲ್ಲಿ. ಮತ್ತು ಭಾರಿ ದೊಡ್ಡ ಇಂಟ್ರೆಸ್ಟ್ ಯಾಕಂತ ಹೇಳಿದರೆ ಅಲ್ಲಿ ಗೇರು ಬೀಜ ತಿನ್ನಲಿಕ್ಕೆ ಸಿಗ್ತಿತ್ತು ಮಕ್ಕಳಿಗೆ. ಗೇರು ಬೀಜ ತಿನ್ನೋದು ಭಾರಿ ಖುಷಿ. ಅದರ ಎಡೆಯಲ್ಲಿ 10 ಆಣೆ ರೂಪಾಯಿ ಸಿಗ್ತಿತ್ತು. ಇದನ್ನು ತಗೊಂಡು ಇವತ್ತು ಶಾಲೆಗೆ ಹೋಗಿ ಎಲ್ಲ ಕಲ್ತಿದ್ದೇವೆ. ಇದೇ ಊರಿನಲ್ಲಿ ಬೆಳೆದದ್ದು. ಇದೇ ಇವತ್ತು ನವನೀಶ್ ಶೆಟ್ಟರ್ ಹೇಳಿದಾಗ ಎಲ್ಲಿಯಾದರೂ ನನ್ನನ್ನು ಏಕವಚನ, ಮಂಗಳೂರಿನಲ್ಲಿ ಏಕವಚನದಲ್ಲಿ ಮಾತಾಡೋದಿದ್ದರೆ ಈ ಪ್ರದೇಶದಲ್ಲಿ ಮಾತ್ರ. ಅದು ಒಂದು ನನಗೆ ಹೆಮ್ಮೆ. ನಾನು ಯಾವಾಗಲೂ ಇಲ್ಲಿ ಬಂದು ಹೇಳೋದು ಏನು ಅವರು ಇವರು ಅಂತ ಹೇಳಿದ ಕೂಡಲೇ ನನಗೆ ಬೇಸರ ಆಗೋದು. ಯಾರ ಹಿರಿಯರೆಲ್ಲ ಹೇಳ್ತಾರೆ, ನೀವು ಯಾವಾಗ ಬಂದು, ನಾನು ಯಾವಾಗ ಬಂದು ಅಂತ ಹೇಳಿದ್ರೆ ನಿಮ್ಗೆ ಏನಾಗಿದೆ ಈಗ, ನನಗೆ ಅವರು ಇವರು ಅಂತ ಹೇಳೋದೇನು. ನಾನು ಹೇಳೋದು ಆ ರೀತಿಯ ಒಂದು ಹೆಮ್ಮೆ. ಇಲ್ಲಿಗೆ ಬಂದು ಭಾರಿ ಸಂತೋಷ ಆಗೋದು ಇಲ್ಲಿ ಬರೋದಂದರೆ. ಯಾಕಂದರೆ ಏಕವಚನದಲ್ಲಿ ಮಾತಾಡ್ತಾರೆ ಇಲ್ಲಿ. ನನಗೆ ಗೌರವ ಯಾರು ಕೊಡೋದಿಲ್ಲ. ಆ ಗೌರವ ಕೊಡೋದ್ರಿಂದ ಭಾರಿ ಸಂತೋಷ ನಮಗಿಲ್ಲಿ. ಹಾಗೆ ಇಂಥ ಒಂದು ಸಾಂಸ್ಕೃತಿಕ ಸಭಾಭವನವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾಳೆ 4 ಸಭಾಭವನದ ಲೋಕಾರ್ಪಣಾ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಇವತ್ತು ಇದು ಯಾಕಂತ ಹೇಳಿದರೆ ಇಲ್ಲಿಂದಲೇ ಪ್ರಾರಂಭ ಆಗಬೇಕು ಅಂತ ಹೇಳೋದು. ಅಂದರೆ ನಮ್ಮ ಪೂಜ್ಯ ಸ್ವಾಮೀಜಿಯವರ ಒಂದು ಅಂಬೋಣ. ನಾವೆಲ್ಲರೂ ಒಟ್ಟಾಗಬೇಕು. ನಮ್ಮ ಸಮಾಜ ಇವತ್ತು ಒಂದಾಗಿ ಸಮಾಜಕ್ಕೆ ಏನಾದರೂ ಕೊಡಬೇಕು ಹೇಳುವಂಥ ಒಂದು ಇದನ್ನು ಆಶೀರ್ವಾದದೊಂದಿಗೆ ಅದು ನಾನು ಜೀವನ ಪರ್ಯಂತ ನೆನಪಿಡುವಂಥದ್ದು. ಇವತ್ತು ಅದನ್ನು ನಾವು ಮಾಡಿದ್ದೇವೆ. ಇವತ್ತು ಸಮಾಜಕ್ಕೆ ಕೊಡ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಇವತ್ತು ಇಲ್ಲಿಂದಲೇ ಚಾಲನೆ, ಆ ಪೂಜ್ಯ ಕಿರಿಯ ಸ್ವಾಮೀಜಿಯವರಿಂದಲೇ ಚಾಲನೆ ಆಗಬೇಕು. ಆ ಅಮ್ಮನವರ ಅನುಗ್ರಹ ಇರಬೇಕು. ಮತ್ತು ಋಣಾನುಬಂಧೆ ರೂಪೇಣ ಪಶುಪತ್ನಿ ಸುತಾಲಯ ಹೇಳಿದಾಗೆ ಇವತ್ತು ಋಣ ಏನಿರ್ತದ. ನಮ್ಮ ಮೋಹನದಾಸ ಸ್ವಾಮಿಯವರು ಇವತ್ತು ಸ್ವಾಮಿಯವರು ಸರಿ, ನಾನು ಪೂರ್ವಾಶ್ರಮದಲ್ಲಿ ಭಾಳ ಒಟ್ಟಿಗಿದ್ದವರು. ಅವರೇ ನಮಗೆ ಸಿಕ್ಕಿದ್ದು, ಅವರೇ ಬರುವಂಥ ಪರಿಸ್ಥಿತಿ ಬಂತು. ಯಾಕಂತ ಹೇಳಿದರೆ ಮೊನ್ನೆ ಅವರಾಗಿ ಬಂದಿದ್ದರು, ಇವತ್ತು ನಾವು ಕರೆದಿದ್ದೇವೆ. ಬೇರೆ ಯಾರು ನೋಡಿ. ಹಾಗೆ ನನ್ನ ಆತ್ಮೀಯರ ಅಂತ ಉಮಾನತ್ ಕೋಟೆ ಅಂದ್ರವರು ಭಾಳ ಆತ್ಮೀಯರು ನನಗೆ. ಅವರು ಇವತ್ತು ಪ್ರತಿ ಸಂದರ್ಭದಲ್ಲಿ ನನ್ನನ್ನು ಗುರುಗಳಂತ ಹೇಳ್ತಾರೆ, ಆದರೆ ಗುರು ಅಲ್ಲ, ಆದರೂ ನಾವು ಒಟ್ಟಿಗಿದ್ದವರು. ಒಳ್ಳೆಯದು. ಅವರು ನನ್ನ ರಾಜಕೀಯ ಕ್ಷೇತ್ರದಲ್ಲಿ ಭಾಳ ಸಹಕರಿಸಿದವರು. ಇವತ್ತು ಅವರಿಗೂ ನಮ್ಮ ಭಾಳ ಸಹಕಾರ ಎಲ್ಲ, ಅಂದರೆ ನನಗೆ ಅಭಿಮಾನ ಅವರ ಮೇಲೆ. ಅವರು ನಮಗೆ ಇವತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸೋದು ಅದೊಂದು ಋಣ. ಯಾಕಂದರೆ ಬೇರೆ ಎಲ್ಲ ನಮ್ಮ ಕ್ಷೇತ್ರದ ಶಾಸಕರಿದ್ದರು, ವೇದವ್ಯಾಸ ಕಾಮತ್ರು, ಅವರಿಗೆ ಯೋಗ ಬರಲಿಲ್ಲ. ಅದು ಯೋಗ ಸಿಕ್ಕಿದೆ ಉಮಾನಾಥ್ ಕೋಟೆ ಅಂತ ಅವರಿಗೆ. ಹಾಗೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಇವತ್ತು ಲೋಕಾರ್ಪಣೆಗೆ ಇಲ್ಲಿಂದಲೇ ಚಾಲನೆ ಸಿಕ್ಕಿದೆ. ಆ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಆಗಿದೆ, ಆ ಮಾತೆಯ ಅನುಗ್ರಹ ಆಗಿದೆ, ಎಲ್ಲ ಸ್ವಾಮಿದ್ವೇರ ಆಶೀರ್ವಾದ ಆಗಿದೆ. ನಿಮ್ಮೆಲ್ಲರ ಸಮಕ್ಷಮದಲ್ಲೇ ಇವತ್ತು ಲೋಕಾರ್ಪಣೆ ಆಗಿದೆ. ನಾಳಿನ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಕ್ಕೆ ನೀವೆಲ್ಲರೂ ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಆ ಕಾರ್ಯಕ್ರಮವನ್ನು ನೆರವೇರಿಸಿ ಸಮಾಜಕ್ಕೆ ಏನಾದರೂ ಕೊಡುವ. ನಾವೇನಾದರೂ ಮಾಡಿದರೂ ಅದು ನಿಮಗೆ ಇವತ್ತು ಎಷ್ಟು ಜನ ಭಾಗವಹಿಸಿದ್ರ ಅವರೆಲ್ಲರಿಗೂ ಆ ಕೀರ್ತಿ ಬರ್ತದೆ. ಯಾಕಂದರೆ ನೀವು ನೀವು ನನ್ನನ್ನು ನನ್ನವನಂತ ಸ್ವೀಕಾರ ಮಾಡಿದ್ರಿ, ನೀವು ನಮ್ಮವರು ಅಂತ ಹೇಳಿ ನಮ್ಮವರಿಗೆ ಇವತ್ತು ಆ ಕೀರ್ತಿ ಬರ್ತದೆ. ಅದಕ್ಕಾಗಿ ನೀವೆಲ್ಲರೂ ನಾಳೆ ಕೂಡ ಬನ್ನಿ, ಆ ಸಮಾಜಕ್ಕೆ ಲೋಕಾರ್ಪಣೆ ಮಾಡೋಣ ಅಂತ ಹೇಳಿ ನಿಮ್ಮೆಲ್ರಿಗೂ ಇಷ್ಟು ತಾಳ್ಮೆಯಿಂದ ಕೇಳಿದ್ರಿ, ಕ್ಷಮಿಸಿ. ನಮಸ್ಕಾರ ಅಂತ ಹೇಳಿದ್ರೆ ನನ್ನ ಮಾತನ್ನು ಮುಗಿಸ್ತೇನೆ. ವೇದಿಕೆಯಲ್ಲೇ ನಿಮ್ಮೆಲ್ಲರಿಗೂ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಾಳೆಯ ಕೂಡ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಸ್ವೀಕರಿಸುವ ಸಂಕಲ್ಪವನ್ನು ಈಗಲೇ ಮಾಡಿ. ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ಗೆ ಒಂದು ಸುತ್ತು ಬರಬೇಕಿದ್ರೆ ಟೌನ್ಶಿಪ್ಪಿನ ವಿಹಂಗಮ ನೋಟ,
ಇದೆಲ್ಲವನ್ನು ಸವಿಬೇಕಿದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಸುತ್ತಾಡಲಿಕ್ಕೆ ಬೇಕು. ಅದರಿಂದ 8:30 ಗಂಟೆಗೆ ನಾಳೆ ಎಲ್ಲರೂ ಉಪಹಾರಕ್ಕೆ ಸಿದ್ಧರಾಗಿ ಬರಬೇಕು. ಇದೀಗ ಕೃಷ್ಣಣ್ಣನವರ ಸ್ನೇಹಿತರು ಶ್ರೀಯುತ ಬೆಳಗಾವಿಯವರು ಬಂದಿದ್ದಾರೆ, ನಿವೃತ್ತ ಅಧೀನ ಕಾರ್ಯದರ್ಶಿಗಳು. ಅವರು ತಮ್ಮ ಶುಭಾಶಂಸನೆಯನ್ನ ಮಾಡ್ತಾ ಇದ್ದಾರೆ. ಕಡೇಕಾರು ಶ್ರೀ ಮಲ್ಲಿಕಾರ್ಜುನ ದೇಗುಲ ಸಮುಚ್ಚಯ ಜಪ್ಪಿನ ಮೊಗರು ಮಂಗಳೂರು ಈ ಒಂದು ಸಮುದಾಯ ಭವನದ ಚಾಲನೆಯ ಸಂದರ್ಭದಲ್ಲಿ ವೇದಿಕೆಯ ಮೇಲಿರುವಂಥ ಗುರು ಹಿರಿಯರಿಗೆ ಹಾಗೂ ಹಿರಿಯರಿಗೂ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಮಾಜದ ಬಂಧುಗಳಿಗೂ ನಮಸ್ಕರಿಸುತ್ತಾ, ನಾನು 1983ನೇ ಇಸ್ವಿಯಲ್ಲಿ ಈ ದೇವಸ್ಥಾನದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಾನು ಪಾಲೇಮಾರ್ ಸಾಹೇಬರವಾಗ ಇನ್ನೂ ಇಷ್ಟು ಪ್ರವರ್ಧಮಾನಕ್ಕೆ ಬಂದಿರಲಿಲ್ಲ. ನಾನು ಆವಾಗ ವಿಧಾನಸೌಧದಲ್ಲಿ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ಈ ಒಂದು ಏನು ದೇವಸ್ಥಾನದ ಕಾರ್ಯಕ್ರಮಕ್ಕೆ ಯಾರಾದರೂ ಒಂದು ಗೆಸ್ಟನ್ನು ಕರ್ಕೊಂಬರ್ಬೇಕು ಅಂತ ಅವರು ಕೋರಿಕೆ ಮೇರೆಗೆ ನಾನು ಆವಾಗ ವಿನಯ ಪ್ರಸಾದ್ ಅವರನ್ನು, ಆವಾಗ ಸಿನಿಮಾ ನಟಿಯವರು ಭಾಳ ಪ್ರಬುದ್ಧಮಾನದಲ್ಲಿದ್ದರು, ಅವರ ಒಂದು ಕೇಳಿದಾಗ ಅದು ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೀತಾರೆ ಅಂದರೆ ಭಾಳ ಖುಷಿಯಾಗಿ ಬಂದರು. ಆ ಸಂದರ್ಭದಲ್ಲಿ ಸುಮಾರು 101 ಮಹಿಳೆಯರ ಕುಂಭಮೇಳದೊಂದಿಗೆ ಅವರಿಗೆ ಅದ್ಧೂರಿಯಾದ ಸ್ವಾಗತವನ್ನು ಇಲ್ಲಿ ನೀಡಿದರು ಸಾಹೇಬರು. ಆ ಒಂದು ಸಂದರ್ಭವನ್ನು ನೆನೆಸ್ಕೊಂಡು ಇವತ್ತು ಈ ಕ್ಷೇತ್ರ ಈ ಮಟ್ಟಿಗೆ ಅಭಿವೃದ್ಧಿಯಾಗಿ ಅದು ಈ ಸಂದರ್ಭದಲ್ಲಿ ನನಗೆ ಇಲ್ಲಿ ಬಂದು ಪಾಲ್ಗೊಳ್ಳೋಕ್ಕೆ ಆಹ್ವಾನ ಕೊಟ್ಟದ್ದಂಥ ಪಾಲೇಮಾರ್ ಸಾಹೇಬರಿಗೆ ನಾನು ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ ಅವರ ಸಂಬಂಧ 1987ರಿಂದ ಇಲ್ಲಿಯವರೆಗೂ ಅವಿರತವಾಗಿ ಹಲವಾರು ಸಂದರ್ಭದಲ್ಲಿ ನಾನು ಅವರಿಗೆ ಬೈಯೋದು, ಅವರು ನನಗೆ ಬೈಯೋದು, ಹೀಗೆ ನಡೀತಾನೆ ಬಂದಿದೆ. ಇಲ್ಲಿ ಸ್ವಾಮೀಜಿಯವರು ಹೇಳಿದರು, ಇಲ್ಲಿ ಕೃಷ್ಣ ಅವರಿಗೆ ಅವರ ಹೆಸರಿನಿಂದ ಕರೆಯೋರು ಇಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದರು. ಅದರಲ್ಲಿ ಈ ಕ್ಷೇತ್ರದಲ್ಲಿ ನಾನು ಒಬ್ಬನು ಅವರಿಗೆ ಅತ್ಯಂತ ಆತ್ಮೀಯವಾಗಿ ಎಲ್ಲ ರೀತಿಯಿಂದಲೂ ಅವರಿಗೆ ಏನು ಹೇಳಿದ್ರಲ್ಲ, ಸಿಂಗಲ್ ವರ್ಡ್ನಲ್ಲಿ ಮಾತಾಡ್ಬೋದು ಅಂತೇಳಿ ಆ ಒಂದು ಮಟ್ಟದಲ್ಲಿ ನಾನು ಇದ್ದೇನೆ. ಇವತ್ತು ನಾನು ಈ ಮಟ್ಟಕ್ಕೆ ಬರಲಿಕ್ಕೆ ಅವರ ಮೂಲವಾಗಿ ಕಾರಣ, ನಾನು ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡ್ತಾ ಇದ್ದಾಗ ಈ ಒಂದು ಹೌಸಿಂಗ್ ರಿಯಲ್ ಎಸ್ಟೇಟ್ ವಿಷಯವನ್ನು ನನ್ನ ತಲೆಯಲ್ಲಿ ತುಂಬಿ ನೀನು ಯಾಕೆ ಬೆಳೆಯಬಾರ್ದು ಅಂತ ಒಂದು ಆಶೆಯನ್ನು ಹಚ್ಚಿಕೊಟ್ಟವರೇ ಅವರು ನನಗೆ. ಒಂದು ಸಂದರ್ಭ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ನಾನು ರಿಯಲ್ ಎಸ್ಟೇಟ್ ಮಾಡೋಕ್ಕಿಂತ ಒಂದು ಹೌಸಿಂಗ್ ಸೊಸೈಟಿ ಮಾಡಬೇಕು ಅಂತ ನಾನು ತಲೆಯಲ್ಲಿ ಬಂತು. ಆವಾಗ ಅವ್ರು ನನಗೆ ಕೇಳಿದರು, ಬೆಳಗಾವಿಯವರೇ ನೀನು ದುಡ್ಡು ಮಾಡೋದಾದರೆ ನನ್ನ ಜೊತೆಗೆ ಬಾ, ಸಮಾಜದ ಕೆಲಸ ಮಾಡೋದಾದರೆ ಹೌಸಿಂಗ್ ಸೊಸೈಟಿ ಮಾಡು, ಯಾವುದನ್ನು ನೀನು ಆಯ್ಕೆ ಮಾಡ್ಕೊಳ್ತೀಯ ಅಂದರು. ನನಗೆ ಆವಾಗ ಸ್ವಲ್ಪ ಸಮಾಜದ ಬಗ್ಗೆ ಭಾಳ ಕಳಕಳಿ ಇತ್ತು. ನಮ್ಮದು ಕುರುಬ ಸಮಾಜ, ಹಿಂದುಳಿದ ಸಮಾಜ, ಸೇಮ್ ನಾವು ಎಲ್ಲ ಒಂದೇ 2Aದಲ್ಲೇ ಇರೋರು. ಆ ಸಂದರ್ಭದಲ್ಲಿ ನಾವೊಂದು ಹೌಸಿಂಗ್ ಸೊಸೈಟಿ ಮಾಡಿ ಅದಕ್ಕೆ ಪ್ರತಿಯೊಂದು ಹಂತದಲ್ಲಿಯೂ ಬಂದು ನನಗೆ ಹೌಸಿಂಗ್ ಸೊಸೈಟಿಯಲ್ಲಿ ಒಂದು 100 ಎಕರೆ ಜಮೀನನ್ನು ನಾನು ಲೇಔಟ್ ಮಾಡುವಾಗ ಪ್ರತಿ ಹಂತದಲ್ಲಿಯೂ ಒಬ್ಬ ಶಾಸಕರಾಗಿ ಇಲ್ಲಿ ಹೋಗಬಾರ್ದು, ಗುಮಾಸ್ತರ ಹತ್ರ ಹೋಗಬಾರ್ದು, ಮಂತ್ರಿಗಳ ಹತ್ರ ಎಲ್ಲ ಹಂತದಲ್ಲೂ ಬಂದು ನನಗೆ ಸಹಾಯ ಮಾಡಿದರು. ಆ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿದ್ದರು. ಅಲ್ಲೊಂದು ಸಂದರ್ಭ ಬಂತು, ಏನೋ ಒಂದು ನಮ್ಮ ಸೊಸೈಟಿಯ ಒಂದು ಹಕ್ಕುಪತ್ರವನ್ನು ಕೊಡುವಂಥ ಒಂದು ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ನಾನು ನೇರವಾಗಿ ಹೇಳಿದೆ, ನನಗೆ ಒಬ್ಬ ಗುರುಗಳಿದ್ದಾರೆ, ಆ ಗುರುಗಳು ನನಗೆ ಹೇಳಿದರು, ನಿನಗೆ ಸಾಮಾಜಿಕ ಕ್ಷೇತ್ರ ಬೇಕು ಅಥವಾ ರಿಯಲ್ ಎಸ್ಟೇಟ್ ಮಾಡೋ ಕ್ಷೇತ್ರ ಬೇಕು ಅಂದಾಗ ನಾನು ಇದನ್ನು ಕ್ಷೇತ್ರವನ್ನು ಆಯ್ಕೊಂಡೆ. ಆವಾಗ ಅವರು ಒಂದು ಮಾತು ಹೇಳಿದರು ನನಗೆ. ಆ ಮಾತು ಈಗಲೂ ನನಗೆ ನೆನಪಿದೆ ಅಂತ ಹೇಳಿ ಅವ್ರಿಗೆ ಹೇಳಿದ್ರು. ಏನಂತ ಹೇಳಿದ್ರು ಅಂದರೆ, ಬೆಳಗಾವಿಯವರೇ, ಈ ರಿಯಲ್ ಎಸ್ಟೇಟ್ನಲ್ಲಿ ಇವತ್ತು ಅನ್ಯಾಯ ಆಕ್ರಮ ಇವೇ ನಡೀತಾ ಇದ್ದಾವೆ. ನಮ್ಮಲ್ಲಿ ಬರುವಂಥ ಜನರು ಒಂದು ನಿವೇಶನ ಪಡಿಬೇಕಾದ್ರೆ ಅವರಲ್ಲಿರುವಂಥ ಗೋಲ್ಡ್ ಆಗಲಿ ಬೇರೆ ಪ್ರಾಪರ್ಟಿಗಳನ್ನು ಒತ್ತೆ ಇಟ್ಟು ಅವರ ಮಕ್ಕಳಿಗೆ, ಅವರ ಮೊಮ್ಮಕ್ಕಳಿಗೆ ಅಥವಾ ಅವರ ಕುಟುಂಬಕ್ಕೆ ಮುಂದೆ ಒಂದು ಆದಾಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ತಗೊಳ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು, ನೀವು ಆ ಕೆಲಸ ಮಾಡ್ತೀಯಾ ಅಂತೇಳಿ ನನಗೆ ಹೇಳಿದರು. ನಾನು ಇವತ್ತು ಬೆಂಗಳೂರು ನಗರದಲ್ಲಿ 4,500 ನಿವೇಶನಗಳನ್ನು ಹಂಚಿದ್ದೇನೆ. ಅವ್ರಿಗೇನು ನಾನು ಮಾತು ಕೊಟ್ಟಿದ್ದೆ, ಆ ಮಾತಿನಂತ ಇವತ್ತು ಒಂದೇ ಒಂದು ಕಂಪ್ಲೇಂಟ್ ಇಲ್ಲದಂಥ ಹೌಸಿಂಗ್ ಸೊಸೈಟಿಯನ್ನು ಮಾಡಿದ್ದೇನೆ. ಅದಕ್ಕೆ ಮೂಲ ಕಾರಣಕರ್ತರು ಪಾಲೇಮಾರ್ ಸಾಹೇಬರು ಬರೀ ರಿಯಲ್ ಎಸ್ಟೇಟ್ನಲ್ಲಿ ಅಲ್ಲ,
ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸುಮಾರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿಯೂ ಸಹ ಸುಮಾರು ಬ್ರಾಂಚ್ಗಳನ್ನು ಮಾಡಿ ಅಲ್ಲಿ ಹಲವಾರು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಇವತ್ತು ಅವರು. ಹಲವಾರು ಜನರಿಗೆ ಮಂತ್ರಿಗಳಿದ್ದಾಗ ಎಷ್ಟು ಸರಳತೆ ಅಂದರೆ, ಸರ್ ನಾವು ಕ್ಯಾಬಿನೆಟ್ ಮುಗಿಸ್ಕೊಂಡು ಸರ್ ಕಾರ್ನೆಲ್ಲ ಹೋದರೆ ಬೆಳಗಾವಿ ಈ ಕಾರಿ ಇರುತ್ತೆ ಹೋಗುತ್ತೆ, ಮಂತ್ರಿಗೆ ಇರುತ್ತೆ ಹೋಗುತ್ತೆ, ಬಾ ನಡ್ಕೊಂಡು ಹೋಗೋಣ ಅಂತ ವಿಧಾನಸೌಧದಿಂದ ಮನೆಯವರೆಗೂ ನಡ್ಕೊಂಡು ಬರ್ತಾಯಿದ್ರು. ಜನ ಇದನ್ನು ನೋಡ್ತಾ ಇದ್ರು ಅವ್ರನ್ನ, ಪಾಲೆಮಾರ ಹೌದಲ್ಲ ಇವರು, ಪಾಲೆಮಾರ ಹೌದಲ್ಲ. ಜನರಿಗೆ ಅಷ್ಟು ಸರಳ ಸಜ್ಜನ ವ್ಯಕ್ತಿಯಾಗಿ ಇವತ್ತು ಮಂತ್ರಿಯಾಗಿ ಅಲ್ಲಿ ಕೆಲಸ ಮಾಡಿದರು. ಮಂತ್ರಿಗಳಾಗಿದ್ದಾಗ ಇವತ್ತು ಗೊತ್ತಿದೆ ತಮಗೆ, ಮಂತ್ರಿಗಳ ಸಂಬಂಧಿಕರು ಮಕ್ಕಳು ಅಳಿಯಂದರು ಬಂದು ಅವ್ರ ಮಂತ್ರಿಗಳಾದ ಅವ್ರ ಚೇಂಬರನ್ನು ಆವರಿಸಿ ಎಲ್ಲ ದುರಾಡಳಿತವನ್ನು ಮಾಡ್ತಾ ಇದ್ದಾರೆ. ಈಗ ತಾವೆಲ್ಲ ಗೊತ್ತಿದೆ. ಆದರೆ ಪಾಲೆಮಾರವರು ಮಂತ್ರಿಗಳಾಗಿದ್ದಾಗ ಅವರ ಇಬ್ಬರ ಪುತ್ರರು ಒಂದೇ ಒಂದು ದಿವಸ ನಮ್ಮ ಚೇಂಬರಿಗೆ ಬಂದಂಥ ಒಂದು ಉದಾಹರಣೆ ಇಲ್ಲ. ಇದು ಸಾಧ್ಯವಿಲ್ಲದ ಮಾತು, ಇದು ಒಂದು ಅಪರೂಪದ ಘಟನೆ ಇದು. ಯಾಕೆಂದರೆ ಯಾರೂ ಬರಲಿಲ್ಲ, ಅವ್ರ ಸಂಬಂಧಿಕರು ಒಬ್ಬರು ವಿಧಾನಸೌಧಕ್ಕೆ ಬರಲಿಲ್ಲ. ಬಂದವರಿಗೆ ಅಲ್ಲಿ ವಿಧಾನಸೌಧದಲ್ಲಿ ಹೇಗೆ ಅಂದರೆ ಎಷ್ಟು ಸರಳತೆಯಿಂದ ಮಾತಾಡ್ತಿದ್ರು ಅಂದರೆ, ಬಂದವರಿಗೆಲ್ಲ ಅಪ್ಲಿಕೇಶನ್ ತಗೊಳ್ಳಿ, ಫೋನ್ ಮಾಡಿ, ಎಷ್ಟು ಸರಳತೆ ಅಂದರೆ ಯಾವ ಮಂತ್ರಿಗಳು ಈ ಕೆಲಸವನ್ನು ಮಾಡ್ತಿರಲಿಲ್ಲ. ಜನಸಾಮಾನ್ಯರಿಗೆ ಸಿಗೋದು ಭಾಳ ಕಷ್ಟ ಮಂತ್ರಿಗಳಿಗೆ, ಬಟ್ ಇವರು ಆ ಕೆಲಸ ಮಾಡಲಿಲ್ಲ. ಅದೇ ರೀತಿ ಇವತ್ತು ನನಗೆ ಒಂದು ಸಲ ಹೇಳಿದೆ, ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತೀರಲ್ಲ ಸರ್ ಏನು ಅಂತ ಕೇಳಿದಾಗ ಅವರೊಂದು ವೃದ್ಧಾಶ್ರಮವನ್ನು ಮಾಡಬೇಕು ಬೆಳಗಾವಿ ಅಂತ ಹೇಳಿದರು ನನಗೆ. ಅದು ಒಂದು ಬಾಕಿ ಇದೆ ಸಾಹೇಬ್ರದ್ದು ಒಂದು, ತಾವು ಹೇಳಿದ್ರಿ ಅಲ್ಲ, ನಾವೆಲ್ಲ ಅಲ್ಲಿಗೆ ಬರಬೇಕಲ್ಲ, ನಾವೆಲ್ಲ ಅವ್ರ ಹಳೆಯ ಸ್ನೇಹಿತರು ಎಲ್ಲ ಒಟ್ಟಿಗೆ ಇರಬೇಕು. ಅದರಿಂದ ಒಂದು ವೃದ್ಧಾಶ್ರಮವನ್ನು ಅವರು ಹೇಳಿದರು, ಅದರಂತೆ ಅವರು ಅದನ್ನು ಮಾಡಬೇಕು ಅಂತೇಳಿ ನನ್ನ ಮನವಿ. ಸಾಧ್ಯವಾದರೆ ಮಾಡಲಿ, ಅದನ್ನು ಕಂಪಲ್ಸರಿ ಅಲ್ಲ, ಅವರಿಗೆ ದೊಡ್ಡದಲ್ಲ ಅದು. ಎಲ್ಲ ಪುಣ್ಯಕ್ಕಿಂತ ಅದೊಂದು ವೃದ್ಧರಿಗೆ ಒಂದು ಆಶ್ರಯ ನೀಡೋದು ಭಾಳ ದೊಡ್ಡ ಒಂದು ಪುಣ್ಯ. ಒಂದು ಕೆಲಸವನ್ನು ಅವರು ಮಾಡಬೇಕು ಅಂಥೇಳಿ ನಾನು ವಿನಂತಿಸ್ತೇನೆ. ಹಾಗೂ ಇನ್ನೂ ಇವತ್ತು ಬೆಂಗಳೂರು ನಗರದಲ್ಲಿರುವಂಥ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇವತ್ತು ನೋಡಿದರೆ, ನಾನು ಇವತ್ತಲ್ಲಿ ಹೆಸರು ಹೇಳೋದಾದರೆ ಇವತ್ತು ಪ್ರೆಸ್ಟೇಜ್ನವ್ರು ಇರ್ಬೋದು, ಸತ್ವದವ್ರು ಇರ್ಬೋದು, ಬ್ರಿಗೇಡ್ನವ್ರು ಇರ್ಬೋದು, ಅವರು ಸಾವಿರಾರು ಕೋಟಿ ಆಸ್ತಿ ಮಾಡಿದ್ದಾರೆ. ಈ ಸಾವಿರಾರು ಕೋಟಿ ಮಾಡಿ ಇನ್ನು ಲಕ್ಷಾಂತರ ಕೋಟಿ ಮಾಡಬೇಕು ಅಂತೇಳಿ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಪಾಲೆಮಾರವರು ಆ ಒಂದು ದುರಾಸೆಗೆ ಹೋಗದೆ, ನಾನು ದುಡಿದದ್ದನ್ನು ನಾನು ನನ್ನ ಸಮಾಜಕ್ಕೆ ಕೊಡಬೇಕು ಅಂಥೇಳಿ ಇವತ್ತು 4 ಸಮುದಾಯ ಭವನಗಳನ್ನು ನಿರ್ಮಿಸಿ, ಅಲ್ಲಿ ಬರೀ ಸಮುದಾಯ ಭವನದಲ್ಲಿ ಜನರಿಗೆ ಸಾರ್ವಜನಿಕ ಅನುಕೂಲ ಮಾಡಿಕೊಡೋದೇ ಅಲ್ಲ, ಅಲ್ಲಿ ಇವತ್ತು ಉದ್ಯೋಗಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಎಷ್ಟು ಉದ್ಯೋಗಗಳು ಇವತ್ತು ಈ ಸಮುದಾಯ ಭವನದಲ್ಲಿ ಹೆಚ್ಚು ಕಡಿಮೆ ಒಂದು 500 ಜನರಿಗೆ ಅವರು ಇವತ್ತು ಮಂಗಳೂರು ನಗರದಲ್ಲಿ ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡಿ ಇಲ್ಲಿಯ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೀಗೆ ಇನ್ನೂ ಇವರಿಗೆ ದೇವರು ಶಕ್ತಿಯನ್ನು ಕೊಡಲಿ. ಇವರಿಗೆ ಎಷ್ಟೋ ಅವಕಾಶ ಬಂದಿತ್ತು. ಒಂದು ಸಲ ನನಗೆ ಮಾನ್ಯ ಕುಮಾರಸ್ವಾಮಿ ಅವರು ಕೃಷ್ಣ ಪಾಲೆಮಾರವ್ರನ್ನ MLC ಮಾಡೋಣ ಬೆಳಗಾವಿಯವರೇ, ಒಂದು ಸ್ವಲ್ಪ ಮಾತಾಡಿ ಅಂತ ಹೇಳಿದರು. ನಾನು ಹಲವಾರು ಸಲ ಮಾತಾಡಿದೆ. ಅವಾಗ ಹೇಳಿದರು, ನಾನು ಒಂದು ಪಕ್ಷದಲ್ಲಿದ್ದೇನೆ, MLC ಮಾಡಿಬಿಡೋರು ಯಾರು ಕುಮಾರಸ್ವಾಮಿ ಅವರು. ಬಟ್ ಇವರು ಹೇಳಿದರು, ನಾನು ಒಂದು ಪಕ್ಷದಲ್ಲಿದ್ದು ಎಲ್ಲ ಸವಲತ್ತುಗಳನ್ನು ಅನುಭವಿಸಿ ಬೇರೆ ಪಕ್ಷಕ್ಕೆ ಹೋಗೋಕೆ ನನಗೆ ಇಷ್ಟ ಇಲ್ಲ ಬೆಳಗಾವಿ ಅಂತ ಹೇಳಿದ್ದಕ್ಕೆ ಕುಮಾರಸ್ವಾಮಿ ಅವರು ಇಂಥ ವ್ಯಕ್ತಿನೂ ಇದ್ದಾರೆ, ಇಂಥ ವ್ಯಕ್ತಿ ನನಗೆ ಸೌತ್ ಕೆನರಾದಲ್ಲಿ ಸಿಕ್ಕಿದ್ರೆ ಇವತ್ತು ಸೌತ್ ಕೆನರಾವನ್ನು ನಾವು ಕ್ಯಾಪ್ಚರ್ ಮಾಡಬಾರ್ದು ಅಂತೇಳಿ ಕುಮಾರಸ್ವಾಮಿ ಅವರು ಮನಸ್ಸಿನಲ್ಲಿತ್ತು. ಹೀಗೆ ಸಿದ್ಧಾಂತಕ್ಕೆ ಬದ್ಧರಾಗಿ ಸಮಾಜಕ್ಕೆ ಯಾವುದೇ ಒಂದು ಕೆಟ್ಟ ಹೆಸರಿಲ್ಲದೆ ಇಷ್ಟೊಂದು ಜನರಿಗೆ ನಿವೇಶನಗಳನ್ನು ನಾನು ಲ್ಯಾಂಡ್ ಲಿಂಕ್ ಟೌನ್ಶಿಪ್ಪನ್ನು ಮಾಡಿದಾಗ ನಾನು ಇಲ್ಲಿಗೆ ಬಂದಾಗ ನೋಡಿರೋದೊಂದು ಕಾಡು. ಸರ್ ಹೆಂಗೆ ಇದನ್ನು ಮಾಡ್ತೀರಿ ಅಂದರೆ, ಅದು 3 ಲಕ್ಷ ರೂಪಾಯಿಗೆ ಒಂದು ಮನೆಯನ್ನು ಮಾಡಿದ್ರು ಅವ್ರು. 3 ಲಕ್ಷ 3.5 ಲಕ್ಷ ಅಷ್ಟೇ, ಎಷ್ಟು 1,70,000. ಅಲ್ಲಿ ಜಾಗನೂ ಸಿಗ್ತಿರ್ಲಿಲ್ಲ. ಅದನ್ನು ಲೇಔಟನ್ನು ಸರಿಯಾದ ಅದನ್ನು ಲೇಔಟನ್ನು ರೆಡಿ ಮಾಡಲಿಕ್ಕೆ ಹೆಚ್ಚು ಕಡಿಮೆ ಲಕ್ಷಾಂತರ ರೂಪಾಯಿದ್ದು ಅವರಿಗೆ ಖರ್ಚಾಯಿತು. ಆದರೂ ಸಹ ಅವರು ಎದೆಗುಂದದೆ ಜನರಿಗೆ ಅದೊಂದು ಲೇಔಟನ್ನು ಮಾಡಲೇಬೇಕು, ಇದು ಕೊನೆವರೆಗೂ ಇರಲೇಬೇಕು ಅಂತ ಹೇಳಿ ಆ ಒಂದು ಲ್ಯಾಂಡ್ ಲಿಂಕ್ ಟೌನ್ಶಿಪ್ಪನ್ನು ಮಾಡಿದರೆ ಇವತ್ತು ನೋಡಿದರೆ ಆ ಲ್ಯಾಂಡ್ ಲಿಂಕ್ ಟೌನ್ಶಿಪ್ಪು ಮಂಗಳೂರು ನಗರದ ಇವತ್ತು ಹೃದಯದಲ್ಲಿ ಬಂದಾಗಿದೆ. ಅದು ಇವತ್ತು ಅಲ್ಲಿ 2 ಲಕ್ಷ 3 ಲಕ್ಷ ತಗೊಂಡಂಥ ಮನೆಗಳು ಇವತ್ತು 40, 45, 50 ಲಕ್ಷಗಳಿಗೆ ಮಾರಾಟ ಆಗ್ತಾವನ್ನು ಕೇಳಿ ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಅಲ್ಲಿ ಜನ ಅವತ್ತು ಕಷ್ಟಪಟ್ಟು ಅಲ್ಲಿ ಹೋಗಿ ಒಂದು ನಿವೇಶನ ಪಡೆದಿದ್ದಕ್ಕೆ, ಮನೆಯನ್ನು ಪಡೆದಿದ್ದಕ್ಕೆ ಇವತ್ತು 50 ಲಕ್ಷ 60 ಲಕ್ಷ ಸಂಪಾದನೆ ಅವರಿಗೆ ಆಗಿದೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಜಯಕೃಷ್ಣ ಪಾಲೆಮಾರಿ ಅವರನ್ನು ಇನ್ನೂ
MLA ಆಗಬೇಕು, ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ನನಗಿದೆ. ಯಾಕೆಂದರೆ ನಾವು ಇವರಂಥ ವ್ಯಕ್ತಿಗಳನ್ನು ಬೆಂಗಳೂರು ನಗರದಲ್ಲಿ ನೋಡೋಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿದ್ದಾರೆ, ನಮಗೆ ಬೇಕಾದಷ್ಟು ಶಾಸಕರು, MLCಗಳು, MLAಗಳು ಇದ್ದಾರೆ, ಅವ್ರನ್ನ ಹೋಗಿ ಕಾಣೋದೇ ಕಷ್ಟ. ಆದರೆ ಪಾಲೆಮಾರನವ್ರನ್ನ ಯಾರು ಬೇಕಾದರೂ ಎಷ್ಟೊತ್ತಾಗ ಬೇಕಾದರೂ ಕಾಣ್ಬೋದು. ಹೀಗೆ ನನ್ನಂತೆ ಹಲವಾರು ಜನರು ಇವತ್ತು ಇವರ ಸಾನ್ನಿಧ್ಯದಲ್ಲಿ ಸ್ನೇಹವನ್ನು ಬೆಳೆಸಿ ಅವರ ಜೀವನವನ್ನು ಸುಖಮಯ ಮಾಡ್ಕೊಂಡಿದ್ದಾರೆ. ಬೇಕಾದಷ್ಟು ಜನ ಇದ್ದಾರೆ. ನನಗೆ ಉದಾಹರಣೆಗಳನ್ನು ಹೇಳಬೇಕಂದ್ರೆ ನನಗೆ ಸಾಕಷ್ಟು ಜನ ಬೆಂಗಳೂರಿನಲ್ಲಿ ಇದ್ದಾರೆ, ಇಲ್ಲಿ ಇದ್ದಾರೆ. ಏನಾದರೂ ಒಂದು ಸಮಸ್ಯೆ, ಒಂದು ಪ್ರಾಪರ್ಟಿ ಬಗ್ಗೆ ಏನಾದರೂ ಒಂದು ಸಣ್ಣ ಸಮಸ್ಯೆ ಇದ್ದರೆ ಪಾಲೆಮಾರ ಹತ್ರ ಹೋದ್ರೆ ಅದಕ್ಕೊಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಒಂದು ಅಭಿಪ್ರಾಯ ಎಲ್ಲರಲ್ಲಿ ಇದೆ. ಇವನ್ ಬೆಂಗಳೂರಿನಲ್ಲಿ ನನ್ನ ಹತ್ರ ಬಂದವರಿಗೆ ನಾನು ಹೇಳ್ತಾ ಇರ್ತೇನೆ, ಪಾಲೆಮಾರ ಸಾಹೇಬ್ರಿಗೆ ಒಂದು ಸಲ ಭೇಟಿಯಾಗಿ ಅಂತ. ಬಟ್ ಈಗ ಅವ್ರಿಗೆ ಆಗ್ತಾಯಿಲ್ಲ. ಅವ್ರು ನನ್ನ ಕಡೆ ಕಳಿಸ್ತಾರೆ, ನನಗೂ ಆಗ್ತಾಯಿಲ್ಲ, ನನಗೂ ವಯಸ್ಸಾಯಿತು, ನಾನು ಮಾಡ್ತಾಯಿಲ್ಲ. ನಾವು ಆದ್ದರಿಂದ ಪಾಲೆಮಾರರಿಗೆ ದೇವರು ಆಯುಷ್ಯ, ಆರೋಗ್ಯ ಎಲ್ಲವನ್ನು ಕೊಡಲಿ ಅಂತ ಹೇಳಿ ಮತ್ತೆ ನನಗಿಲ್ಲಿ 4 ಮಾತು ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಟ ಹೆಸರು ಕೇಳಿರ್ಬೋದು ನೀವು, ಅಜಯ್ ಬಿರುವ ಅಂತ. ಆ ನಟ ಈಗ ವೇದಿಕೆಯಲ್ಲಿ ಉಮಾನಾಥ್ ಕೋಟ್ಯಾನ್ರಾಗಿ ಕೂತಿದ್ದಾರೆ. ಉಮಾನಾಥ್ ಕೋಟ್ಯಾನ್ರವರ ನಾಟಕದ ಹೆಸರು ಅಜಯ್ ಬಿರುವ ಅಂತ. ಸಿನಿಮಾದಲ್ಲೂ ಕೂಡ ಅದೇ ಹೆಸರನ್ನು ಅವರು ಬಳಸ್ತಾ ಇದ್ರು. ಜೆ ರವೀಂದ್ರ ಅವರು ರಂಗಭೂಮಿಯಲ್ಲಿ ಸಕ್ರಿಯರಾದ ಸಂದರ್ಭಗಳಲ್ಲಿ ಉಮಾನಾಥ್ ಕೋಟ್ಯಾನ್ ಖಳನಾಯಕರಾಗಿ ಹಳ್ಳಿಗಳ ನಾಟಕದಲ್ಲಿ ವಿಜೃಂಭಿಸುತ್ತಿದ್ದಂತಹ ಕಲಾವಿದ. ಜೆ ಕೃಷ್ಣಪಾಲ್ ಪಾಲೆಮಾರ್ ಅವರನ್ನು ಅನೇಕ ವರ್ಷಗಳಿಂದ ಬಹಳ ಹತ್ತಿರದಿಂದ ಬಲ್ಲವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ತಾಯಿ ದುರ್ಗಾಮಾತೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ, ಮಲ್ಲಿಕಾರ್ಜುನ ದೇವರಿಗೆ ನಮಸ್ಕರಿಸುತ್ತಾ, ಪರಮ ಪೂಜ್ಯ ಶ್ರೀ ಶ್ರೀ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿಗಳ ಸ್ಮರಣೆಯನ್ನು ಮನಸಾರೆ ಮಾಡುತ್ತಾ, ನನ್ನ ಮಾರ್ಗದರ್ಶಕರು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದಂಥ ಕೃಷ್ಣ ಪಾಲೆಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಚಾಲನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮಗೆಲ್ಲರಿಗೆ ಆಶೀರ್ವಚನದ ಮಾರ್ಗದರ್ಶನ ನೀಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂಥ ಪರಮ ಪೂಜ್ಯ ಶ್ರೀ ಶ್ರೀ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮೀಜಿಯವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಮಾತೆ ಶಕುಂತಲಾ ಸುರೇಂದ್ರನಾಥ್ ಇವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಹಾಗೆಯೇ ಮಾಣಿಲ ಸ್ವಾಮಿಯಾದ ಶ್ರೀ ಮೋಹನ್ ದಾಸ್ ಸ್ವಾಮೀಜಿಯವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಹಾಗೆಯೇ ವೇದಿಕೆಯಲ್ಲಿರುವಂಥ ಯೋಗೀಶಣ್ಣ ಹಾಗೂ ಮುಂಭಾಗದಲ್ಲಿರುವಂಥ ಎಲ್ಲ ಆದರಣೀಯರಿಗೆ ಕೈ ಮುಗಿದು ನಮಸ್ಕರಿಸುತ್ತಾ, ಬಹುಶಃ ತುಂಬ ಜನ ಬೇರೆ ಬೇರೆ ವಿಚಾರಗಳನ್ನು ಇಲ್ಲಿ ಮಾತಾಡಿದ್ದಾರೆ. ಸ್ವಾಮೀಜಿಯವರು ಆಶೀರ್ವಚನದ ಮಾರ್ಗದರ್ಶನ ಮಾಡಿದ್ದಾರೆ. ನಾಳೆ ನಡೆಯತಕ್ಕಂತಹ 4 ಸಭಾಂಗಣಗಳ ಲೋಕಾರ್ಪಣೆಗೆ ಮುಂಚೆ ನನ್ನ ಹುಟ್ಟೂರು, ನನ್ನ ಜನ್ಮಸ್ಥಳವಾದಂಥ ಈ ದುರ್ಗೆಯ ಕ್ಷೇತ್ರದಲ್ಲಿ, ಜಪ್ಪುವಿನ ಕ್ಷೇತ್ರದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇದಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ಮೊನ್ನೆ ನಮ್ಮಲ್ಲಿ ಹೇಳಿದರು. ಒಂದು ದಿನ ಮೊದಲು ಇದಕ್ಕೆ ಚಾಲನೆಯನ್ನು ಕೊಟ್ಟು ನಾಳೆ ನಾವು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿಕೊಂಡು, ಹಾಗಾಗಿ ಇವತ್ತು ಅವರು ಜನಿಸಿದಂಥವರ ಜನ್ಮಭೂಮಿ ಈ ಒಂದು ಮಣ್ಣಿನಲ್ಲಿ ಅದಕ್ಕೆ ಪರಮಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದೊಂದಿಗೆ ಚಾಲನೆ ಸಿಕ್ಕಿತ್ತು. ದೀಪ ಬೆಳಗಿಸುವುದರ ಮುಖಾಂತರ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದರೆ ನಾಳೆ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್, ಆಂಧ್ರ ಪ್ರದೇಶದ ಘನವೆತ್ತ ರಾಜ್ಯಪಾಲರು ನಜೀರ್ ಅವರ ದಿವ್ಯ ಹಸ್ತದಿಂದ ಅದು ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಹಾಗೆಯೇ ಬೇರೆ ಬೇರೆ 4 ಸಭಾಂಗಣಗಳು, ಇದು ಹಾಗೆಯೇ ಪಾಲೆಮಾರ್ ಗಾರ್ಡನ್ ಮತ್ತು ಪಾಲೆಮಾರ್ ಫಾರ್ಮ್ಸ್ ಕಾಟಿಬಳ್ಳ ಸುರತ್ಕಲ್ಲಿರುವಂಥದ್ದು ಸಹ ನಾಳೆ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಬಹುಶಃ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಕರ್ನಾಟಕದಲ್ಲಿ 4 ಸಮುದಾಯ ಭವನಗಳು ಏಕಕಾಲದಲ್ಲಿ ಲೋಕಾರ್ಪಣೆಗೊಳ್ಳುವುದು ಇದು ಪ್ರಥಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಷ್ಟು ದೊಡ್ಡ ಸುಮಾರು ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ಗೆ ನಾನು ಅದು ಪ್ರಾರಂಭದಿಂದ ಇವತ್ತಿನವರೆಗೆ ಅವರ ಜೊತೆ ಇದ್ದೇನೆ. ನನ್ನ ಲೆಕ್ಕದಲ್ಲಿ ಒಂದು 75ರಿಂದ 80 ಕೋಟಿ ರೂಪಾಯಿಗಳು ಖರ್ಚಾಗಿರ್ಬೋದು. ಇದು ಹೊಂಡಕ್ಕೆ ಮಣ್ಣು ತುಂಬಿಸಿಕೊಂಡು ಮೇಲೆ ಬಂದದ್ದು. ಸುಮಾರು 7-7.5 ಎಕರೆ ಜಾಗದಲ್ಲಿ ಮಣ್ಣು ತುಂಬಿಸಿ ಅದನ್ನು ಮೇಲೆಗೆ ತರುವಾಗ 1 ವರ್ಷದಲ್ಲಿ ಅದು ಸಂಪೂರ್ಣ ಆಗಬೇಕು ಅಂತ ಅವರ ಇಚ್ಛೆ ಇತ್ತು. ಅದಾಗಲಿಲ್ಲ, 2 ವರ್ಷಗಳು ಹಿಡಿಯಿತು. ಬಹುಶಃ ನಾನು ಆಗ ಹೇಳಿದಾಗೆ ಅವಿಭಜಿತ ಜಿಲ್ಲೆಗಳಲ್ಲಿ ಇಂಥ ಒಂದು ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ನಂತಹ ಸುಸಜ್ಜಿತ ಮತ್ತು ಅಷ್ಟೇ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಒಳಗೊಂಡಂಥ ಒಂದು
ಸಭಾಂಗಣ ಇದು 2 ಜಿಲ್ಲೆಗಳಲ್ಲಿ ಸಿಕ್ಕಲಿಕ್ಕಿಲ್ಲ, ಅಷ್ಟೇ ವಾಸ್ತುಶಿಲ್ಪದ ಸಭಾಂಗಣ ಇದು. ಅದೇ ರೀತಿಯಲ್ಲಿ ಸುಮಾರು 7 ಎಕರೆ ಜಾಗದಲ್ಲಿ 3.5 ಎಕರೆ ಜಾಗದಲ್ಲಿ ಒಂದು ಓಪನ್ ಪಾರ್ಕ್ ಮತ್ತು ಪುಟ್ಟದಾದಂಥ ಸುಸಜ್ಜಿತವಾದಂಥ AC ಹಾಲ್, ಅದು ಪಾಲೆಮಾರ್ ಗಾರ್ಡನ್ ಜಪ್ಪಲ್ಲಿ ಮಾರ್ಗನ್ ಗೇಟಲ್ಲಿ. ಇದು ಸಹ ಬಹುಶಃ ಒಂದು ದಿನವೂ ಪುರುಸೋತಿಲ್ಲದೆ ಇದು ಬ್ಯುಸಿಯಾಗಿ ಕಾರ್ಯಕ್ರಮವನ್ನು ಇಲ್ಲಿ ನಡೀತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಕಾಟಿಬಳ್ಳ ಕೃಷ್ಣಾಪುರದಲ್ಲಿರುವಂಥ ತೆಂಗಿನ ತೋಟದ ಮಧ್ಯದಲ್ಲಿ ಅವರ ಮಗನ ಒಂದು ಬಹಳ ಸಂಕಲ್ಪ ಪ್ರದೀಪಣ್ಣಂದು, ಇಲ್ಲಿ ಸಹ ಒಂದು ಏನಾದರೂ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಅದನ್ನು ಮಾಡಿ ಅದು ಸಹ ಭಾಳ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಅದನ್ನು ಸಹ ನಲ್ಲಿ ಲೋಕಾರ್ಪಣೆಗೊಳಿಸಲಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ ಇದು ಬಹುಶಃ ಇಲ್ಲಿ ಕಳೆದ ಒಂದು 10, 16, 17 ವರ್ಷಗಳ ಹಿಂದೆ ಅಂತ ಭಾವಿಸ್ತೇನೆ ನಾನು, ಇಲ್ಲೊಂದು ಬ್ರಹ್ಮಕಲಶ ಆಗುವಾಗ ಒಂದು 3.5 ತಿಂಗಳು ಕೊರಗಪ್ಪಣ್ಣ, ನಾನು, ಯೋಗೀಶಣ್ಣ ಇಲ್ಲೆಲ್ಲ ಪರಮ ಪೂಜ್ಯ ನರೇಂದ್ರನಾಥ ಯೋಗೀಶ್ವರೇಶ್ವರ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ನಾನು ಬೆಳಿಗ್ಗೆ ಬಂದರೆ 1 ಗಂಟೆ 2 ಗಂಟೆ ರಾತ್ರಿಗೆ ಹೋಗಿದ್ದಿದ್ದೆ ಇಲ್ಲಿಂದ. ಯಾಕೆಂದರೆ ಅವರು ಮಿನಿಸ್ಟರ್ ಆಗಿದ್ದರೆ ಅವರಿಗೆ ಬರಲಿಕ್ಕೆ ಪುರುಸೊತ್ತಿರಲಿಲ್ಲ. ಮತ್ತು ಅವರಿಗೆ ಸರಕಾರ ಮಾಡುವ ಮೊದಲು ಅವರನ್ನೆಲ್ಲ ಬೇರೆ ಕಡೆಗೆ ಕೊಂಡೋಗಿ ಶಿಫ್ಟ್ ಮಾಡಿ ಅವರನ್ನೊಂದು ಗುಪ್ತ ಸ್ಥಳದಲ್ಲಿ ಇಟ್ಟಿದ್ದರು. ಕೇವಲ ಅವರ ಮಾರ್ಗದರ್ಶನದಲ್ಲಿ ಇದನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ನಾವೆಲ್ಲ ಕೆಲಸ ಮಾಡಿಕೊಂಡಿದ್ದೆವು. ಒಂದು 3.5 ತಿಂಗಳ ಕಾಲ 4 ತಿಂಗಳ ಕಾಲ ನಾನು ನಿರಂತರವಾಗಿ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಕೆಲಸ ಮಾಡಿದ ಅನುಭವ ಇದೆ. ಹಾಗಾಗಿ ನಾನು ರಾಜಕೀಯಕ್ಕೆ ಬಂದದ್ದೇ ಅನಿರೀಕ್ಷಿತ. ನನಗೆ ರಾಜ್ಯಕ್ಕೆ ಅಂತೇಳಿ ಸ್ವಲ್ಪ ಅಲರ್ಜಿ, ಅಂದರೆ ನಾನು ಸ್ವಲ್ಪ ನೇರವಾಗಿ ಮಾತಾಡೋ, ನಮ್ಮ ನವನೀಶ್ ಶೆಟ್ಟಿಗೆ ಗೊತ್ತಿದೆ, ನಾನು ಸ್ವಲ್ಪ ನೇರವಾಗಿ ಮಾತಾಡೋ ರಾಜಕೀಯಕ್ಕೆ ಬರಬಾರ್ದು. ಮೊನ್ನೆ ಸಹ ಹೇಳಿದರು, ನೀವು ನಿಮ್ಮ ಸ್ವಲ್ಪ ನೇರ ಮತ್ತು ಕೋಪವನ್ನು ಕಡಿಮೆ ಮಾಡಬೇಕು ಅಂತ ಪಾಲೆಮಾರವರು. ಅದು ಹಾಗಲ್ಲ. ಆದರೆ ನನ್ನನ್ನು ಅನಿರೀಕ್ಷಿತವಾಗಿ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಿದ ಮೇಲೆ ನನ್ನೊಟ್ಟಿಗೆ ನೀನು ಬರಬೇಕು, ನನ್ನ ಜೊತೆ ನೀನು ಇರಬೇಕು ಅಂತ ಹೇಳಿಕೊಂಡು ಏನೂ ABCD ರಾಜಕೀಯದ ಗೊತ್ತಿಲ್ಲದವನು ನೇರವಾಗಿ ಸುರತ್ಕಲ್ನ ಅಧ್ಯಕ್ಷ ಮಾಡಿದರು. ಬಹುಶಃ ನನಗೆ ಒಂದು ಮಾತು ಕೊಟ್ಟಿದ್ರು ಅವರು, ಸರ್ ನನ್ನನ್ನು ಯಾಕೆ ಅಧ್ಯಕ್ಷ ಮಾಡ್ತೀರಿ ಅಂತ ಕೇಳಿದೆ. ನನಗೇನೂ ಗೊತ್ತಿಲ್ಲ ನಾನು ಅಧ್ಯಕ್ಷನಾಗಿ ಏನು ಮಾಡಲಿ ಅಂತ. ನೀನು ನನ್ನ ಜೊತೆ ಇದ್ದರೆ ನನಗೆ ಒಂದು ಮಂಗಳೂರು ಮಹಾನಗರ ಪಾಲಿಕೆ ಗೆಲ್ಲಬೇಕು ಅಂತ ಇದ್ದೆ, ನೀನು ನನ್ನ ಜೊತೆ ಇದ್ದರೆ ನಾನು ಗೆಲ್ತೇನೆಂಬ ವಿಶ್ವಾಸ ಅವರಿಗಿತ್ತು. ಅದಕ್ಕಾಗಿ ನಾನು ಎಲ್ಲ ಬಿಟ್ಟು ಅವರ ಜೊತೆ ಸೇರಿಕೊಂಡು ನಿರಂತರವಾಗಿ ಸುರತ್ಕಲ್ನಲ್ಲಿ ಅವರ ಪರವಾಗಿ ಕೆಲಸ ಮಾಡಿದೆ. 20 ಸ್ಥಾನ 27ರಲ್ಲಿ ಗೆಲ್ಲಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ರು. 20 ಸ್ಥಾನ ನಾವು ಗೆಲ್ಲೇಬೇಕು 27ರಲ್ಲಿ ಅಂತ. ಅವರ ಕ್ಷೇತ್ರಕ್ಕೆ 27 ಕ್ಷೇತ್ರಗಳು ಬರ್ತಾ ಇತ್ತು. ಆಗ ಸುರತ್ಕಲ್ ಇತ್ತು. ನಾವು 22 ಸ್ಥಾನಗಳನ್ನು ಗೆದ್ದೆವು. 20 ಕೊಟ್ಟದ್ದು 22 ಸ್ಥಾನಗಳನ್ನು ಅವರ ಮಾರ್ಗದರ್ಶನದಲ್ಲಿ ನಾವು ಗೆದ್ದೆವು. ಹಾಗಾಗಿ ನಾನು ರಾಜ್ಯಕ್ಕೆ ಬಹುಶಃ ನನ್ನನ್ನು ಎಳೆದುಕೊಂಡು ಅವರು ಆ ರಾಜ್ಯಕ್ಕೆ ನನ್ನನ್ನು ಎಳೆದುಕೊಂಡು ಹೋದ್ದರಿಂದ ಇವತ್ತು ನಾನೊಬ್ಬ ನಿಮ್ಮ ಮುಂದೆ ಜನಪ್ರತಿನಿಧಿಯಾಗಿ ಜನಸೇವಕನಾಗಿ ಕಾಣಲಿಕ್ಕೆ ಸಾಧ್ಯತೆ ಆಯಿತು. ಆ ಋಣ ಸಹ ನನ್ನ ಮೇಲಿದೆ. ಅದಕ್ಕಾಗಿ ನಾನು ಅವರನ್ನು ಗುರುಗಳು ಅಂತ, ರಾಜಕೀಯ ಗುರುಗಳು ಅಂತ ಎಲ್ಲಿಯೂ ಕರೀತಾ ಇದ್ದೇನೆ. ಇವತ್ತು ನಾನು ನರೇಂದ್ರನಾಥ್ ಸ್ವಾಮೀಜಿಯವರ ಬಗ್ಗೆ 1-2 ಮಾತುಗಳನ್ನು ಹೇಳಬೇಕು. ನನಗೆ ಬಹಳ ಭಕ್ತಿ ಮತ್ತು ಅವರ ಮೇಲೆ ಬಹಳ ನಂಬಿಕೆ ಇದ್ದಂಥ ಒಂದು ಪರಮ ಪೂಜ್ಯ ಸ್ವಾಮೀಜಿಗಳು. ಆರೋಗ್ಯ ಸ್ವಲ್ಪ ಕೈಕೊಟ್ಟಾಗ ನಾನು ಅವರ ಮನೆಗೆ ಅಲ್ಲಿ ಮಠಕ್ಕೆ ಹೋದೆ. ನನ್ನನ್ನು ನಾಳೆ ಬೆಳಿಗ್ಗೆ ನೀನು ಬಾ, ನಿನಗೆ 8:30 ಗಂಟೆಗೆ ಸರಿಯಾಗಿ ಬಾ, ನಿನಗೊಂದು ಪ್ರಸಾದ ಕೊಡ್ತೇನೆ, ಆರೋಗ್ಯ ಎಲ್ಲ ಸರಿ ಹೋಗ್ತದೆ ಅಂತ ನನ್ನನ್ನು ಕರೆದರು. ಮರುದಿವಸ ಬಹುಶಃ ಸಂಪತ್ತನ್ನು ಇಲ್ಲಿದ್ದರು, ಸಂಪತ್ತನ್ನೇ ನನ್ನನ್ನು ಕರ್ಕೊಂಡು ಹೋದದ್ದು ಅಂತ ನಾನು ಭಾವಿಸ್ತೇನೆ. ನಾನು ಮರುದಿವಸ ಬೆಳಿಗ್ಗೆ 8:15 ಹೋದೆ. ಎಲ್ಲ ಪೂಜೆ ಅವರ ಪ್ರಾರ್ಥನೆ ಆದಮೇಲೆ ನನಗೊಂದು ಪ್ರಸಾದವನ್ನು ಕೊಟ್ಟು ಬಾ ದೇವಸ್ಥಾನ ನೋಡುವಂತ. ಇಡೀ ದೇವಸ್ಥಾನವನ್ನು ಅವರೇ ನನ್ನ ಜೊತೆ ಬಂದು ಅಷ್ಟು ಮೆಟ್ಟಲುಗಳನ್ನು ಹತ್ತಿಕೊಂಡು ಹೋಗಿ, ಆಗ ಲಿಫ್ಟ್ ಎಲ್ಲ ಆಪರೇಟ್ ಆಗಲಿಲ್ಲ, ಇಡೀ ದೇವಸ್ಥಾನವನ್ನು ನನಗೆ ಸುತ್ತರಿದು ಸಾಧಾರಣ 2 ಗಂಟೆ ಆ ದೇವಸ್ಥಾನವನ್ನು ನನಗೆ ತೋರಿಸಿದರು. ಅವತ್ತೇ ಸಂಜೆ ಇನ್ನೊಬ್ಬರು ಪೊಲೀಸ್ ಕಮಿಷನರ್ ಅಲ್ಲಿಗೆ ಹೋದರು, ಅವರಿಗೆ ಸಹ ದೇವಸ್ಥಾನವನ್ನು ತೋರಿಸಿದರು. ಅವತ್ತೇ ರಾತ್ರಿ ಅವರು ಅಸೌಖ್ಯದಿಂದ ಮರುದಿವಸವೋ ಎಷ್ಟೋ ದಿನ ಅವರು ಪಾಪ ಈ ಲೋಕವನ್ನು ತ್ಯಜಿಸಿರು ಅಂತ ಹೇಳಿದಾಗ ನನಗೆ ಇವತ್ತು ಹೇಳಲಿಕ್ಕೆ ಭಾಳ ದುಃಖ ಆಗ್ತದೆ. ನನಗೆ ಪ್ರಸಾದವನ್ನು ಕೊಟ್ಟಿದ್ದರು ಒಂದೇ ದಿನ. ಹಾಗಾಗಿ ಇವತ್ತು ನಾನು ಅವರನ್ನು ನನ್ನ ಮನಸ್ಸಿನಲ್ಲಿ ಸ್ಮರಿಸ್ತೇನೆ. ದಿನಾ ನಾನು ನನ್ನ ದೇವರ ಕೋಣೆಯಲ್ಲಿ ದೀಪ ಇಡುವಾಗ ಅವರನ್ನು ಮತ್ತು ಆ ಮಠವನ್ನು ಸ್ಮರಿಸಿ ನಾನು ಕೈ ಮುಗಿತಾ ಇದ್ದೇನೆ ಇವತ್ತು ಸಹ. ಹಾಗಾಗಿ ಅಂಥ ಪರಮಪೂಜ್ಯ ಸ್ವಾಮೀಜಿಯವರ ಮಾತಾಜಿಯವರ ಧರ್ಮಪತ್ನಿಯವರು, ಅವರ ಸುಪುತ್ರ, ಅವರ ಮಾರ್ಗದರ್ಶನದಲ್ಲಿ ಇವತ್ತು ಮಠ ನಡೀತಾ ಇದೆ. ಹಾಗೆಯೇ ಇವತ್ತು ಪಾಲೆಮಾರವರು ಬಗ್ಗೆ ನಾನು 1-2 ಮಾತುಗಳನ್ನು ಹೇಳಬೇಕಾದ್ರೆ ತಡ ಆಗಿದೆ, ಆದರೆ ನಾನು ಹೇಳಲೇಬೇಕು. ಯಾಕೆಂತ ಹೇಳಿದರೆ ಅವರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ನನ್ನಂಥವರು ಬೆಳಗಾವಿ ಅಂಥವರು ನಾವೆಲ್ಲ ಹೇಳಬೇಕು. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬರು ಮಾಡೋದು ಯಾರಿಗೆ ಅಂತ ಕೇಳಿದರೆ ಹೆಂಡತಿಗೆ ಮತ್ತು ಮಕ್ಕಳಿಗೆ. ಆಸ್ತಿ ಸಂಪಾದನೆ, ದುಡ್ಡು ಸಂಪಾದನೆ ಮಾಡೋದು ಯಾರಿಗೆ ಅಂತ ಕೇಳಿದರೆ ಹೆಂಡತಿಗೆ ಮತ್ತು ಮಕ್ಕಳಿಗೆ, ತಪ್ಪಿದರೆ ಕುಟುಂಬಕ್ಕೆ ಮತ್ತು ಸಂಸಾರಕ್ಕೆ. ಆದರೆ ಪಾಲೆಮಾರವರು ಸಂಸಾರಕ್ಕೆ, ಸಮುದಾಯಕ್ಕೆ, ಸಮಾಜಕ್ಕೆ ಈ 3 ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರಿಗೂ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಎಷ್ಟು ಉಂಟು ಅಷ್ಟನ್ನು ಕೊಡ್ತಾ ಬಂದಿದ್ದಾರೆ. ಎಷ್ಟು ಖಾಲಿ ಆಯಿತು ಅಷ್ಟು ದೇವರವರಿಗೆ ಪುನಃ ತುಂಬಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಅವರ ಮನಸ್ಸು ಅಷ್ಟು ದೊಡ್ಡದು. ಯಾರೇ ಬರಲಿ ಕಷ್ಟ ಅಂತ ಹೇಳಿಕೊಂಡು ಅಥವಾ ಯಾರೇ ಡೊನೇಷನ್ಗೆ ಬರಲಿ ಅವರಿಗೆ ಒಂದಿಷ್ಟು ದುಡ್ಡನ್ನು ಕೊಟ್ಟು ಅವರ ಸಮಸ್ಯೆಯನ್ನು ಪರಿಹರಿಸುವಂಥವರು. ಇವತ್ತು ಬೇರೆ ಬೇರೆ ಪಾರ್ಟಿ ಲೆವೆಲ್ ಇರ್ಬೋದು ಅಥವಾ ಸಂಘ ಸಂಸ್ಥೆಗಳಿರ್ಬೋದು, ಮದುವೆ ಮುಂಜಿಗಳಿರ್ಬೋದು, ಪ್ರತಿಯೊಂದಕ್ಕೂ ದೇವರವರಿಗೆ ಕೊಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ ಮತ್ತು ದೊಡ್ಡ ಮನಸ್ಸನ್ನು ಕೊಟ್ಟಿದ್ದಾರೆ. ಅಷ್ಟೇ ದೇವರವರಿಗೆ ಹಿಂದಿನಿಂದ ಅದು ಖಾಲಿ ಆದಷ್ಟು ಹರಿದು ಬರ್ತದೆ. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡುವಾಗ ನಾನು ಸೂರಜೆಲ್ಲ ಹೇಳ್ತೇವೆ,
ಯಾಕೆಂತೇಳಿದರೆ ಅವರಿಗೆ 1 ಕೋಟಿ 2 ಕೋಟಿ ಒಂದು ವೇಳೆ ಕ್ಯಾಶ್ ಬಂದರೆ ಅದು ಮುಗಿಯದೆ ಅವರಿಗೆ ನಿದ್ದೆ ಬರೋದಿಲ್ಲ ಅಂತ. ಅದನ್ನು ಮುಗಿಸ್ಬೇಕು, ಹೇಗಾದ್ರೂ ಮಾಡಿ ಅದನ್ನು ಮುಗಿಸ್ಬೇಕು. ಯಾರಿಗಾದ್ರೂ ಕೊಟ್ಟು, ಯಾರಿಗೆ ಕೊಡ್ಲಿಕ್ಕೆ ಉಂಟು, ಯಾರಿಗೆ ಕೊಟ್ಟು ಅಂತ ಕೇಳಿ ಕೊಡುವಂಥ ಕೈ ಅದು. ಹಾಗಾಗಿ ಇವತ್ತು ಅಂಥ ಒಬ್ಬ ಪುಣ್ಯಾತ್ಮ ನನ್ನ ಹತ್ರ ಮೊನ್ನೆ ಒಂದು ವಾರದ ಮೊದಲೊಂದು ಮಾತು ಹೇಳಿದರು. ಏನು ಅಂತ ಕೇಳಿದರೆ, ನನಗೊಂದು ಆಸೆ ಇತ್ತು, ಗುಡಿಸಲಿತ್ತು ನಂದು, ತೆಂಗಿನ ಪಕ್ಕಾಸನ್ನು ಹಾಕಿ ಅದಕ್ಕೆ ಹಂಚೆ ಹಾಕಬೇಕು ಅಂತ ನನಗೆ ಮನಸ್ಸಿತ್ತು ಕೋಟಿ ಅಂತ. ಹಿಂದಿನ ದಿನಗಳಲ್ಲಿ ಪಾಲೆಮಾರಲ್ಲಿ ಮನೆ ಇರುವಾಗ ಒಂದು ಗುಡಿಸಲಿತ್ತು, ಅದಕ್ಕೆ ಒಂದು ತೆಂಗಿನ ಮರದ ಪಕ್ಕಾಸನಕ್ಕೆ ಒಂದು ಮನೆ ಕಟ್ಟಬೇಕು ಅಂತ ನನಗೆ ಮನಸ್ಸಿತ್ತು, ಭಾರಿ ಆಸೆ ಇತ್ತು. ಇವತ್ತು ದೇವರು ಇಲ್ಲಿವರೆಗೆ ತಂದು ನಿಲ್ಲಿಸಿದ್ದಾನೆ ಅಂತ. ಆ ಮಾತು ನೋಡಿ, ಅಷ್ಟು ವರ್ಷದ ಹಿಂದಿದ್ದು. ಯಾರಾದರೂ ಅಂತ ಅರಮನೆಯಲ್ಲಿ ಕೂತು ಹೇಳ್ತಾರ? ನಾವು ಭಾವಿಸೋಣ. ಅಂಥ ಅರಮನೆಯಲ್ಲಿ ಕೂತು ಅಂದಿನ ದಿನಗಳ ನೆನಪನ್ನು ಅವರು ಹಾಕ್ತಾರೆ. ಆಗ ನಮಗೆ ನಿಜವಾಗಿಯೂ ನಾವು ಮನುಷ್ಯರು, ನಾವು ಏನು ಮಾಡಬೇಕು, ನಮ್ಮದು ಏನು ಆಗಬೇಕು ಅಂತ ನಮಗೆ ಒಂದು ಮನವರಿಕೆ ಆಗಬೇಕು. ಆದ್ದರಿಂದ ಇವತ್ತು ಕೃಷ್ಣ ಪಾಲೆಮಾರವರು ದೊಡ್ಡ ಉದ್ಯಮಿ, ಬೇಕಾದಷ್ಟು ಅವರಿಗೆ ಹೇಗೆ ಬೇಕಾದರೂ ಮಾಡ್ಬೋದು. ಆದರೆ ನನ್ನ ಲೆಕ್ಕದಲ್ಲಿ ಅವರು 100ರಲ್ಲಿ ಒಂದು 75 ರೂಪಾಯಿಯನ್ನು ಸಮಾಜಕ್ಕೆ ಸಮರ್ಪಣೆ ಮಾಡ್ತಾರೆ, ಸಮುದಾಯಕ್ಕೆ ಸಮರ್ಪಣೆ ಮಾಡ್ತಾರೆ. ಒಂದು 25 ರೂಪಾಯಿಯನ್ನು ಅವರು ಇಟ್ಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ನಾನೊಂದು 20 ವರ್ಷದಿಂದ ಹೆಚ್ಚು ಕಡಿಮೆ ಅವರ ಜೊತೆ ನಾನು ಇದ್ದೇನೆ. ಆದರೆ ನೀವು ಎನಿಸ್ಬೋದು, ಯಾವತ್ತೂ ನಾವು ಪಾಲೆಮಾರವರ ದುಡ್ಡಿಗಾಗಿ ಅವರ ಜೊತೆ ನಾನು ಎಷ್ಟು ಕೇಳಿದರೂ ಅವರು ನನಗೆ ಕೊಡ್ಬೋದು. ಇವತ್ತಿನವರೆಗೆ ನಾನು ಹೇಳಬೇಕು, ಪ್ರಪ್ರಥಮ ಬಾರಿಗೆ ನಳಿನ್ ಕುಮಾರ್ ಕಟೀಲ್ ಅವರು ಚುನಾವಣೆಗೆ ನಿಲ್ಲುವಾಗ ದುಡ್ಡಿರಲಿಲ್ಲ. ಕೊರಗಪ್ಪಣ್ಣ ನಿಮಗೆ ಗೊತ್ತಿದೆ, ದುಡ್ಡು ಇರಲಿಲ್ಲ. ನಳಿನ್ ಕುಮಾರ್ ಕಟೀಲ್ ಹತ್ರ ದುಡ್ಡು ಇರಲಿಲ್ಲ. 10,000 30,000 ಬೂತಿಗೆ ಕೊಡಬೇಕು, 10,000 ಮಾತ್ರ ಈ ಸಲ ದುಡ್ಡಿಲ್ಲ ಅಂತ ಹೇಳಿದರು. ಇವರು ನನ್ನನ್ನು ಕರೆದು ಹೇಳಿದರು, ಕೋಟಿ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲಿಯೂ ದುಡ್ಡು ಕಮ್ಮಿ ಆಗಬಾರ್ದು, 30,000 ಸಹ ಕೊಡಬೇಕು ಅಂತ ನನ್ನ ಹತ್ರ 5 ಲಕ್ಷ ರೂಪಾಯಿಯನ್ನು ಕೊಟ್ಟರು. ದೇವಪ್ಪರನ್ನು ಕರೆದು ಅದರಲ್ಲಿ 50,000 ಒಬ್ಬ ಗುರುಪುರದವರಿಗೆ ಕೊಡಬೇಕು, 4,500 ಇನ್ನು ಕಮ್ಮಿ ಆದರೆ ಕೇಳಬೇಕು ಅಂತ ನನ್ನ ಹತ್ರ 5 ಲಕ್ಷ ಕೊಟ್ಟರು. ನಮ್ಮ ಕ್ಷೇತ್ರದಲ್ಲಿ ಕಮ್ಮಿಯೇ ಆಗಬಾರ್ದು, ನೀವು ಕೊಡಬೇಕು ಅಂತ. ನಾನೇನು ಮಾಡಿದೆ ಅಂತ ಹೇಳಿದರೆ, ಮೋಹನ ಭಂಡಾರಿ ಆಗರ ಜಿಲ್ಲೆಯ ಅಧ್ಯಕ್ಷರು, ನಾನು ಎಷ್ಟು ಪ್ರಯತ್ನ ಪಟ್ಟಾದರೂ ಅಲ್ಲಿಂದಲೇ 30,000 ತಂದೆ. ನನಗೆ ದುಡ್ಡಿಲ್ಲ, ಕೊಡಲೇಬೇಕು ಅಂತ ಎಳೆದು ತಂದಾಗೆ ತಂದು ನಮ್ಮ ಕ್ಷೇತ್ರಕ್ಕೆ 30,000 ಹಂಚಿದೆ. ಈ ಕೊಟ್ಟಂಥ 4 ಲಕ್ಷ ಉಳಿದದ್ದನ್ನು ಭಾರತೀಯ ಜನತಾ ಪಾರ್ಟಿ ಆಗ ಉತ್ತರ ಕ್ಷೇತ್ರ ಆಗಿದೆ, ಸುರತ್ಕಲ್ ಹೋಗಿ ನಗರ ಉತ್ತರ ಆಗಿತ್ತು, ನನ್ನ ಹೆಸರಲ್ಲಿ, ಪ್ರಧಾನ ಕಾರ್ಯದರ್ಶಿಗಳ ಹೆಸರಲ್ಲಿ, ಕೋಶಾಧಿಕಾರಿ ಹೆಸರುಗಳಲ್ಲಿ ಕಾವರು ಸೊಸೈಟಿ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟು ಅದರ ರಿಸಿಟನ್ನು ಚುನಾವಣೆ ಮುಗಿದ ಮೇಲೆ ಕೊಂಡೋಗಿ ಕೊಟ್ಟೆ. ಸರಿ, ನೀವು ಕೊಟ್ಟ ದುಡ್ಡು ಹಾಳಾಗಲಿಲ್ಲ, ಪಾರ್ಟಿಯಲ್ಲಿ ಡಿಪಾಸಿಟ್ ಇದ್ದೇನೆ ಅಂತ ನನಗೆ ಬೈದರು. ನಿನಗೆ ತಲೆ ಸರಿ ಉಂಟು, ಕೊಟ್ಟ ದುಡ್ಡನ್ನು ನಾನು ಎಲ್ಲಿ ಹೋಯ್ತು ಏನಾಯಿತು ಅಂತ ಕೇಳ್ತೇನೆ, ನೀನು ಸಹ ಇದು ನಿಮ್ಮ ಮನುಷ್ಯನ ಅಂತ ಕೇಳಿದರು. ಆದರೆ ನಾನು ಅವರ ವಿಶ್ವಾಸವನ್ನು ಇವತ್ತು ಉಳಿಸಿಕೊಂಡಿದ್ದೇನೆ. ಇವತ್ತು ನಾನು ಎಷ್ಟು ಕೇಳಿದರೂ ನನಗೆ ದುಡ್ಡು ಅವರು ಕೊಡ್ತಾರೆ. ಆದರೆ ಕೆಲವರು ಭಾವಿಸಿರ್ಬೋದು, ಪಾಲೆಮಾರರ ತುಂಬ ದುಡ್ಡನ್ನೆಲ್ಲ ಅವರು ತಗೊಳ್ತಾರೆ. ನಯಾ ಪೈಸಾ ನಾವು ಇವತ್ತಿಗೂ ಅವರ ಕೈಯಿಂದ ದುಡ್ಡು ತಗೊಳ್ಳಿಲ್ಲ. ಅವರ ಪಾರ್ಟಿಯಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡುವಾಗ ಸಹ ನಾವು 750 ರೂಪಾಯಿ ತಿಂಗಳಿಗೆ ಖರ್ಚಿತ್ತು. ನಾನು 500 ರೂಪಾಯಿ ಸುಧೀರ್ ಶೆಟ್ಟಿ ಕಣ್ಣೂರು 250 ರೂಪಾಯಿ ಶೇರ್ ಮಾಡಿ ಅವರ ಹತ್ರ ಕೇಳದೆ ನಾವು ಖರ್ಚು ಮಾಡಿದವರು. ಆದರೆ ಅವರ ನಾವು ಅಭಿಮಾನ, ಅವರ ಮಾರ್ಗದರ್ಶನ, ಅವರ ಆಶೀರ್ವಾದವನ್ನು ನಾವು ಯಾವತ್ತೂ ಮರೆಯಲಿಕ್ಕಿಲ್ಲ. ಕೇಳಿದರೆ ಖಂಡಿತ ಎಷ್ಟು ದುಡ್ಡು ಕೊಟ್ಟರು. ಈ ಮಾತು ಯಾಕೆ ಹೇಳಿದ್ದೇನೆ ಅಂದರೆ, ಕೆಲವರಿಗೆ ಇರುವುದು ಪಾಲೆಮಾರೊಟ್ಟಿಗೆ ಇದ್ದಾನೆ ಕಂಡಾಪಟ್ಟೆ ದುಡ್ಡು ಅವರ ಕೈಯಿಂದ ತಗೊಳ್ತಾರಂತೆ. ಇವತ್ತಿನವರೆಗೆ ಕೇಳಿದರೆ ಎಷ್ಟು ಬೇಕಾದರೆ ನಮಗೆ ಕೊಟ್ಟಾರಂತ ವಿಶ್ವಾಸ ಇದೆ. ಆದರೆ ಅವರ ಪ್ರೀತಿ ಮತ್ತು ವಿಶ್ವಾಸಕ್ಕೆ ಮತ್ತೆ ಅವರ ಒಟ್ಟಿಗೆ ಜೊತೆಗೆ ನಾವು ಹೋದಾಗ ನಾವು ತುಂಬ ಕಲೀಲಿಕ್ಕೆ ಸಿಗ್ತದೆ. ತುಂಬ ಕಲೀಲಿಕ್ಕೆ, ನನ್ನಂಥ ರಾಜಕಾರಣಿಗೆ ತುಂಬ ಕಲೀಲಿಕ್ಕೆ ಸಿಗ್ತದೆ. ಅದಕ್ಕಾಗಿ ಅವರ ಜೊತೆ ನಾವು ಹೋಗ್ತೇವೆ. ಹಾಗಾಗಿ ಅವರು ಪೂಜ್ಯ ನಿತಿನ್ ಸ್ವಾಮೀಜಿ ಅವರನ್ನು ಮಾತು ಹೇಳಿದರು, ನೀನು ಇಲ್ಲಿ ಪ್ರಾರಂಭಿಸಿದ್ದಿ, ಇಲ್ಲಿಂದಲೇ ನೀನು ಮೇಲೆ ಹೇಳ್ತೀನಿ ಅಂತ ಮೇಲೆ ಎದ್ದಿದ್ದಾರೆ ಅವರು. ಇನ್ನಷ್ಟು ಮೇಲಕ್ಕೆ ಎತ್ತರಕ್ಕೆ ಹೋಗಬೇಕು, ಇನ್ನಷ್ಟು ಅವರಿಂದ ಜನರಿಗೆ, ಸಮುದಾಯಕ್ಕೆ, ಸಮಾಜಕ್ಕೆ, ಸಂಸಾರಕ್ಕೆ ಇನ್ನಷ್ಟು ಅವರಿಂದ ಸಹಕಾರಗಳು ಸಿಗಬೇಕು. ದೇವರವರಿಗೆ ಆಯುಷ್ಯ ಮತ್ತು ಆರೋಗ್ಯವನ್ನು ಕೊಡಬೇಕು. ಇನ್ನಷ್ಟು ಕೆಲಸ ಮಾಡಲಿಕ್ಕೆ ನಾನು ಬೇಡುವುದಿಷ್ಟೇ, ದೇವರವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ, ಇನ್ನಷ್ಟು ಅವರು ಬೆಳೆಯಲಿ, ನಮ್ಮಂಥವ್ರನ್ನು ಬೆಳೆಸಲಿ ಅಂತ ಹೇಳುತ್ತಾ ಈ ಅಧ್ಯಕ್ಷೀಯ ಭಾಷಣಕ್ಕೆ ಚೊಕ್ಕೆ ಇಡ್ತೇನೆ. ನಮಸ್ಕಾರ.